ನಮಸ್ಕಾರ, ಸತ್ ಶ್ರೀ ಅಕಾಲ್. ನಿಮ್ಮವಳೇ ಆದಂತಹ ಸೌಜನ್ಯತೆಯಿಂದ ಸ್ವಾಗತಿಸುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶೋ ನಮ್ಮ ಟಿವಿಯಲ್ಲಿ ಪ್ರಸ್ತುತವಾಗುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲಾ. ಡೆಫಿನೆಟ್ಲಿ ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು. ಆದರೆ ಈ ತಾಯಿ ಇರುವಂತಹ ಮೊದಲ ಗುರುವಿಗೆ ಗುರುವಾಗಿರುವವರು ಕೊರಿಯೋಗ್ರಾಫರ್ಸ್. ಯಾಕಂದರೆ ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆಯಲ್ಲಿ ಅವರು ಬಂದು ಇಷ್ಟೊಂದು ಡಾನ್ಸ್ ಪ್ರದರ್ಶನ ನೀಡಬೇಕು ಅಂತಾದರೆ ಅವರಿಗೆ ಆ ಕರೆಕ್ಟ್ ಆದಂಥ ಮಾರ್ಗದರ್ಶನ ಆಗಿರಲಿ ಅಥವಾ ಕರೆಕ್ಷನ್ಸ್ ಆಗಿರಲಿ, ಡೈರೆಕ್ಷನ್ಸ್ ಆಗಿರಲಿ ಕೊಡುವವರು ಆ ಕೊರಿಯೋಗ್ರಾಫರ್ಸ್. ಸೊ ಇವತ್ತು ತಾಯಿ ಅಂದರೆ ನಮ್ಮ ಕಂಟೆಸ್ಟೆಂಟ್ ಹಾಗೂ ಗುರು ಅಂದರೆ ಕೊರಿಯೋಗ್ರಾಫರ್ಸ್ ಇಬ್ಬರು ಸೇರಿಕೊಂಡು ಮಾಡುವಂತಹ ವೇದಿಕೆಯ ಹೊಸ ಸಂಚಿಕೆಗೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿಯಲ್ಲಿ ಬರುವಂಥ ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ಜನರಿಗೆ ತುಂಬ ಅಚ್ಚುಮೆಚ್ಚಾಗಿರುವಂಥದ್ದು ಈ ಕಾರ್ಯಕ್ರಮ. ಯಾಕಂದರೆ ತಾಯಂದರಿಗಾಗಿ ಮಾಡಿದಂತಹ ಈ ಡಾನ್ಸಿನ ವೇದಿಕೆ ಆಗಿದ್ರೂ ಕೂಡ ಇಲ್ಲಿ ಇಮೋಷನ್ಸ್ ಇದೆ, ಡ್ರಾಮಾ ಇದೆ, ಕಾಮಿಡಿ ಇದೆ, ರಿಲೇಷನ್ಶಿಪ್ ಇದೆ ಹಾಗೂ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಇರುವಂಥ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆ್ಯಂಡ್ ಇಟ್ಸ್ ಟೈಮ್ ಟು ಸ್ಟಾರ್ಟ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ಎಸ್, ಸೀಸನ್ 5 ಆಗಿದ್ರೂ ಕೂಡ ನಮ್ಮ ಜಡ್ಜಸ್ ಇರುವಂಥದ್ದು 3 ಅಂದರೆ ಚೂಸ್ ಮಾಡಿ ಸಿಲೆಕ್ಟ್ ಮಾಡಿದಂತಹ ಸೂಪರ್ ಆದಂಥ ನಮ್ಮ 3 ಜಡ್ಜಸನ್ನು ಇವತ್ತಿನ ಈ ಸಂಚಿಕೆಗೆ ಕರೆಯುವಂತಹ ವೆಲ್ಕಮ್ ಮಾಡುವಂತಹ ಸಮಯ. ಸೊ ಲೆಟ್ಸ್ ಪುಟ್ ಅ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ಟ್ರಯೋ. ಡಾನ್ಸ್ನಲ್ಲಿ ಆಗಿರಲಿ, ಮಾತಿನಲ್ಲಾಗಿರಲಿ ಅಥವಾ ಕಮೆಂಟ್ಸ್ನಲ್ಲಾಗಿರಲಿ, ಏಕ್ ಸೆ ಬಡ್ಕರ್ ಏಕ್ ಅಂತ ಇರುವಂಥ ನಮ್ಮ 3 ಜಡ್ಜಸ್ಗೆ ನಾವು ಒಟ್ಟಿಗೆ ವೆಲ್ಕಮ್ ಮಾಡ್ತಾ ಇದ್ದೇವೆ. ಸೂರಜ್ ಸನಿಲ್ ಸರ್, ಮಾನಸಿ ಮೇಡಮ್ ಆ್ಯಂಡ್ ನಿತೇಶ್ ಕೋಟ್ಯಾನ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. How are you feeling? Madam, ನಿಮ್ಮಿಂದ ಫಸ್ಟ್. ಎಸ್, ನಮಸ್ತೆ. ನಮಗೆ ಎಲ್ಲವೂ ಗೊತ್ತುಂಟು, ನಮಗೆ ಯಾರ ಸಹಾಯವೂ ಬೇಡ ಅನ್ನೋದು ಮೂರ್ಖತನ. ನನಗೆ ಡ್ಯಾನ್ಸ್ ಮಾಡಲಿಕ್ಕೆ ಬರೋದಿಲ್ಲ, ನಾನು ಹಾಗಾಗಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟೇ ಮಾಡೋದಿಲ್ಲ ಅನ್ನೋದು ಸೋಮಾರಿತನ. ಸೊ ನನಗೆ ಗೊತ್ತಿಲ್ಲದನ್ನು ಒಂದು ಒಳ್ಳೆ ಕೊರಿಯೋಗ್ರಾಫರಿಂದ ಕಲಿತು ಶ್ರದ್ಧೆಯಿಂದ ನಾನು ಕಾಂಪಿಟೇಷನಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟು ನನ್ನ ತಾಕತ್ತು ತೋರಿಸ್ತೇನೆ ಅನ್ನೋದು ಜಾಣತನ. ಸೊ ಈ ಆ ಜಾಣತನವನ್ನು ತೋರಿಸ್ಲಿಕ್ಕೆ ಈ ರೌಂಡ್ನಲ್ಲಿ ನಮ್ಮ ತಾಯಂದಿರು ಯಾವ ಕೊರಿಯೋಗ್ರಾಫರ್ ಜೊತೆ ಬರ್ತಿದ್ದಾರೆ ಅನ್ನುವ ಕ್ಯೂರಿಯಾಸಿಟಿ ನನಗಿದೆ. ಕಾಯ್ತಾ ಇದ್ದೇನೆ. ವಾವ್, ದಟ್ ಇಸ್ ಸೋ ನೈಸ್. ಕ್ಯೂಟ್ ಮಮ್ಮೀಸ್ ಹೇಳಿದ್ದೇವೆ, ಇಲ್ಲಿ ಟ್ಯಾಲೆಂಟೆಡ್ ಮಮ್ಮೀಸ್ ಹೇಳಿದ್ದೇವೆ. ಜಾಣ ಮಮ್ಮಿ ಅನ್ನುವಂಥ ಟೈಟಲ್ ಬಿರುದು ಇಷ್ಟವರೆಗೆ ಕೊಟ್ಟಿರಲಿಲ್ಲ. ಸೊ ನಮ್ಮೆಲ್ಲ ಜಾಣ ಮಮ್ಮೀಸಿಗೆ ಮತ್ತೊಮ್ಮೆ ಚಪ್ಪಾಳೆ ಕೊಡ್ತಾ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ವೆಲ್ಕಮ್ ಟು ದ ಶೋ ಒನ್ಸ್ ಅಗೇನ್. ನಿತೇಶ್ ಕೋಟ್ಯಾನ್ ಸರ್, ಹೌ ಆರ್ ಯು ಫೀಲಿಂಗ್? ಐ ಆಮ್ ಫೀಲಿಂಗ್ ರಿಯಲಿ ವೆರಿ ಗುಡ್ actually right now because this is our concept, because even we are in the enkulla same netulla field ulla as a choreographers we are working right now. So choreographers with contestants guru baka shishyana jodi tuyara mast excited ullayan previous performance la tuya mast eddeten ee episode la we are expecting lot of high energy performances from the contestants. So I am really excited to watch. All right, thank you so much. Let's keep excitement and expectation quite high. So good luck and welcome once again to the show. And there we go, Suraj Sanil sir. Hi. Hello. Enkala choreographer round panna onje mast excitement da panda ಗುರುನೊಟ್ಟಿಗೆ ಶಿಷ್ಯನಕಲ ವೇವ್ ಲೆಂತ್ ಎಂಚ ಮ್ಯಾಚ್ ಹಾಕೊಂಡು ಅಕಲು ಎಂಚ ಒರೆಯೊಗೊರೆಯ ಸಪೋರ್ಟ್ ಮನ್ಪೇರು. ಆ್ಯಂಡ್ ಸೆಮಿಫೈನಲ್ಗೆ ಅವೇ ಚಾಲೆಂಜ್, ಒರೆಯೊಗೊರೆಯ ಸಪೋರ್ಟ್ ಮಂತದ್ದು, ಕೋಆರ್ಡಿನೇಟ್ ಮಂತದ್ದು ಒಂಜಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಬರೋಡಂದೆ ಹೆಂಗೆ ಕಾತೊಂದಿಲ್ಲ. ಸೊ ಪೋಯಿ ಎಪಿಸೋಡ್ಸ್ಲ ಎಡ್ಡೆ ಪರ್ಫಾರ್ಮೆನ್ಸಸ್ ಬೈದನ್. ಸೊ ವೇಟಿಂಗ್ ಫಾರ್ ದ ಬೆಸ್ಟ್ ಪರ್ಫಾರ್ಮೆನ್ಸಸ್. ಥ್ಯಾಂಕ್ ಯು. Thank you so much. Welcome to all the 3 judges. Good luck. ಯಾಕಂದರೆ ಇದು ಸೆಮಿಫೈನಲ್ ರೌಂಡ್ ಆಗಿದೆ. At the end of this round we are going to have some eliminations. So all the best to you guys and there we go. Okay, all excited. ಗುರು ಶಿಷ್ಯರ ಈ ಒಂದು ಜುಗಲ್ಬಂದಿಯನ್ನು ಇಬ್ಬರು ಒಂದೇ ವೇದಿಕೆಯಲ್ಲಿ ಡಾನ್ಸ್ ಮಾಡೋದನ್ನು ನೋಡಲಿಕ್ಕೆ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ನೋ ಕೀಪಿಂಗ್ ದಿ ಎಕ್ಸೈಟ್ಮೆಂಟ್ ಈವನ್ ಮೋರ್ ಹೈಡಿಂಗ್. ಲೆಟ್ಸ್ ರಿವೀಲ್ ಇಟ್. ದ ಫಸ್ಟ್ ಪರ್ಫಾರ್ಮೆನ್ಸ್ ಕಮಿಂಗ್ ಅಪ್ ಇಸ್ ಪ್ರೀತಿ ಭಟ್ ಅವರ ಕೊರಿಯೋಗ್ರಾಫರ್ನ ಜೊತೆಗೆ. ಸೊ ಯಾರು ಬರ್ತಾರೆ, ಯಾವ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನುವಂತಹ ಒಂದು ಪರದೆ ಓಪನ್ ಮಾಡ್ತಾ ಇದ್ದೇವೆ. ದೇರ್ ವಿ ಗೋ. ಪ್ಲೀಸ್ ವೆಲ್ಕಮ್ ಪ್ರೀತಿ ಭಟ್ ಆ್ಯಂಡ್ ಹರ್ ಕೊರಿಯೋಗ್ರಾಫರ್. ಓಹೋ, ಕಿಸ್ನ ಹೇ, ಏನಪ್ಪ ಇದು, ರಾಧಾ ಕೃಷ್ಣ ಇಬ್ರು ರೆಡಿ ಆಗಿದ್ದಾರೆ. ಇದರಲ್ಲಿ ರಾಧಾ ಕೃಷ್ಣದಲ್ಲಿ ಕೊರಿಯೋಗ್ರಾಫರ್ ಯಾರು, ಕಂಟೆಸ್ಟೆಂಟ್ ಯಾರು, ಅದೇ ಡೌಟ್ ಇದೆ ನನಗೆ. ಬಟ್ ಎನಿ ಹಾವ್, ಹೆಲೋ ಸರ್ ಆ್ಯಂಡ್ ಹಾಯ್. ಸೂಪರ್, ಏನು ಕಾಸ್ಟ್ಯೂಮ್, ಏನು ಲುಕ್, ಈ ಥರ ಪ್ರಿಪ್ರೇಷನ್ ಒಬ್ರಿಗಿಂತ ಒಬ್ಬರು ಕಂಟೆಸ್ಟೆಂಟ್ ಸಖತ್ತಾಗಿ ಬರ್ತಾ ಇದ್ದಾರೆ. ಬಟ್ ನನಗೆ ಈ ಮುಖ ಹೊಸದು ಕಾಣ್ತಾ ಇದೆ ಡಾನ್ಸ್ ಮಮ್ಮಿ ಡ್ಯಾನ್ಸಲ್ಲಿ, ಈ ಮುಖ ಹಳತ್ ಕಾಣ್ತಾ ಇದೆ. ಬಟ್ ಹಳತ್ತಾಗಿದ್ರು ನವನವೀನವಾಗಿ ರೆಡಿಯಾಗಿ ಬಂದಿದ್ದಾರೆ. ಹಾಯ್ ಮ್ಯಾಮ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಇಲ್ಲಿ ತನಕ ರೀಚ್ ಆಗಿದ್ದೀರಾ. ಆ್ಯಂಡ್ ನಿಮ್ಮ ಜೊತೆಗೆ ನಿಮ್ಮ ಸರ್ ಅನ್ನು ನೀವು ಪರಿಚಯ ಮಾಡ್ಕೊಳ್ಬೋದು.
ಇವ್ರ ಹೆಸರು ಸ್ಯಾಂಡಿ ಸಂದೇಶ್ ಮೊಂಟೆರಿಯು. ಇವ್ರು ನಂದು ಆ್ಯಕ್ಚುಲಿ MBAದ್ದು ಜೂನಿಯರ್. ಸೊ ನನಗೆ ಫ್ರೆಂಡಾಗಿ ಸಹ ಪರಿಚಯ ಇದೆ, ಮತ್ತು ಈಗ ಕೊರಿಯೋಗ್ರಾಫರ್ ಸರ್ ಸಹ ಅವರೇ. ಸೊ ಅವ್ರ ಜೊತೆ ಪರ್ಫಾರ್ಮ್ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಓಕೆ, ಸೊ ಹಾಗಾದರೆ ಕೇವಲ ಕೊರಿಯೋಗ್ರಾಫರ್ ಅಂತ ಮಾತ್ರ ಅಲ್ಲ, ಫ್ರೆಂಡ್, ಕಾಲೇಜ್ ಮೇಟ್, ಈಗ ಕೊರಿಯೋಗ್ರಾಫರ್ ಆ್ಯಂಡ್ ಆಲ್ಸೋ ಪರ್ಫಾರ್ಮರ್. ಎಸ್, ಸಂದೇಶ್ ಅವ್ರ ಹತ್ರ ಕೇಳೋದಾದರೆ, ಓಕೆ ಸಂದೇಶ್ ಅವರೇ, ಹಾಗಾದರೆ ನಿಮಗೆ ನನ್ನ ಪ್ರಕಾರ ಕಷ್ಟ ಅಂತ ಅನಿಸ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಯು ಮೈಟ್ ನೋ ಹರ್ ಬಿಫೋರ್. ಸೊ ಹೇಳಿ, ಡಾನ್ಸ್ ಮಮ್ಮಿ ಡಾನ್ಸಿಗೆ ಇವರು ಅಪ್ರೋಚ್ ಆಗ್ತಾ ಇದ್ದಾರೆ ಅಂತ ಹೇಳಿದಾಗ, ಒಂದು ಆ್ಯಸ್ ಅ ಕಾಲೇಜ್ ಮೇಟ್ ಆಗಿ ಏನು ತಲೆಯಲ್ಲಿ ಬಂತು, ಆ್ಯಸ್ ಅ ಕ್ಲಾಸ್ಮೇಟ್ ಆಗಿ ಏನು ತಲೆಯಲ್ಲಿ ಬಂತು, ಆ್ಯಸ್ ಅ ಪರ್ಫಾರ್ಮರ್ ಆಗಿ ಏನು ತಲೆಯಲ್ಲಿ ಬಂತು? ಫಸ್ಟ್ ಆಫ್ ಆಲ್ ಏನು ಹೇಳೋದಂದರೆ, ನನಗೆ ನನ್ನ ಕಾಲೇಜ್ ಡೇಸಲ್ಲಿ ನೆನಪು ಬಂತು. ಅಂದರೆ ನಾನು ಅವರಿಗೆ ಕಳಿಸ್ತಿದ್ದೆ ಅಲ್ಲಿ ಸಹ. ಅಲ್ಲಿಂದ ನಮ್ಮದು ಅಟ್ಯಾಚ್ಮೆಂಟ್ ಅಂದರೆ ನಮಗೆ ಕಷ್ಟ ಆಗಲಿಲ್ಲ ಏನಾದರೂ ನಾನು ಇವರು ಕಳಿಸ್ಲಿಕ್ಕೆ. ಮತ್ತು ಇವರದ್ದು ಪ್ಲಸ್ ಪಾಯಿಂಟ್ ಏನಂದರೆ ಇವ್ರದ್ದು ಕಾನ್ಫಿಡೆನ್ಸ್. ಮತ್ತು ನಾನು ಅಟ್ ದ ಮೋಸ್ಟ್ ಆಫ್ ದ ಟೈಮ್ ನಾನು ಬಾಂಬೆಯಲ್ಲಿ ಇರ್ತಿದ್ದೆ, ಆದರೂ ನಾನು ವೀಡಿಯೋ ಕ್ಲಿಪ್ ಕಳಿಸಿದ್ರು, ಅವರು ಪ್ರಾಕ್ಟೀಸ್ ಮಾಡಿ ರೆಡಿ ನಿಲ್ತಿದ್ರು. ನನಗೆ ಏನೂ ಕಷ್ಟ ಆಗಲಿಲ್ಲ ಕಳಿಸ್ಲಿಕ್ಕೆ. ಬಂದ ತಕ್ಷಣ ನಾವು ಪ್ರಾಕ್ಟೀಸ್ ಒಟ್ಟಿಗೆ ಮಾಡಿ ನಾನು ಕೂತ್ಕೊಂಡ್ರು, ನಾನು ಏನು ಮಿಸ್ಟೇಕ್ಸ್ ಹೇಳ್ತೇನೆ ಇಮಿಡಿಯೇಟ್ ಅವರು ಪಿಕ್ ಮಾಡ್ತಿದ್ರು, ಪ್ರಾಕ್ಟೀಸ್ ಮಾಡ್ತಿದ್ರು. ಹಾಗಾಗಿ ನನಗೆ ಏನು ಕಷ್ಟ ಆಗಲಿಲ್ಲ, ಮತ್ತು ಒಟ್ಟಿಗೆ ಇದ್ದ ಕಾರಣ ನಮಗೆ ಏನು ತೊಂದರೆ ಆಗಲಿಲ್ಲ. ವಾವ್, ವೆರಿ ನೈಸ್. ಈಗ ನೀವು ಹೇಳಿದ್ರಿ ಕಾಲೇಜ್ ಡೇಸಲ್ಲಿ ನೀವು ಕ್ಲಾಸ್ಮೇಟ್ಸ್ ಆಗಿದ್ರಿ ಅಂತ ಹೇಳಿ, ಆಗ ಯಾವತ್ತಾದರೂ ಇಬ್ಬರು ಒಟ್ಟಿಗೆ ಪರ್ಫಾರ್ಮ್ ಮಾಡಿದ್ರಾ? ಹೌದು, ಮಾಡಿದ್ದೇವೆ. ಅಂದರೆ ನಮ್ಮದು ಇನ್ಸಿಗ್ನ ಫೆಸ್ಟ್ ಆಗ್ತಿತ್ತು, ಫೆಸ್ಟಿಗೆಲ್ಲ ನಾವು ಒಟ್ಟಿಗೆ ಮಾಡಿದ್ದೇವೆ. ನಾನು ಕಳಿಸಿದೆ, ಅವರು ಸೀನಿಯರ್ ಆದರೂ ನಾನು ಅವರಿಗೆ ಕಳಿಸ್ತಿದ್ದೆ, ಅಲ್ಲಿ ಸಹ ನಾನು ಕೊರಿಯೋಗ್ರಫಿ ಮಾಡ್ತಿದ್ದೆ. ಸೊ ಹಾಗಾಗಿ ಅವರಿಗೆ ಫಸ್ಟ್ ನನಗೆ ಕಾಲ್ ಮಾಡುವಾಗ ಸಹ ನನಗೆ ಫಸ್ಟಿಗೆ ಮಾಡೋದಾ ಬೇಡವಾ ಅಂತ ಆಗಿತ್ತು. ಅಂದರೆ ನಾನು ಟ್ರಾವೆಲಿಂಗ್ ಜಾಸ್ತಿ ಮಾಡ್ತೇನೆ, ಸೊ ಹಾಗಾಗಿ ಮಾಡೋದಾ ಬೇಡವಾ ಅಂತ ಒಂದು ಫಸ್ಟ್ ಇದು. ಮತ್ತೆ ನನಗೆ ಸಹ ನೆನಪು ಬಂತು, ಅಂದರೆ ಶಿ ಈಸ್ ಅ ಗುಡ್ ಕಂಟೆಂಟ್, ಅಂದರೆ ಒಳ್ಳೆ ಪಾರ್ಟಿಸಿಪೆಂಟ್ ಅವಳು. 100% ನನಗೆ ಇವರಿಗೆ ನನ್ನದರಲ್ಲಿ ಏನಿದೆ ಔಟ್ಪುಟ್ ಅವರ ಮೇಲೆ ಹಾಕಿ ಈ ಸ್ಟೇಜಲ್ಲಿ ತರ್ಬೋದು ಅಂತ ಒಂದು ನಂಬಿಕೆ ಇತ್ತು. ಸೊ ನಾನು ಬರ್ತೇನೆ, ಕಳಿಸ್ತೇನೆ ಅಂತ ಹೇಳಿದೆ. ಸೊ ಶಿ ಈಸ್ ಡೂಯಿಂಗ್ ವೆಲ್, ಇಲ್ಲಿವರೆಗೂ ಒಳ್ಳೆ ಮಾಡ್ತಿದ್ದಾರೆ, ಇನ್ನು ಮುಂದೆನೂ ಒಳ್ಳೆ ಮಾಡ್ತಾರಂತ ನಾನು ಇದು. ವೆರಿ ನೈಸ್. ಓಕೆ ಮೇಡಮ್, ನಿಮ್ಮ ಹತ್ರ ಕೇಳೋದು, ಈಗ ಕಾಲೇಜ್ ಮೇಟ್ ಥರ ಇದ್ದರು, ಬಟ್ ಈಗ ನಿಮಗೆ ಸರ್ ಆದರು, ಕೊರಿಯೋಗ್ರಾಫರ್ ಆದರು. ಸೊ ಹೇಗೆ ಅನಿಸ್ತು, ಹೇಗಿತ್ತು ನಿಮ್ಮ ಒಂದು ಪ್ರಾಕ್ಟೀಸ್ ಸೆಷನ್ ಎಲ್ಲ? ತುಂಬ ಚೆನ್ನಾಗಿತ್ತು. ಅಂದರೆ ಅವರು ಆ್ಯಸ್ ಅ ಫ್ರೆಂಡ್ ಅವರದೊಂದು ಏನು ಜೋವಿಯಲ್ನೆಸ್ ಇರ್ಬೋದು, ಅಥವಾ ತುಂಬ ಫ್ರೆಂಡ್ಲಿ, ಅವರು ತುಂಬ ಜೋಕ್ ಮಾಡ್ತಾರೆ, ತುಂಬ ಅಂದರೆ ಒಳ್ಳೆ ಬಾಂಡಿಂಗ್ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷ್ನಲ್, ಒಬ್ವಿಯಸ್ಲಿ ಎಲ್ಲರೂ ಸ್ವಲ್ಪ ಸರ್ ಅಂದರೆ ಅದೊಂದು ರೆಸ್ಪೆಕ್ಟ್ ಇರಬೇಕು, ಅವ್ರಿಗೆ ವ್ಯಾಲ್ಯೂ ಕೊಡಬೇಕು, ಸ್ಟ್ರಿಕ್ಟ್ ಸಹ ಇರಬೇಕು, ಇಲ್ಲದ್ರೆ ನಾವು ಸಹ ವಿಲ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ಅವ್ರು ಸ್ಟ್ರಿಕ್ಟ್ ಸಹ ಇದ್ದಾರೆ, ಮತ್ತು ಒಳ್ಳೆ ಕಲಿಸ್ತಾರೆ, ಒಂದು ಬಾಂಡಿಂಗ್ ಇದೆ. ಸೊ ನನಗೆ ಖುಷಿ ಆಗ್ತದೆ ಅವ್ರ ಜೊತೆ ಪರ್ಫಾರ್ಮ್ ಮಾಡಲಿಕ್ಕೆ. ಆ್ಯಂಡ್ ಹೀ ಈಸ್ ಅ ವೆರಿ ಗುಡ್ ಡ್ಯಾನ್ಸರ್, ಅದನ್ನು ಹೇಳಲಿಕ್ಕೆ ಬೇಕು ಅಂತಲೇ ಇಲ್ಲ. ನಾಟ್ ಓನ್ಲಿ ದಿಸ್ ಫಾರ್ಮ್, ಅವರೆಲ್ಲ ಫಾರ್ಮ್ಸ್ ಮಾಡಿದ್ದಾರೆ ಇಲ್ಲಿ ತನಕ. ಐ ಥಿಂಕ್ ಅವರು ವಿನ್ನರ್ಸ್ ಡೇ ಟು ಇದ್ರದ್ದು ನಮ್ಮ ಟಿವಿಯಲ್ಲಿ. ಸೊ ಐ ಹ್ಯಾವ್ ಸೀನ್ ಹಿಮ್ ಪರ್ಫಾರ್ಮಿಂಗ್ ಆಲ್ಸೋ. ಹೀಸ್ ಅ ವೆರಿ ಗುಡ್ ಡ್ಯಾನ್ಸರ್. ಸೊ ಐ ಆಮ್ ಹ್ಯಾಪಿ ದಟ್ ಐ ಆಮ್ ವರ್ಕಿಂಗ್ ವಿತ್ ಹಿಮ್ ನೌ. ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಈಗ ಕೃಷ್ಣ ರಾಧೆ ಮಾಡಬೇಕು ಅಂತ ಹೇಳಿ ನಿಮ್ಮ ಡ್ರೀಮ್ ಆಗಿತ್ತ, ಅಥವಾ ಇವ್ರ ಕಾನ್ಸೆಪ್ಟ್ ಹೇಳಿದ್ರಾ, ಅಥವಾ ಯಾವ ಥರ? ಯಾಕಂತ ಹೇಳಿದರೆ ಯಾರು ಒಂದು ಸೆಲೆಕ್ಟಿವ್ ಆಗಿರಲ್ಲ, ಕೆಲವೊಬ್ಬರು ಬಾಲಿವುಡ್ ಮಾಡ್ತಾರೆ, ಫಿಲ್ಮಿ ಮಾಡ್ತಾರೆ, ಅಥವಾ ಇನ್ನೇನಾದರೂ ಮಾಡ್ತಾರೆ. ಬಟ್ ಕೃಷ್ಣ ರಾಧಾ ಅಂತ ಒಂದು ಬರಬೇಕಾದ್ರೆ ಯಾಕೆ? ಆ್ಯಕ್ಚುಲಿ ಏನಂದರೆ ನಾನು ಕಾನ್ಸೆಪ್ಟ್ ತೆಗೆದದ್ದು ಅವರು ಹೇಳಿದ್ದು, ಒಟ್ಟಿಗೆ ಬಂದದ್ದು. ಓ, ಹಾಗಾದರೆ ಮ್ಯಾಚಿಂಗ್ ಸ್ಟಾರ್ಟಿಂಗಿಂದಲೇ ಇದೆ. ಸೊ ಗುರು ಶಿಷ್ಯರ ಒಂದು ಕೋಆರ್ಡಿನೇಷನ್ ಮೊದಲಿಂದಲೇ ಇದೆ. ಸೊ ಇವರು ಕಾನ್ಸೆಪ್ಟ್ ಹೇಳಿದ್ರು, ಅವ್ರ ಹತ್ರ ಅವತ್ತು ಥಾಟ್ ಆಲ್ರೆಡಿ ಇತ್ತು. ಸೊ ಇವತ್ತು ಹಾಗಾದರೆ ಅದು ಒಳ್ಳೆದ ರೀತಿಯಲ್ಲಿ ಎಕ್ಸಿಕ್ಯೂಷನ್ ಆಗುತ್ತೆ ಅಂತ ಆಗುತ್ತೆ. ಸೊ ಫೈನಲಿ ಈಗ ಆ್ಯಸ್ ಅ ಕಂಟೆಂಡರ್ ನೀವು ಅವರನ್ನು ಫಿನಾಲೆಯಲ್ಲಿ ಯಾವ ಥರ ನೋಡ್ಲಿಕ್ಕೆ ಇಷ್ಟಪಡ್ತೀರಾ? ಲೈಕ್ ಆ್ಯಸ್ ಅ ವಿನ್ನರ್ ಆಗಿಯಾ, ಅಥವಾ ಆ್ಯಸ್ ಅ ಗುಡ್ ಕಾಂಪಿಟೇಟರ್ ಆಗಿಯಾ? ಎರಡು ಸಹ ಎರಡು ಸಹ ಆಗಿರ್ಬೇಕು. ಯಾಕಂದರೆ ವಿನ್ನರ್ ಸಹ ಬೇಕು, ಕಾಂಪಿಟೇಟರ್ ಸಹ ಆಗಬೇಕು, ಎಲ್ಲರಿಗೆ ಟಕ್ಕರ್ ಸಹ ಕೊಡಬೇಕು. ಸೊ ಎರಡು ಸಹ ಅದು ಕಾಂಬಿನೇಷನ್ ಇದ್ದರೆ ಮಾತ್ರ ಈ ಕಾಂಪಿಟೇಷನಿಗೆ ಒಂದು ಅರ್ಥ ಬರುತ್ತೆ. ಮತ್ತು ಅಷ್ಟೇ. ಓಕೆ, ಸೊ ಹೇಗೆ ಪ್ರಾಕ್ಟೀಸ್ ಸೆಷನಲ್ಲೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇದ್ರಾ? ಅಷ್ಟೇನು ಸ್ಟ್ರಿಕ್ಟ್ ಇಲ್ಲ, ನಾನು ಮಿಸ್ಟೇಕ್ಸ್ ಹೇಳ್ತಾರೆ, ನಾನು ಅದನ್ನು ಕರೆಕ್ಟ್ ಮಾಡ್ತೇನೆ ಅಷ್ಟೇ. ಓಕೆ, ಬಟ್ ಎನಿ ಹೌ ಬೈ ಲುಕ್ ವೈಸ್ ನನ್ನ ಒಂದು ಮಾರ್ಕ್ ಅಂತ ನಾನು ಕೊಡೋದಾದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಗೊತ್ತಿಲ್ಲ, ನಮ್ಮ ಜಡ್ಜಸ್ ನೋಡಬೇಕು, ಆಡಿಯನ್ಸ್ ನೋಡಬೇಕು. ಬಟ್ ಎನಿ ಹೌ, ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸಂದೇಶ್. ಎಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯು ಕ್ಯಾನ್ ಗೋ ಫಾರ್ ಯುವರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ದಿಸ್ ಇಸ್ ವಾಟ್ ದ ಕೊರಿಯೋಗ್ರಾಫರ್ ರೌಂಡ್. ಆ್ಯಂಡ್ ನೋಡಿ ಯಾವ ಥರ ಎಲ್ಲ ಪರ್ಫಾರ್ಮೆನ್ಸ್ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ದಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ಹಾಗಿರುವಾಗ ಮುಂದಿನ ಕಂಟೆಸ್ಟೆಂಟ್ ಬರೋದಕ್ಕಿಂತ ಮುಂಚೆ ಈಗ ಹೋದಂತಹ ಕಂಟೆಸ್ಟೆಂಟ್ಗಳ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಬರೋಣ. जब जब श्री कृष्ण का नाम लिया गया है, ऐसा कभी नहीं हुआ कि राधा जी का नाम न लिया गया। श्री कृष्ण को अमूमन भक्त राधे कृष्ण कहकर पुकारते हैं, क्योंकि यह दो शब्द, ये दो नाम
सिर्फ एक दूसरे के लिए बने हैं और इन्हें कोई अलग नहीं कर सकता। कृष्ण से राधा और राधा से कृष्ण को कोई जुदा नहीं कर सकता। कृष्ण ने अपनी बांसुरी की मधुर ध्वनि से अनेकों गोपियों का दिल जीता, लेकिन सबसे अधिक यदि कोई उनकी बांसुरी से मोहित था तो वो राधा थी। लेकिन राधा से कहीं ज्यादा प्यार कृष्ण उन्हें करते थे। जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है। जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है। जग का कण कण जाग उठा जब शाम ने ली अंगड़ाई, सोया वन भी जाग उठा जब कान्हा ने मुरली मधुर बजाई। मुरी बंसी बजैया नंदलाला कन्हैया, मुरी बंसी बजैया नंदलाला कन्हैया, मुही मुही ऐसे नहीं छेड़ो सावरे, सुन सुन मौसे नहीं खेलो दावरे, जाके यशोदा से कह दूंगी रे, कान्हा सो जा सदा, तान बजी जब किसना की, छाई उमंग हर ओर, उनको प्रेम दिखाने अपना पंख अर्पित करने आया मोर। कृष्ण को तो केवल कृष्ण का ही रंग चढ़ सकता है। कृष्ण को रंग नहीं आई हो? नहीं, कृष्ण से रंगने आई हूँ। ನೀಲಮೇಘ ಶ್ಯಾಮ, ಗೋಪಿಕಾ ಸ್ತ್ರೀಯರೆಲ್ಲರ ಮನಸ್ಸನ್ನು ಕದ್ದಿರುವಂಥ ಕೃಷ್ಣನ ಥರ ಇವತ್ತು ಡಾನ್ಸ್ ಮಮ್ಮಿ ಡ್ಯಾನ್ಸ್ನ ಎಲ್ಲ ಪ್ರೇಕ್ಷಕರ ಮನಸ್ಸನ್ನು ಕದ್ದಿದ್ದೀರಾ ಏನೋ, ಆದರೆ ಬಹಳ ಸುಂದರವಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಸೊ ಕೊರಿಯೋಗ್ರಾಫರ್ ಸರ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ ಡನ್. ಪ್ರೀತಿ, ಹೇಗೆ ಅನ್ನಿಸ್ತಾ ಇದೆ? ಇಜಿ ಖುಷಿ ಆಪುಂಡು ಕೊರಿಯೋಗ್ರಾಫರ್ ನೋಟ್ ಮಲ್ಪುನ ಒಂಜಿ ಮಲ್ಲ ಚಾಲೆಂಜಿಂಗ್, ಸೊ ಖುಷಿ ಆಪುಂಡು ಅವ್ರು ನೋಟ್ ಡ್ಯಾನ್ಸ್ ಮಲ್ತ ಆಯ್ವಕ್ಕೆ ಎಂಚ ಒಂದುಂಡು ಎಲ್ಲ ಖುಷಿ ಆಪುಂಡು ಅವರ ಮುಗಿಂಡತ್ತ
ಹೊರ ಮೂಗಿಂಡತ್ತ ದೇವರೇ ನನ್ನ ಕೂಡ ಮಲ್ಬರಿಜ್ಜಿಂದು ಏರ್ನ ಎನರ್ಜಿ ಜಾಸ್ತಿ ಇತ್ತು ಏರ್ನ ಕಮ್ಮಿ ಮೇರ್ನ ಪಂಡ ಮೇರ್ ಕೊರಿಯೋಗ್ರಾಫರ್ ಹೈ ಲೆವೆಲ್ ಎನರ್ಜೆಟಿಕ್ ಪರ್ಫಾರ್ಮರ್ ಹಾ. ಸೊ ಅವ್ರನ್ನೊಟ್ಟು ಚೂರು ಕಾಂಪಿಟ್ ಮಲ್ಪನಾಡಿ ಆಪಲ್ ಪನ್ಪೇನು ಎನರ್ಜಿ ಚೂರು ಪಾಡೊಂದು ಎಪ್ಪೊಡೊಂದು ಒಂಚೂರು ಚಾಲೆಂಜಿಂಗ್ ನಾದ ಪೂರ ಪಾಡ್ದು ಬರ್ತಾರೆ ಎನರ್ಜಿಗೋಸ್ಕರ ದಾಲ ಮಲ್ತಿಜ್ಜಿ ದಾಲಿಜ್ಜಿ ಮನಸ್ಲ ಮಲ್ಪರಾತಜ್ಜಿ ಐತೆ ಖಾಲಿ ಕಾಂಡ ತಿಂದು ವೈದ್ಯ ನಂಚನೆ ಉಂಟು ಪ್ಯಾಷನ್ ಮಾತ್ರ ಪಾಡೊಂದು ಬೈದಾರೆ ಆ ಪ್ಯಾಷನ್ ಎಡ್ಡೆ ಪರ್ಫಾರ್ಮೆನ್ಸ್ ಮಲ್ಪಡೊಂದು ಒಂಜಿ ಉಂದಿತ್ತೆ ಉಮೇದಿಡು ಒಂಜಿ ಮಲ್ತೀನಿ ಖುಷಿ ಅಂಡ್ ನನಗೆ ಖುಷಿ ರೈಟ್ ಕೊರಿಯೋಗ್ರಾಫರ್ ಸರ್ ಏನ ಪುದರ್ ಸಂದೇಶ್ ಎಂಕ್ ಸ್ಯಾಂಡಿ ಬಂದ್ಲಪ್ಪು ಸ್ಯಾಂಡಿ ಕೃಷ್ಣ ಸ್ಯಾಂಡಿ ಕ್ರಿಶ್ ಸ್ಯಾಂಡಿ ಓಕೆ ಕ್ಯೂಟ್ ತೋಜೊಂದುಲ್ಲಾರ ಕೃಷ್ಣ ಅದು ಫಸ್ಟ್ ಟೈಮ್ ಕೃಷ್ಣ ಅಪ್ಪನೇ ಅದು ಮಲ್ದಾರ ಇಸ್ ಇಟ್ ಈರೇ ಕೃಷ್ಣ ಅದು ಮಲ್ಪರಿತ್ತು ಅಂಚಾದಾರೆ ನಾವು ಪಾಟು ಮಲ್ತಾರ ಗೊತ್ತುಜಿ ಬಟ್ ಯು ಲುಕಿಂಗ್ ವೆರಿ ನೈಸ್ ಫಸ್ಟ್ ಟೈಮ್ ಏನು ಪಾಡೋನಿ ಕೃಷ್ಣ ಆ್ಯಕ್ಚುಲಿ ನನ್ನ ಫಾರ್ಮ್ ಉಂದಾತ ಹಾ. ನಾನು ಜಾಸ್ತಿ ಕಂಟೆಂಪ್ರರಿ ಮಲ್ಪುನಿ ಓಕೆ ಬಟ್ ಆರ್ನ ಓ ಸ್ಟೈಲ್ ಉಂಡು ಅವೇನೇ ಯಾನ್ ಮೇನ್ ಝೋನ್ ಆದ್ದೊಂದು ಮಲ್ತದೆ ವೆರಿ ಗುಡ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ಪ್ಲಸ್ ಪಾಯಿಂಟ್ ದಯಪಂಡ ಯೂಶಲಿ ಕೊರಿಯೋಗ್ರಾಫರ್ಸ್ ನಕಲ್ ಬಂದಾಗ ದೇ ವಾಂಟ್ ಟು ಟ್ರೈ ದ ಕಂಟೆಸ್ಟೆಂಟ್ಸ್ ಟು ಟ್ರೈ ಯಾರನ್ನ ಕಂಫರ್ಟ್ ಝೋನ್ಗೆ ಪೋದು ಇರ್ ಮಲ್ತೀನಿ ಬಂಡ್ ಐ ಥಿಂಕ್ ಇಟ್ಸ್ ನೈಸ್ ಸೊ ಕ್ಯೂಟ್ ತೋಜೊಂದುಲ್ಲಾರೆ ಡಾನ್ಸ್ ದ ಬಗ್ಗೆ ಜಡ್ಜಸ್ ಪನ್ಪೇರಿ ಬಟ್ ಐ ಲೈಕ್ ದ ಹೋಲ್ yellow and blue combination. Beautiful. Right. We'll talk more later. Judges poi going up to Nitesh sir. प्रीति बट Yes, sir. ऑल ओके आते सौके आते मतलब परफॉर्मेंस आए वो कदला दिख जाते इजी दाल निकलो ಎಂಚಾಂಡಿ रे परफॉर्मेंस निकल एक्सपेक्टेशन पण निकल रिहर्सल मन पर निकले ಕೊಂಚ ಇಂಚ ಬರೋಡು ಬಂದು ಸ್ಯಾಂಡಿ ಆತೆ ಸೊ ಆಸ್ ಅ ಕೊರಿಯೋಗ್ರಾಫರ್ ಇರೆಗೆ ಎಂಚ ಫೀಲ್ ಆನ್ ಆ್ಯಕ್ಚುಲ್ ಎಂಕುಲು ಕೋಡೆಲ್ಲ ಮುರಣಿ ಆಡಲ್ಲ ಎಂಕುಲು ವಿತ್ ಕಾಸ್ಟ್ಯೂಮೇ ಪ್ರಾಕ್ಟೀಸ್ ಮಲ್ತದ ರೆಡ್ ಸೆಟ್ ಟೇಕ್ ದಿತ್ತದೆ ಎದುರು ವಿಡಿಯೋ ಮಲ್ತದ್ಲ ದಾದ ಮಿಸ್ಟೇಕ್ಸ್ ಒಂದು ಆಲೆಕ್ ತೊಷ್ಪ ಅದು ಕರೆಕ್ಷನ್ಸ್ ಮಲ್ಪಾದೆ ಓಕೆ ಓಕೆ ಸೊ ಒಂಜೇ ದಾದ ಬಂಡ ಆರೇಕ್ ಎಂಕಲ್ನ ಲೆವೆಲ್ ಎನರ್ಜಿ ಮ್ಯಾಚ್ ಮಲ್ಪರ್ ಮಸ್ತ್ ಬಂಗ ಆಡಲ್ಲ ಟ್ರೈ ಮಲ್ತದೆ ಓಕೆ ಸೊ ರೆಸ್ಟ್ ಓಕೆ ಓಕೆ ಫಸ್ಟ್ ಆಫ್ ಆಲ್ ಆಕ್ಟ್ ಪನ್ಪನ ನೆಟ್ ಪಂಡ ಫಸ್ಟ್ ಆಫ್ ಆಲ್ ನಿಕಲು ರಡ್ಜನ್ಲ ಬಾರಿ ಶೋಕ್ ತೋಜೊಂದುಲ್ಲಾರ ಆನ್ ಸ್ಟೇಜ್ ಸೀರಿಯಸ್ಲಿ ಪನ್ಪ ದ ಕಾಸ್ಟ್ಯೂಮ್ ಈಸ್ ಲುಕಿಂಗ್ ವೆರಿ ವೆರಿ ಪ್ರಿಟಿ ಬ್ಯೂಟಿಫುಲ್ ನಿಕಲು ರಡ್ಜನ್ಲ ಎಡ್ಡೆ ತೋಜೊಂದುಲ್ಲಾರ ಥ್ಯಾಂಕ್ ಯು ಫ್ರಮ್ ದ ಬಿಗಿನಿಂಗ್ ನರೇಷನ್ ಟು ಗೋಸ್ ಟಿಲ್ ದ ಎಂಡ್ ಸೆಲೆಬ್ರೇಷನ್ ಕೃಷ್ಣನ ಪೂರ ಕೃಷ್ಣ ಆ್ಯಂಡ್ ರಾಧೆನ ಸ್ಟಾರ್ಟೆಡ್ ದ ಎಂಡ್ ಮುಟ್ಟದ ನಿಕಲ ನರೇಷನ್ ವಾಸ್ ರಿಯಲಿ ವೆರಿ ವೆಲ್ ಎಡ್ಡೆತ್ತನ್ ಥ್ಯಾಂಕ್ ಯು ಆ್ಯಂಡ್ the first entry and from the first step to till the end, it was a very well coordinated act. Thank you, sir. Thank you so much. Nice. Compared to previous performances, Andaki, it's really very well coordinated because choreographer avan jette pandere Sandy. Choreographer na dade panda iregu okkade step adnathu irena body understand manpodu. That is the main point. Yes, sir. Avu apunda aapuja ಆಯ್ಜಿಂಡ್ ಎಂಚ ಅವಿನ ಒಂದು ಮನ್ಪೊಡು ಇತ್ತೆ ಎಂಚ ಮೇಣದ ಒಂದು ಎಂಚ ಅನ್ಪೇರು ಕ್ಯಾಂಡಲ್ನ ಎಂಚ ಮನ್ಪೇರು ಇತ್ತೆ ಪಂಡ ಇತ್ತೆ ಒಂಜಿ ಮೂರ್ತಿ ಲಂಚನೆ ಒಂಜಿ ಕ್ಯಾಂಡಲ್ ಪನ್ಪುನ ಒಂಜಿ ಅವಿನ ಇತ್ತೆ ನಮ್ಮ ಉಪ್ಪುಲಾಕನೆ ಮಂತನೆ ನೆಡ್ಡೆ ಅವಿನ ಒಂದು ಡಿಫ್ರೆಂಟ್ ಅದ ಅಂಡ್ ಇರ್ನ ಕೊರಿಯೋಗ್ರಾಫರ್ನ ಥಾಟ್ ಈಸ್ ರಿಯಲಿ ಗುಡ್ ಕಿ ಇರ್ನ ಬಾಡಿಗೆ ದಾದ ಅಪ್ಪನ ಅವಿನ ಎಡ್ಡೆ ಮಂತೆ ಎಸ್ ಸರ್ ಅವ್ರು ರಿಯಲಿ ಆರಿಗೆ ಗ್ರೇಟ್ ಪನ್ನೋಡು I will give a credit for your choreographer right now because he done a good job. For me it's a well coordinated act, beautiful costume, well selection of songs, really well coordinated with the songs, merging it in song the and crescendo part highly the last part Nicholas holy colors button the dandiya buttons the celebration part was really nice. I would like to onchur dadana simple and ಅತ್ತು ಒಂಜಿ ದಾದನ ಡ್ಯಾನ್ಸಿಂಗ್ ವೈಸ್ ಎಂಕ್ ದಾದನ ಒಂಚೂರು ಕಮ್ಮಿ ತೋಜೊಂದುಂಡು ದಾದನ ಆಂಡ ಓವರಾಲ್ ಇಟ್ ವಾಸ್ ಅ ಸೂಪರ್ ಪರ್ಫಾರ್ಮೆನ್ಸ್ ಐ ಲವ್ಡ್ ಇಟ್ ಎಂಜಾಯ್ ಇಟ್ ಆ್ಯಂಡ್ ಯು ಬೋತ್ ಆರ್ ಲುಕಿಂಗ್ ರಿಯಲಿ ನೈಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಆ್ಯಕ್ಟ್ ಆಸಮ್ ಸೂಪರ್ ಕಮೆಂಟ್ಸ್ ಥ್ಯಾಂಕ್ ಯು ಸೋ ಮಚ್ ಇತ್ತಿನ ಸ್ಮೈಲ್ ನನಾತ ಜಾಸ್ತಿ ಆತಂಡಿ ಆ ಯೆಲ್ಲೋ ಕಲರ್ ಪಿಂಕ್ ಅದು ಬ್ಲಶ್ ಆವೊಂದುಂಡು ಸೊ ಎನಿವೇಸ್ ಗೋಯಿಂಗ್ ಅಪ್ ದ ನೆಕ್ಸ್ಟ್ ಜಡ್ಜ್ ಮಾನಸಿ ಮ್ಯಾಮ್ ಪ್ರೀತಿ ಎಸ್ ಮ್ಯಾಮ್ ನಿಮ್ಮ ಹೆಸರು ಪ್ರೀತಿ ಕೃಷ್ಣ ಅಂದರೆ ಪ್ರೀತಿ ಹಾಗೆ ನಮಗೆ ಎಲ್ಲರಿಗೂ ಈಗ ನಿಮ್ಮ ಮೇಲೆ ಪ್ರೀತಿ ತುಂಬ ಆಗಿದೆ ತುಂಬ ಥ್ಯಾಂಕ್ಸ್ ಮ್ಯಾಮ್ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನಿಮ್ಮ ವಸ್ತ್ರ ವಿನ್ಯಾಸ ಸೂಪರ್ ಅದರ ಬಗ್ಗೆ ಮಾತೇ ಇಲ್ಲ ಮತ್ತು ನಿಮ್ಮ ಕೊರಿಯೋಗ್ರಾಫರ್ ನಾನು ಅವ್ರು ಹೇಳಿದನ್ನು ಪುನಃ ರಿಪೀಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ನನಗೂ ಅದೇ ಅನಿಸಿತು ಒಬ್ಬ ಒಳ್ಳೆ ಕೊರಿಯೋಗ್ರಾಫರ್ನ ಲಕ್ಷಣ ಅದು ನನ್ನ ತಾಕತ್ತು ತೋರಿಸೋದಲ್ಲ ಒಬ್ಬ ಡ್ಯಾನ್ಸರಿಗೆ ಬೇಕಾದದ್ದನ್ನು ಒಂದು ನೀಟಾಗಿ ನಿಮ್ಮ ತಾಕತ್ತಿಗೆ ಸರಿಯಾಗಿ ಅವರು ಕೊರಿಯೋಗ್ರಫಿ ಮಾಡಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ ಸಂದೀಪ್ ಅವರೇ ಅಲ್ಲದೆ ನನಗೆ ರಾಸ್ಲೀಲೆ ಬರುವಾಗಂತೂ ನನಗೆ ನೀವು ಸ್ಟೇಜಲ್ಲಿ ಇಬ್ಬರೇ ಇದ್ದೀರಿ ಅನ್ನಿಸ್ಲೇ ಇಲ್ಲ ಇಡೀ ಸ್ಟೇಜ್ ತುಂಬ ಒಂದಿಷ್ಟು ಜನ ರಾಸ್ಲೀಲೆ ಕುಣಿತಿದ್ದಾರೆ ಅನಿಸ್ತಾ ಇತ್ತು ವೆರಿ ವೆಲ್ ನೀಟ್ಲಿ ಡನ್ ಅಂದರೆ
ಎಲ್ಲೂ ಕೂಡ ನಾನು ಬಿಗಿನಿಂಗಿಂದ ಎಂಡ್ವರೆಗೆ ಏನಾದ್ರು ತಪ್ಪು ಸಿಗ್ತದ ಅಂತ ಹುಡುಕ್ತಾ ಇದ್ದೆ, ಏನೂ ನಂಗೆ ಸಿಗಲಿಲ್ಲ. ತುಂಬ ಸಿಂಪಲ್ ಇತ್ತು. ಮೇ ಬಿ ಆ ಸಿಂಪಲ್ ಅನ್ನೋದೇ ಒಂದು, ಈಗ ಸೆಮಿಫೈನಲ್ ರೌಂಡಿಗೆ ನಿಮಗೆ ನೆಗೆಟಿವ್ ಆಗ್ತದೋ ಗೊತ್ತಿಲ್ಲ ನನಗೆ, ಆದರೆ ಸಿಂಪಲ್, ವೆರಿ ನೀಟ್, ವೆರಿ ವೆಲ್ ಎಕ್ಸಿಕ್ಯೂಟೆಡ್ ಆ್ಯಕ್ಟ್. ಐ ರಿಯಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಮ್ಯಾಮ್. ಲವ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವಾಹ್, ಸೂಪರ್. ಆಯ್ತು, ಪಿಂಕ್ ಬೋದೊಂಚೂರು ರೆಡ್ ಒಂದು ಬರ್ತೀನಿ. ನಾನು ಅವು ಕಲರ್ ಬರ್ಕೊಂಡು ನಂಗೆ ಗೊತ್ತಿಸಿ. ಓಟು ಸೂರಜ್ ಸರ್. ಪ್ರೀತಿ. ಎಸ್ ಸರ್. ನಮಸ್ತೆ. ನಮಸ್ತೆ ಸರ್. ಇರಟ ಪಾತ್ರನ ದುಂಬು ಐ ವುಡ್ ಲೈಕ್ ಟು ಟಾಕ್ ಟು ಯುವರ್ ಕೊರಿಯೋಗ್ರಾಫರ್ಸ್. ಹಲೋ ಸರ್. ಹಲೋ. ಸಂದೇಶ್ ರೈಟ್? ಸ್ಯಾಂಡಿ. ಓಕೆ, ಸ್ಯಾಂಡಿ ಎಂಕ್ ಮಸ್ತ್ ಇಷ್ಟ ಅಂಡದಾದ ಬಂಡ ಒಂಜಿ ಡುಯೆಟ್ ಪರ್ಫಾರ್ಮೆನ್ಸ್ಗೆ ರಾಧಾಕೃಷ್ಣನಾಥ ಬೆಸ್ಟ್ ಕಾಂಬಿನೇಷನ್ ಓಲೈಜಿ ದಬಂಡ ಒಂದೊಂಜಿ ಕಾಂಬಿನೇಷನ್ ನಮ್ಮ ಇಡೀ ಇಂಡಿಯನ್ ಸೊಸೈಟಿ ಆಕ್ಸೆಪ್ಟ್ ಮನ್ಪುಂಡು. ಅವೇನು ಏಪಲ ವಲ್ಗರ್ ರೀತಿ ಅವಡು ಅವೇನು ತೂಪುನ ಇಜ್ಜಿ ಜನಕ್ಕುಲು. ಸೊ ದಿಸ್ ಈಸ್ ಅನ್ ವೆರಿ ವೆರಿ ಸೇಫ್ ಚಾಯ್ಸ್ ಆಫ್ ಫಾರ್ ದ ಡುಯೆಟ್ ಆ್ಯಂಡ್ ವೆರಿ ವೆಲ್ ಎಕ್ಸಿಕ್ಯೂಟೆಡ್. ಪಂಡ ಆಲ್ರೆಡಿ ರಡ್ಡು ಜಡ್ಜಸ್ನಗಳು ಪಂಡೆರು ಐತ ಬಗ್ಗೆ ಪ್ಲಸ್ ಆ್ಯಂಡ್ ಮೈನಸ್. ಪಂಡ ಒಂಜಿ ರಾಧಾಕೃಷ್ಣ ಡಾನ್ಸ್ ಇಡ್ ದಾದ ಬೋರ್ಡು ಲವ್ ಫೀಲಿಂಗ್ಸ್ ಅವು ಪೂರ ಈ ಕೊರಿಯೋಗ್ರಫಿಡ್ ಹೆಂಗೆ ತೂಯರ ತಿಕ್ಕಂಡು. ಆ್ಯಂಡ್ ಹೆಂಗೆ ಹೈಲೈಟ್ ಆಫ್ ದ ಕೊರಿಯೋಗ್ರಫಿ ಇಸ್ ದ ಲಿಫ್ಟ್. ಒಂದು ಸ್ಟಿಕ್ ಪತ್ತೊಂದು ಅರೆನ್ ಕುಲ್ಲದು ಇರ ಲಿಫ್ಟ್ ಮಂತ್ನ ದಟ್ ಈಸ್ ಅ ಒನ್ ವೆರಿ ನೈಸ್. ಆ್ಯಂಡ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಪ್ರೀತಿ ಫಾರ್ ಟೇಕಿಂಗ್ ದಟ್ ರಿಸ್ಕ್. ಎಂಕ್ಲು ಈ ಸ್ಟೆಪ್ಸ್ ಸೆಮಿಫಿನಾಲ್ ಇಡ್ ನಿಖಲ್ ಚಾಲೆಂಜಿಂಗ್ ಆದ ಮನ್ಪೋರು ವಿತ್ ಗುರುನೊಟ್ಟಿಗೆ ಅವೇನು ಎಂಕುಲು ಜಾಸ್ತಿ ತೊಗೊಂದಿಲ್ಲ. ಹೆಂಗೆ ಮಸ್ತ್ ಇಷ್ಟ ಅಂಡು ಓವರ್ ಆಲ್ ಕಾನ್ಸೆಪ್ಟ್. ಬಟ್ ಸಿನ್ಸ್ ಇಟ್ಸ್ ಸೆಮಿಫಿನಾಲೆ ಯಾನು ಕೆಲವೊಂಜಿ ಡೀಟೇಲ್ನ ಪನ್ನಡಪ್ಪು ಆ್ಯಸ್ ಇಟ್ಸ್ ಮೈ ಡ್ಯೂಟಿ ದಾದ ಬಂಡ ವೆರಿ ಸೇಫ್ ಕೊರಿಯೋಗ್ರಫಿ ಇತ್ತಂಡು ನಲ್ಲ ಒಂಚೂರು ಆ ಲಿಫ್ಟ್ ದಂಚಿನ ಕೆಲವೊಂಜಿ ಚಾಲೆಂಜಿಂಗ್ ಮೂಮೆಂಟ್ಸ್ ಬೈಟ್ನ ಮೇ ಬಿ ವಿ ತ್ರೀ ಕುಡ್ ಹವ್ ಗಿವನ್ ಎ ಸ್ಟ್ಯಾಂಡಿಂಗ್ ಓವೇಷನ್ಸ್. ಆ ಒಂಜಿ ಚೂರು ಎಫರ್ಟ್ ನಿಕಲಂಕ ಹಿಡ್ದು ಬೈದು ನಾನು ಮಸ್ತ್ ಲಾಯ್ಕ್ ಆತ್ನು. ಬೊಕ್ಕ ಅಲ್ಲೊಂದು ಪಿಕಾಕ್ ಪೋರ್ಷನ್ ಬತ್ತಂಡು ಈರ ಪಿಕಾಕ್ ವಿಂಗ್ಸ್ ಬತ್ತಾರೆ. ಬಟ್ ಅಲ್ಪ ಜಸ್ಟ್ ಮೂಮೆಂಟ್ ಇಂಚೆನೇ ಇತ್ತನು. ಮೇ ಬಿ ಈರ ಅಲ್ಪ ನೀರೋಲ ಆತು ದಾದಾಂಡ ಪಿಕಾಕ್ ದ ಮೂಮೆಂಟ್ಸ್ ಇಡೀ ಸ್ಟೇಜ್ ಯೂಸ್ ಮಂತುನ್ನ ಮೇ ಬಿ ಕೃಷ್ಣಗೆ ಕನ್ವಿನ್ಸಿಂಗ್ ಅದು ಪಿಕಾಕ್ದಲ್ಲ ಕೃಷ್ಣನ ಇಂಪ್ರೆಸ್ ಮನ್ಪೆರಕ್ಕನೆ ಅಂಚದಲ್ಲ ಕೊರಿಯೋಗ್ರಫಿಕಲಿ ಪೋತುನ ಇಟ್ ವುಡ್ ಬಿನ್ ಆ್ಯಡೆಡ್ ಮೋರ್ ಟು ದ ಡಾನ್ಸ್. ಸೊ ಇಂಚಿನ ಮೈನರ್ ಡೀಟೇಲ್ಸ್ ನಲ್ಲ ಒಂದು ಎಡ್ಡೆ ಬೈದ ಮೇ ಬಿ ಪರ್ಫಾರ್ಮೆನ್ಸ್ ನಲ್ಲ ಒಂಜಿ ಲೆವೆಲ್ ಹೈ ಲೆವೆಲ್ ಬೈದು ಅಂದೇನು ಜೊಪ್ಪಿನ. ಅದರ್ ದೆನ್ ದ್ಯಾಟ್ ಕೋಆರ್ಡಿನೇಷನ್, ಕಾಸ್ಟ್ಯೂಮ್, ಎಕ್ಸ್ಪ್ರೆಷನ್ ಆ್ಯಂಡ್ ಆಬ್ವಿಯಸ್ಲಿ ಕೃಷ್ಣ ರಾಕ್ಡ್ ವೆರಿ ವೆಲ್. ಇರೇ ಕಂಪ್ಯಾರಿಟಿವ್ಲಿ ಎನರ್ಜಿ ವೈಸ್ಲ ಕೃಷ್ಣನ ಒಂದು ಎಡ್ಡೆನೇ ಇತ್ತೇನೆ. ಸೊ ಓವರ್ ಆಲ್ ಇಟ್ಸ್ ಎ ಗುಡ್ ಪರ್ಫಾರ್ಮೆನ್ಸ್. ಬಟ್ ಐ ವುಡ್ ಲೈಕ್ ಟು ಸಿ ದ ಮೋರ್ ಚಾಲೆಂಜಿಂಗ್ ಸ್ಟೆಪ್ಸ್ ಇನ್ ದಿಸ್. Wanted to see, but it didn't happen. So all the best to you. Let's see. Thank you. Yeah, thank you. Thank you so much, judges. Bari like the comments tikindi. Good always is good only, but better undu, best undu. So aikoskara onchuru points in bantere. So that's for your next performance. Okay, any one incident in your practice which you will remember, funny or difficult or indu burchi atava malpode anchina dadanlo ondi situation or any one incident that you remember? Suraj Sanil sir panlekkane ಆ ಫ್ಲೂಟ್ ಪತ್ತೊಂದು ಅವೇ ಲಾಸ್ಟ್ ಗೊಂಜಿ ಟರ್ನಿಂಗ್ ಎತ್ತಂಡತೆ ಐಟ್ ಲೈಕ್ ಹೆಂಗೆ ಬರೋಂದ ಇಜ್ಜ ಬರ್ಪುಂಡ ಇಜ್ಜನ್ ಗೊತ್ತಿತ್ತಜಿ. ಬಟ್ ಆರ್ ಆ್ಯಪಲ್ಲ ಪನ್ಪೇರ್ ಆಸ್ ಅ ಗುರು ಎನ್ನ ಮಿತ್ತು ಕಾನ್ಫಿಡೆಂಟ್ ದಿಲೆ ಯಾನ್ ಎಂಚಲ್ ಇರೇನು ರೊಟೇಟ್ ಮಲ್ಪೆ. ಬಟ್ ಇರ್ನ ಬೆಸ್ಟ್ ಕೊರ್ಲೆ ಈರ ಟೈಮಿಂಗ್ಸ್ ಬರ್ತದೆ ಎಡ್ಡೆ ಕುಲ್ಲುಂಡ ಕೋಲ್ಲ ರೊಟೇಟ್ ಹಾಕೊಂಡು ಯಾನ್ಲ ರೊಟೇಟ್ ಮಲ್ಪೆ ಅಂಡೆ. ಸೊ ಒಂಜಿ ಕಾನ್ಫಿಡೆಂಟ್ ಹೆಂಗಾರ್ ಕೊರ್ನಿ ಆರೆ ಬಿಕಾಸ್ ಯಾನ್ ಮಲ್ಪೆನೆಜ್ಜೆ ಹೆಂಗೆ ಗೊತ್ತಿಜ್ಜಿ. ಬಟ್ ಆರ್ ಆಸ್ ಅ ಗುರು ಎನ್ನ ಮಿತ್ತು ಅವು ಆ್ಯಪಲ್ಲ ಪನ್ಪಿರತ್ತೆ ಪಾರ್ಟ್ನರ್ಡ್ ವರ್ಕ್ ಆಪಿನ ಎಂಚಪ್ಪಣ ಎಂಕ್ಲ ಕಾನ್ಫಿಡೆಂಟ್ ಲೆವೆಲ್ ಇಪ್ಪೋಡು ಅವು ಖಂಡಿತ ಉಂಡೆ ಎಂಕ್ಲ ಬಿಟ್ವಿಂಡ್. ಸೊ ಯಾನ್ ಡೈರೆಕ್ಟ್ ಹೋದು ಕುಲ್ಲಿ ವೆರಿ ನೈಸ್. ಏ ಪಳ್ಳಾರ ಬುಡ್ಚಿ ಸರ್ ದೆಪ್ಲೆ ಸರ್ ಬೇತೆ ಪಾಡ್ಲೆ ಸರ್ ಬನ್ನಿ ಉಂಡು ಯಾನ್ ಬೇತೆ ಟ್ರೈ ಮಲ್ಪದೆ ಅಂಡ್ ಎಂಕ್ ಕಂಫರ್ಟ್ ಝೋನ್ ತಿಕ್ಕಿ ಜಾಂಡ್ ಯಾನ್ ಚೇಂಜ್ ಮಲ್ತದೆ ಅವೇ ದೈ ಪಂಡ ಸೆಮಿಫೈನಲ್ ಪಂಡಾಗ ಒಂಜಿ ಎಲ್ಲ ಮಿಸ್ಟೇಕ್ ಲ ಮಲ್ಲನೆ ಮೂಲ್ ಬತ್ತದ ಎಕ್ಸ್ಕ್ಯೂಸ್ ಪನ್ರೆ ಆಪುಜೆ ಎಂಕ್ಲೆಗೆ ಕರೆಕ್ಟ್. ಅದಕ್ಕೋಸ್ಕರ ಯಾನ್ ಜಾಸ್ತಿ ಪಂಡ ಓವೆನ್ ಬೋರ್ಡ್ ಅವೆಂದಿಯೆ ಓವೆನ್ ಬೊಡ್ಚಿ ಅವು ರಿಸ್ಕ್ ತೋತಂಡ್ರೆ ಪೋತುಜಿ ಈ ರೌಂಡ್ ಬಾಗ ನಾನೊಂಜಿ ದಾದ ಪಂಡ ಮೇರೆಡೆ ಹೆಂಗೆ ಕಂಫರ್ಟ್ ಝೋನ್ ದಾಯಕ್ ಪಂಡ ಆ್ಯಕ್ಚುಯಲ್ ಮೇರೆನ ಸೀನಿಯರ್ ಕಾಲೇಜ್ MBA. ಓಕೆ ದಾಪಗ ರ್ಯಾಕ್ ಮಲ್ತೊಂದಿತ್ತೇರಿ ಅಪಗನ ಯಾನ್ ಕಲ್ಪೊಂದಿತ್ತೆ. ಸೊ ಇಂಕೊಲ್ ಕಂಫರ್ಟೇಬಲ್ ಇತ್ತ. ಸೊ ಅವೇನೇ ಆ್ಯಕ್ಚುಯಲ್ ಯಾನ್ ಟ್ರಾವೆಲಿಂಗ್ ಮಲ್ತೊಂದಿಪ್ಪೆ ಜಾಸ್ತಿ ಆದಿಪ್ಪುಜಿ ಊರೋಡು. ಸೊ ಯಾನ್ ಐಡ್ನ ಸ್ಟೂಡೆಂಟ್ ಕೊಡ್ದಿತ್ತೆ ಮಂಡ ಕೊರಿಯೋಗ್ರಫರ್ ಮಲ್ಪಾಡ್ ಬಂದು. ಬಟ್ ಶಿ ಟೋಲ್ಡ್ ನೋ ಎಂಕ್ ಈರ್ನೊಟ್ಟಿಗೆ ಏನು ಕಂಫರ್ಟೇಬಲ್ ದಾಯಕ್ ಮಂಡ ದುಮ್ಮಲ ಮಲ್ತದೆ. ಸೊ ಅವು ಕೋಆರ್ಡಿನೇಷನ್ ಎಂಕ್ಲ ಇತ್ತಿನೇಟ್ ಇನಿ ಒಂದು ಆ್ಯಕ್ಟ್ ಒಂಜಿ ಎಡ್ಡೆಡ್ ಬತ್ತರ್ ಬಂದೆ ಅನ್ಪ ಅನ್ಪ. ವೆರಿ ನೈಸ್. ಆಸ್ ಅ ಸ್ಟೂಡೆಂಟ್ ಎನಿಥಿಂಗ್ ದಟ್ ಯು ವಾಂಟ್ ಟು ಸೇ ಪ್ಲಸ್ ಮೈನಸ್? ಅರ್ನ ಪ್ಲಸ್ ದಾದ ಬಂಡ ಯಾನ್ ಕೊರಿಯೋಗ್ರಫಿ ಮಸ್ತ್ ದಿನ ದುಂಬೆ ಫಿನಿಶ್ ಮಲ್ಪಾದೆ. ಬಟ್ ಸ್ಟಿಲ್ ಯಾನ್ ಪೋದು ಈ ದುಂಬುಕ್ ಜಾಸ್ತಿ ಪ್ರಾಕ್ಟೀಸ್ಲ ಮಲ್ಪರ ಆಪುಜಿ ಟೇಕ್ಸ್ ತೆಪ್ಪಾರೆ. ಸೊ ಯಾನ್ ಮಲ್ತದ ವೀಡಿಯೋ ಮಲ್ತ ಮೇರೆಗೆ ತೊಷ್ಪಾವೆ ಒಂದೊಂದು ಮಿಸ್ಟೇಕ್ಸ್ ಒಂದು ಕರೆಕ್ಷನ್ ಯಾನ್ ಕುಲ್ಲುಂಡ ಆರ್ ಮಲ್ತೊಂದಿಪ್ಪರೆ ಆರ್ನ ಪ್ಲಸ್ ಆರ್ನ ಅವೇನ್ ಅವ್ರನ್ನ ಕಾನ್ಫಿಡೆಂಟ್ ಆರ್ನ ಒಂದೇ ಇಂಕ್ ಎಡೆಡ್ ಸ್ಟೆಪ್ಸ್ ಪಾರ್ಟ್
ನೆಗೆಟಿವ್ಸ್ ಸೀನಿಯರ್ ಅಂತೆ ಬಂದ್ರ ಅಪ್ಪಜಿ ಅಂಚದಾಲೆಜ್ಜಿ ಬೊಕ ಅರ್ನ ಮಗಲ್ ಪೂರ ಇನಿ ಬೈದೇರೆ ಸೊ ಅಕುಲ್ಲ ಎಡ್ಡೆ ಬಣ್ಣ ಇಲ್ಲಡ ಆಡಲ ಎಡ್ಡೆ ಸಪೋರ್ಟಿವ್ ಕೊರ್ಪೇರು ಇಲ್ಲಡೆ ಕೊಂದೆ ಓ ವೆರಿ ಗುಡ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫ್ಯಾಮಿಲಿ ದಾಗ ಲೇರ್ ಪೂರ ಎಲ್ಲರ ಕೈದರ್ ಪ್ಲೇ ಓಕೆ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಫ್ಯಾಮಿಲಿ ದಕ್ಕಲ್ ಇಂಚೆ ಸಪೋರ್ಟ್ ಮಲ್ತಿನ ಹಿಡ್ದು ಆತರ ಮಮ್ಮೀಸ್ ಅವಾರ್ಡ್ ಏರಾಂಡಲ್ಲ ಈ ವೇದಿಕೆ ಬರ್ರೆ ಸಾಧ್ಯ ಆಪುಂಡು ದಟ್ ಇಸ್ ಫಾರ್ ದ ಸ್ಟೂಡೆಂಟ್ ಆ್ಯಂಡ್ ಫಾರ್ ದ ಗುರು ಆಲ್ಸೋ ಇರೆಗ್ಲ ಇಲ್ಲದಲ್ಪ ಸಪೋರ್ಟ್ ಮಲ್ತಿನ ಹಿಡ್ದು ಆತರ ಈಜಿನ ಕೊರಿಯೋಗ್ರಫಿ ದಟ್ ಈಸ್ ನಾಟ್ ಅ ಪ್ರೊಫೆಷನ್ ಡೋಂಟ್ ಗೋ ಇನ್ ಟು ದ್ಯಾಟ್ ಅವು ಮಲ್ಪಲೆ ಒಂದು ಮಲ್ಪೆ ಪನ್ಪೇರಿ ಕೊರಿಯೋಗ್ರಫಿ ಈಸ್ ಅ ವೆರಿ ನೋಬಲ್ ಪ್ರೊಫೆಷನ್ ಬೇತಕ್ಲೆನ್ ಡಾನ್ಸ್ ಮಲ್ಪವನತ್ತು ಬೇತಕ್ಲೆ ಟ್ಯಾಲೆಂಟನ್ನೇ ಎಂಕಲ್ ಬೇತಕ್ಲೆ ತೋಷ್ಪಾವನ ದಟ್ ಇಸ್ ಅ ವೆರಿ ನೋಬಲ್ ಪ್ರೊಫೆಷನ್ ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಆಲ್ ದ ವೆರಿ ಬೆಸ್ಟ್ ದಾದಾಪಣ್ಣ ಗೊತ್ತು ಜಿಫಿಯಲ್ ಗೋ ಅಹೆಡ್ ಆಲ್ ದ ವೆರಿ ಬೆಸ್ಟ್ ಎಸ್ ದಾದಾ ನಾವು ಪಂಡ್ರೆ ಪನ್ಲೆ ಹೋಲಿ ಸೆಲೆಬ್ರೇಷನ್ ಇತ್ತು ಅವಂದುಂಡು ಫಂಕ್ಷನ್ ಅಂಚ ಜಡ್ಜಸ್ ಒಂಚೂರು ಹೋಲಿ ಪಾಡ್ಗಂದು ಸೊ ಕ್ಯಾನ್ ವಿ ಹ್ಯಾವ್ ದ ಜಡ್ಜಸ್ ಆನ್ ದ ಸ್ಟೇಜ್ ಪ್ಲೀಸ್ होली सेलिब्रेशन ಈ स्टेज ने मलदेर कृष्ण राधे निकले ಒಂಚೂರು आपके जीवन में रंग भरना चाहते हैं तो कैन वी हैव द जजेस ऑन द स्टेज प्लीज ಓಕೆ ಈ ವೇದಿಕೆಯಲ್ಲಿ ನಿಮ್ಮ ಡಾನ್ಸ್ನಿಂದ ಒಂದು ರಂಗನ್ನು ಸಜಿಸುವ ಜೊತೆಗೆ ನಮ್ಮೆಲ್ಲರ ಬಾಳಲ್ಲಿ ಕೂಡ ಒಂದು ಎಂಟರ್ಟೈನ್ಮೆಂಟ್ನ ಒಂದು ಕಲರನ್ನು ಆ್ಯಡ್ ಮಾಡಿದರೆ ಅದರ ಜೊತೆಗೆ ನಮ್ಮೆಲ್ಲರ ಲೈಫಲ್ಲೂ ಈ ಒಂದು ಹೋಲಿಯ ಕಲರ್ಸನ್ನು ಹಾಕಿದ್ರಿ ಈ ಕಲರ್ಸ್ ಯಾವಾಗಲೂ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಿರಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫ್ರಮ್ ಅವರ್ ಸೈಡ್ ವಿ ಹ್ಯಾವ್ ಅ ಸ್ಮಾಲ್ ಗಿಫ್ಟ್ ಹ್ಯಾಂಪರ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಅವರ ವತಿಯಿಂದ ಒಂದು ಹೆಲ್ದಿ ಕುಕಿಂಗ್ ಆಯಿಲ್ ರಿಚ್ ಇನ್ ವಿಟಮಿನ್ ಎ ಡಿ ಆ್ಯಂಡ್ ಇ ಆ್ಯಂಡ್ ವಿ ಹ್ಯಾವ್ ದಿಯರ್ ನ್ಯೂ ಪ್ರಾಡಕ್ಟ್ ಹೋಲ್ ವೀಟ್ ಚಕ್ಕಿ ಆಟ ಅದರ ಜೊತೆಗೆ ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಅವರ ವತಿಯಿಂದ ಒಂದು ವೆರಿ ನೈಸ್ ಗಿಫ್ಟ್ ಹ್ಯಾಂಪರ್ ಇದೆ ಥ್ಯಾಂಕ್ ಯು ಆ್ಯಂಡ್ ಚಟ್ಪಟ ಮಸಾಲ ಟೇಸ್ಟಿ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಅರುಣ ಮಸಾಲ ಅವರಿಂದ ಮಸಾಲಾಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ಲಕ್ ಟೇಕ್ ಕೇರ್ ಬಹಳ ಸುಂದರವಾದಂಥ ಒಂದು ರಾಧಾಕೃಷ್ಣ ಜೋಡಿಯ ಒಂದು ಡಾನ್ಸ್ ಆಯಿತು ಆ ಡಾನ್ಸಿನ ಒಂದು ರಂಗಿನ ಒಂದು ಪರ್ಫಾರ್ಮೆನ್ಸ್ನ ಜೊತೆಗೆ ಆ ಕಲರ್ ಎಲ್ಲ ಹಾಕಿ ಹೋಲಿ ಸೆಲೆಬ್ರೇಷನ್ ಜಾಯ್ಸ್ ಆಫ್ ಕಲರ್ಸ್ ಇನ್ ಯುವರ್ ಲೈಫ್ ಎಲ್ರಿಗೂ ಜಡ್ಜಸ್ಸಿಗೂ ಕೂಡ ಕೊಟ್ಟರು ಅದರ ಜೊತೆಯಲ್ಲಿ ನಾವೆಲ್ಲರೂ ಒಳ್ಳೆಯ ಶುಭ ಹಾರೈಕೆಯೊಂದಿಗೆ ಒಂದು ವಿಶಸ್ಸನ್ನು ಕೊಟ್ಟಿದ್ದೇವೆ ಸೊ ಸೂರಜ್ ಸನಿಲ್ ಅವರೇ ಆಲ್ ದ ವೆರಿ ಬೆಸ್ಟ್ ಇಂಕೆಲ್ಲ ಮಾತೆರ್ನ ವಿಶಸ್ ಉಂಡು ಅವು ಪಂಡಿನ ಪಾತೆರ ಆಯ್ನಾತ ಬೇಗ ನಿಜ ಅವಾರ್ಡ್ ಅವು ಪೂರ ಆದು ಬೇಗದ ಒಂದು ಸೀಸನ್ ಡಿ ಇರ್ನ ಬುಡಿದಿಲ್ಲ ಈ ಒಂಜಿ ಮನುಷ್ಯಡ ಬತ್ತದ ಒಂಜಿ ಪಾರ್ಟಿಸಿಪೆಂಟ್ ಆದ ಬರಾಡು ಅಪ್ಪಗೆ ಇರು ಜಡ್ಜ್ ಆದಿಪ್ಪನ ಬೊಡ್ಚಿ ಕೊರಿಯೋಗ್ರಾಫರ್ ಆದಿಪ್ಪಲೆ ಕೊರಿಯೋಗ್ರಾಫರ್ನ ಜೊತೆಗೆ ಇರ್ನ ಬುಡಿದಿನೊಟ್ಟಿಗೆ ಡಾನ್ಸ್ ಮಲ್ಪನ ತೂಪುನಂಚಿನ ಭಾಗ್ಯ ಎಂಕ್ಲೆಗ್ ತಿಕ್ಕಡಪ್ಪ ದೇವರೇ ಸ್ವಾಮಿ ಕೊರಗಜ್ಜ ಆಂಡೆ ಪಾತ್ರ ಆಂಡಿ ತೀರಿ ರೂಪೇಶಿ ಜನ ಕೀರಿನಿ ಬಡ್ಡಿ ಸಮೇತ ನಮ್ಮ ಎಡಿಟರ್ ರಾಜೇಶ್ ಆಲ್ರೆಡಿ ಪಾಕ ಎಡಿಟ್ ಮಂತದ್ದು ದಾದಾದ ಪ್ರೋಮೋಡ್ ಬರೋನುಂಡು ನನ್ನೈತೆ ಒಂದು ಬಾಲ್ಯದಲ್ಲಿ ಒಂಜಿ ಪಾಡ್ಲೆ ಅತ್ತ ಫುಲ್ ಫ್ಯಾನ್ ಫಾಲೋಯಿಂಗ್ಗೆ ಒಂಜಿ ಎಪಿಸೋಡ್ ಅಂತೂ ಯೂಟ್ಯೂಬ್ ಫುಲ್ ಟ್ರೆಂಡಿಂಗಿಗೆ ದಾದಂದು ಗೊತ್ತಾಯ್ಜಿ ಬಟ್ ಎನಿವೇಸ್ ಡ್ಯಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆ ದಾದ ಪಂಡಲ ಸತ್ಯ ಪುಂಡಿಗೆ ಆಯ್ನಾತ ಬೇಗ ಸತ್ಯ ಆಡ್ ಆಲ್ ದ ಬೆಸ್ಟ್ ಅದು ನಮ್ಮ ಕರಿಯರ್ ಒಂಜಿ ಸ್ಟೆಪ್ ಮಿತ್ತಬಹುದು ಬಕ್ಕ ಬರ್ತಾನೆ ಆಯ್ತು ಬಗ್ಗೆ ಸರಿ ಸೊ ಐಟಲ್ಲ ಇರೆಗೆ ಯಶಸ್ಸು ತಿಕ್ಕಡಂದು ಬನ್ನೊಂದು ವಿ ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್ ಇನ್ ಡ್ಯಾನ್ಸ್ ಮಮ್ಮಿ ಡಾನ್ಸ್ ಡೋಂಟ್ ಗೋ ಎನಿವೇ ಟೇಕ್ ಅ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್ Mommy dance, dance, mommy dance, dance, mommy dance. Hello and welcome back after the short break to Sun Premium Refined Sunflower Oil presents Dance Mommy Dance Season 5 powered by Citadel Developers ಹಾಗೂ ಅರುಣ ಮಸಾಲ ನಮ್ಮ ಕಾರ್ಯಕ್ರಮಕ್ಕೆ ಇನ್ನಷ್ಟು ಸಹಕಾರವನ್ನು ನೀಡಿದಂಥ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಸ್ಮರಣಿಕಾ ಉಡುಪಿ BA ಪ್ಲೈವುಡ್ ಜನಪ್ರಿಯ ರೈಸ್ ಇವರು ಎಲ್ರಿಗೂ ಥ್ಯಾಂಕ್ಸನ್ನು ಹೇಳ್ತಾ ನಮ್ಮ ಇಂದಿನ ಈ ವೇದಿಕೆಯಲ್ಲಿ ನೆಕ್ಸ್ಟ್ ಡ್ಯಾನ್ಸರನ್ನು ಕರೆಯುವಂತಹ ಸಮಯ ಅವರು ಅವರ ಕೊರಿಯೋಗ್ರಾಫರನ್ನು ಕರ್ಕೊಂಡು ಬಂದು ಯಾವ ಹೊಸ ರೀತಿಯಲ್ಲಿ ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ ಅಂತ ನೋಡಲಿಕ್ಕೆ ರೆಡಿಯಾಗಿದ್ದೀರಾ ಅಂತಾದರೆ ಜೋರಾದ ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ಳೋಣ ಅಕ್ಷತಾ KV ಆ್ಯಂಡ್ ಹರ್ ಕೊರಿಯೋಗ್ರಫರ್
ಎಸ್ ವೀಕ್ಷಕರೇ, ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅರ್ಪಿಸುವಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಅಂಡ್ ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು ಜೊತೆಗೆ ಶೈನಿಂಗ್ ಪಾರ್ಟ್ನರ್ ಶಶಿ ಸೋಪ್ ಅಂಡ್ ಅದರ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಇನ್ನಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಕಾಮತ್ ಟೀ, ಅದರ ಜೊತೆಗೆ ನಿಧಿ ಫುಡ್ ಪ್ರಾಡಕ್ಟ್ ಮತ್ತು ಜನಪ್ರಿಯ ರೈಸ್ ಅಂಡ್ ಶ್ರೀನಿವಾಸ್ ಹಾಸ್ಪಿಟಲ್ ಮುಖ. ಎಸ್, ಇವತ್ತು ಕೊರಿಯೋಗ್ರಾಫರ್ ರೌಂಡ್ ಬೇರೆ, ಫಿನಾಲೆಗೆ ಸ್ವಲ್ಪ ಒಂದು ಸ್ಟೆಪ್ ಹತ್ರ ಬೇರೆ. ಸೊ ಅದರ ಜೊತೆಗೆ ಇನ್ನು ಸ್ವಲ್ಪ ಪ್ರೆಷರೈಸ್ ಏನಂತ ಹೇಳಿದ್ರೆ, ಓಕೆ ಕೊರಿಯೋಗ್ರಾಫರ್ ಜೊತೆ ಮ್ಯಾಚ್ ಮಾಡ್ಕೊಂಡು ಡಾನ್ಸ್ ಮಾಡಬೇಕು. ಸೊ ಹಾಗಿರುವಾಗ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾವ ರೀತಿ ಅವರ ಕೊರಿಯೋಗ್ರಾಫಿ ಮಾಡಿಕೊಂಡು ಕೊರಿಯೋಗ್ರಾಫರ್ ಜೊತೆ ರೆಡಿ ಇದ್ದಾರೆ ಅಂತ ನೋಡುವ ಬನ್ನಿ. ಎಸ್, ಹೆಲೋ ಮೇಡಮ್. ಹಲೋ, ಹೇಗಿದ್ದೀರಾ? ಆರಾಮ. ಬಹಳ ಜಿಗ್ಗ ಕಾಣ್ತಾ ಇದ್ದೀರಿ ಇವತ್ತು. ಥ್ಯಾಂಕ್ ಯು. ಯಾಕೆ ಇವತ್ತು ಕೊರಿಯೋಗ್ರಾಫರ್ ಇದ್ದಾರೆ ಅಂತ ಹೇಳಿಯಾ? ಹೌದು, ಹಾಗೆ. ಓಕೆ, ಸೊ ನಿಮ್ ಕೊರಿಯೋಗ್ರಾಫರ್ ಇಲ್ಲಿದ್ದಾರೆ. ಹಾಯ್ ಸರ್. ಹಾಯ್, ಹಲೋ. ಓಕೆ, ನಿಮ್ಮ ಹೆಸರು? ಸಂತೋಷ್. ಸಂತೋಷ್ ಅವರು. ಓಕೆ, ಸೊ ಯಾವಾಗಲೂ ನಾವು ಕಂಟೆಸ್ಟೆಂಟ್ ನಮ್ಗೆ ಗೊತ್ತಿದೆ, ಬಟ್ ಕೊರಿಯೋಗ್ರಾಫರ್ ನಮ್ಮ ಜೊತೆಗಿದ್ದಾರೆ. ಸರ್, ಫಸ್ಟ್ ಆಫ್ ಆಲ್ ನಾರ್ಮಲ್ ಡಾನ್ಸರ್ ಆ್ಯಂಡ್ ಒಂದು ತಾಯಿ ಮಮ್ಮಿಗೆ ಡಾನ್ಸ್ ಕೊರಿಯೋಗ್ರಫಿ ಮಾಡಬೇಕಾದ್ರೆ ಇಟ್ ಈಸ್ ಅ ವೆರಿ ಟಫೆಸ್ಟ್ ಜಾಬ್. ಸೊ ನಿಮಗೆ ಇವರು ಫಸ್ಟ್ ಅಪ್ರೋಚ್ ಆದಾಗ ಹೇಗೆ ಅನಿಸ್ತು? ಏನೊಂದು ದೊಡ್ಡ ಚಾಲೆಂಜ್ ಅಂತ ಅನಿಸ್ತಾ? ಯಾವ ಥರ ಬಂತು ತಲೆಯಲ್ಲಿ? ಓಕೆ, ಫಸ್ಟ್ ಆಫ್ ಆಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ ಒಂದು ಯಾವುದೋ ಒಂದು ಸೀಸನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ನನಗೊಂದು ಚಾಲೆಂಜ್ ಇತ್ತು. ಸೊ ಅವಾಗ ಈ ಒಂದು ಸೀಸನ್ 5 ಚಾನ್ಸ್ ಸಿಕ್ಕಿದೆ. ಹಾಗೆ ಒಂದು ಅಂಥ ಮಮ್ಮಿ ಸಿಗಬೇಕಂತ ನನಗೂ ಚಾಲೆಂಜ್ ಇತ್ತು. ಬಟ್ ಫಸ್ಟ್ ಆಫ್ ಆಲ್ ಬರುವಾಗ ತುಂಬ ಅಂದರೆ ಇವನು ಹೇಗಪ್ಪ ಪ್ರಿಪೇರ್ ಮಾಡು. ಸೊ ನಮ್ಮ ಹಾಗೆ ಅವರಿಲ್ಲ, ಸ್ವಲ್ಪ ಫ್ಯಾಟ್ ಆಗಿರ್ತಾರೆ ಮತ್ತು ತಿನ್ನಾಗಿರ್ತಾರೆ. ಬಟ್ ಕೆಲವರಿಗೆ ಸ್ಟೆಪ್ಸೇ ಗೊತ್ತಿರೋದಿಲ್ಲ, ಫಸ್ಟ್ ಟೈಮ್ ಅಟೆಂಡ್ ಮಾಡೋರು ಇದ್ದಾರೆ. ಸೊ ಹಾಗೆ ಹೇಳಿದೆ, ಈ ಥರ ಇದೆ, ಸೀಸನ್ ಇದೆ, ಮಾಡ್ತೀರಾ ಅಂತ ಹೇಳಿಬಿಟ್ಟು. ಹಾಂ ಮಾಡು ಸರ್, ನೀವು ಕಾನ್ಫಿಡೆಂಟ್ ಇದ್ದರೆ ಓಕೆ, ನಾನು ಖಂಡಿತ ಸಪೋರ್ಟ್ ಇದೆ, ಖಂಡಿತ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ಚಾಲೆಂಜ್ ತಗೊಂಡ್ರು. ಬಟ್ ಅವರ ವರ್ಕ್ ಟೈಮಲ್ಲಿ ಫ್ರೀ ಮಾಡಿಕೊಂಡು ನೈಟ್ ಫುಲ್ 10 o'clock ತನಕ ಪ್ರಾಕ್ಟೀಸ್ ಮಾಡಿಕೊಂಡು ಹಾರ್ಡ್ ವರ್ಕ್ ಮಾಡಿದ್ರು. ತುಂಬ ಖುಷಿ ಆಯಿತು. ಮತ್ತು ಹೋಗ್ತಾ ಹೋಗ್ತಾ ಇಂಪ್ರೂವ್ಮೆಂಟ್ ಆದರು. ಸೊ ಹಾಗೆ ಚೇಂಜಸ್ ಆಗ್ತಾಯಿತ್ತು. ಹಾಗೆ ನನಗೂ ಖುಷಿ ಆಯಿತು. ಹಾಗೆ ಏನಾದರೂ ಒಂದು ಫೈನಲ್ ತನಕ ಹೋಗುವಂಥ ಚಾಲೆಂಜ್ ಮಾಡ್ಕೊಂಡು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀನಿ. ವೆರಿ ನೈಸ್, ವೆರಿ ನೈಸ್. ಓಕೆ, ಏನು ಇವತ್ತು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ? ಬಾಲಿ ಹಿಪ್ ಹಾಪ್ ನಾವು ಸ್ಟೈಲನ್ನು ಮಾಡ್ತಾ ಇದ್ದೇವೆ, ಒಂದು ಚೇಂಜಸ್ ಇರಲಿ ಅಂತೇಳಿ ಮಾಮೂಲಿಗಿಂತ. ಹಾಗಾಗಿ ಸೊ ಎಲ್ಲರೂ ಏನಾದರೂ ಒಂದು ಕಾಂಬಿನೇಷನಲ್ಲಿ ಮಾಡ್ತಾರೆ, ನೀವು ಟ್ರೆಂಡಲ್ಲಿ ಮಾಡುವ ಅಂತ ಹೇಳಿ. ಓಕೆ, ನಿಮ್ಮ ಸರ್ ಹೇಗೆ, ತುಂಬ ಜೋರಿದ್ರಾ? ಇಲ್ಲ, ತುಂಬ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ರು. ಎಷ್ಟು ಸಲ ಕೇಳಿದ್ರು ಹೇಳ್ಕೊಡ್ತಾರೆ ಅವರು. ಮತ್ತು ಅವರಿಗೆ ತುಂಬ ಬ್ಯುಸಿ ಇರ್ತಾರೆ, ಅಂದರೆ ತುಂಬ ಸುಳ್ಯದಲ್ಲಿ ಅವ್ರದ್ದು ಡ್ಯಾನ್ಸ್ ಕ್ಲಾಸ್ ಇದೆ, ಅದರಲ್ಲಿ ತುಂಬ ಮಕ್ಕಳಿದ್ದಾರೆ ಮತ್ತು ಅವರಿಗೆ ರೆಗ್ಯುಲರ್ ಕ್ಲಾಸ್ ಇದೆ. ಅದನ್ನು ಬಿಟ್ಟು ಕೂಡ ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅವರಿಗೆ. ವೆರಿ ನೈಸ್. ಈಗ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈಗ ಇವತ್ತು ಪರ್ಫಾರ್ಮ್ ನೀವು ಮಾಡಬೇಕಾದ್ರೆ ಕೊರಿಯೋಗ್ರಾಫರ್ ಅಂತ ಹೇಳಿದ ತಕ್ಷಣ ಅವರ ಡಾನ್ಸ್ ಲೆವೆಲೇ ಬೇರೆ ಇರುತ್ತೆ. ಬಟ್ ಇವತ್ತು ಆಸ್ ಅ ಕಂಟೆಸ್ಟೆಂಟ್ ನೀವು ಕೊರಿಯೋಗ್ರಾಫರ್ಗೆ ಮ್ಯಾಚ್ ಹಾಕ್ಕೊಂಡು ಡಾನ್ಸ್ ಮಾಡಬೇಕು, ಅವರಿಗೆ ಹೊಂದಾಣಿಕೆ ಆಗಿ ಡಾನ್ಸ್ ಮಾಡಬೇಕು. ಟಫ್ ಅಂತ ಅನಿಸುತ್ತಾ? ಶೂರ್, ತುಂಬ ಟಫ್ ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಅವರ ಎನರ್ಜಿ ಲೆವೆಲ್ಗೆ ನಾನು ಮ್ಯಾಚ್ ಮಾಡ್ತಾ ಹೋಗಬೇಕು. ಯಾಕೆಂತ ಹೇಳಿದ್ರೆ ಸ್ಟೇಜ್ಗೆ ಬಂದ ಮೇಲೆ ಅವರು ನಾವು ಯಾವ ಥರ ಮಾಡ್ತೀವಿ ಅದು ಮುಂದುವರಿಸ್ಕೊಂಡು ಹೋಗ್ತಾರಲ್ವಾ. ಅದಕ್ಕೋಸ್ಕರ ಅವರ ಎನರ್ಜಿ ಲೆವೆಲ್ಗೆ ಮತ್ತು ಅವರ ಸ್ಟೆಪ್ಸ್ ಸ್ಟೈಲಿಗೆ ನಾನು ಮ್ಯಾಚ್ ಮಾಡ್ತಾ ಹೋಗು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ. ಬಟ್ ಹೋಪ್ ಫಾರ್ ದಿ ಬೆಸ್ಟ್. ವೆರಿ ನೈಸ್. ಸರ್, ನಿಮ್ಮ ಹತ್ರ ಕೇಳಬೇಕಿತ್ತು ಏನಂತ ಹೇಳಿದ್ರೆ, ಈಗ ನಿಮ್ಮ ಹತ್ರ ಫಸ್ಟ್ ಅಪ್ರೋಚ್ ಆದರೂ ನೀವು ಅವರ ಒಳ್ಳೆ ಪರ್ಫಾರ್ಮರ್ ಅಂತ ಗೊತ್ತಾಯಿತು ನಿಮಗೆ. ಬಟ್ ಕೊರಿಯೋಗ್ರಾಫರ್ ಕೂಡ ಕಂಟೆಸ್ಟೆಂಟ್ ಜೊತೆ ಡಾನ್ಸ್ ಮಾಡ್ಬೇಕು ಹೇಳುವಾಗ ಏನು ಅನಿಸ್ತು? ಇದೊಂದು ದೊಡ್ಡ ಚಾಲೆಂಜ್ ಅಂತ ಅನಿಸ್ತದೆ ನನಗೆ. ಸೊ ನಮ್ಮ ಸ್ಟೈಲಿಗೆ ಅವರ ಸ್ಟೈಲ್ ಕಂಪೇರ್ ಮಾಡಬೇಕು, ತುಂಬ ಟಫ್ ಇದೆ. ಸೊ ಹೀಗೆ ಹೇಳಿದೆ, ಬಟ್ ನನ್ನ ಸ್ಟೈಲ್ ಡಿಫ್ರೆಂಟಾಗಿ ಮಾಡ್ತೀನಿ, ಓಕೆ ಅಂತ ಹೇಳಿದ್ರೆ ಖಂಡಿತ ಮಾಡುವ. ಅದಕ್ಕೆ ಅವ್ರು ತುಂಬ ಖುಷಿಯಾಗಿ ಹೇಳಿದ್ರು, ಇಲ್ಲ ಸರ್ ಖಂಡಿತ ಮಾಡುವ, ಹಾರ್ಡ್ ವರ್ಕ್ ಮಾಡುವ, ಖಂಡಿತ ಇದು ಹಾಗೆ ಆಗುತ್ತೆ, ನೋಡುವ, ಈಗಿನ ಟ್ರೆಂಡಲ್ಲಿ ಮಾಡುವ ಅಂತ ಹೇಳಿದರು. ಹಾಗೆ ತುಂಬ ಖುಷಿ ಆಯಿತು. ಅವರೊಂದು ಸಪೋರ್ಟು ಈ ಥರದ್ದು ನಮಗೂ ಒಂದು ಕೊರಿಯೋಗ್ರಾಫ್ ಮಾಡಲಿಕ್ಕೆ, ಬಟ್ ನಮಗೂ ಒಂದು ಅವ್ರ ಜೊತೆ ಡಾನ್ಸ್ ಮಾಡಲಿಕ್ಕೆ ಖುಷಿ ಆಗುತ್ತೆ. ಸೊ ಇವರು ಫಿನಾಲೆಯಲ್ಲಿ ಟ್ರೋಫಿ ಕೊಂಡೋಗ್ತಾರೆ ಅಂತ ಅನಿಸುತ್ತಾ ನಿಮಗೆ? ಬಟ್ ಎಲ್ಲ ಕಂಟೆಸ್ಟೆಂಟ್ಗೊಂದು ಆಸೆ ಇರುತ್ತೆ ನಮಗೆ ಬರಬೇಕಂತ. ಬಟ್ ನಾವೊಂದು ಟ್ರೈ ಮಾಡ್ತೇವೆ, ಕೊಂಡೋಗ್ತೇವೆ ಅಂತ. ಮತ್ತೆ ನೋಡುವ, ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಜಡ್ಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಎನಿ ಹೌ, ಆಲ್ ದ ವೆರಿ ಬೆಸ್ಟ್. ನಿಮಗೋಸ್ಕರ ವೇದಿಕೆ ಕಾಯ್ತಾ ಇದೆ. ಆ್ಯಂಡ್ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ದಿಸ್ ಇಸ್ ವಾಟ್ ಆರ್ ನೆಕ್ಸ್ಟ್ ಕಂಟೆಸ್ಟೆಂಟ್. ಬಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ನೀವು ನೋಡಿ ಅಷ್ಟೇ.
तू मुसाफिर मैं तेरी मन इश्क का दरिया है बहता डूब जा तुझसे है कहता आ मेरी बाहों में आके शराबी क्या शराबी दिल में जिसके गम न हो लुट गया समझो शराबी पास जिसके हम न हो ओ साकी साकी रे साकी साकी आवाज रह न जाए कोई ख्वाहिश बाकी पैसा चाहिए ना ही करार चाहिए ये हुस्न का है खुमार मेरा तुझ पे है छाया जो कुर्बान हुआ जो मुझ पे खुश नसीब बड़ा है वो ओ शराबी क्या शराबी दिल में जिसके गम न हो लुट गया समझो शराबी पास जिसके हम न हो Let's go. छोरी கொஞ்சம் ஸ்பீட் ஏத்து மாமே Akshata, congratulations. Thank you. Very nicely done, choreographer. Em chaundundu? Feel very happy. Very happy. Kannada mittu pura chick 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 shining ga undundu. Kannada ulaila josh tojundundu. To enni lekkane battane performance? Yes. Yes. Choreographer em chandu? Yeah, Shogan. Irna pudar? Santosh. Santosh. So Santosh ಸಂತೋಷಕ್ಕಾಗಿ ಕುಣಿದಿದ್ದಾರೆ. ಸಂತೋಷಕ್ಕೆ ಡ್ಯಾನ್ಸಿಂಗ್ ಸಂತೋಷಕ್ಕೆ ಇರ್ಲ ಡ್ಯಾನ್ಸಿಂಗ್ ಸಂತೋಷಕ್ಕೆ ಅದ ಎಂಗ್ಲೇ ಬಾರಿ ಖುಷಿ ಪಂಡ ಏಪಲ ಒಂಜಿ ಪ್ರಾಪ್ಸ್ ಸ್ಟೇಜ್ ಇಡುತ್ತಂಡ ಡ್ಯಾನ್ಸ್ ಆಯ್ ಕೂಡಲ ಎಂಕ್ಲ ದೆಪ್ಪಡವ ಆ ನಿಖಿಲ್ನ ಪ್ರಾಪ್ಸ್ ದೆಪ್ಪರ ಎಂಗ್ಲೇ ಪೊಡ್ಚಿದೆ ಅಪ್ಪ ಎಂಗ್ಲ ಒಂಚೂರು ಸ್ಪಾನ್ಸರ್ಶಿಪ್ ದಾದಾಂಡ್ಲ ಒಂಚೂರು ಬೆನಿಫಿಟ್ ತಿಕ್ಕು ಅಂದ್ ಅಪ್ಪ ಎಂಗ್ಲ ಸ್ಪಾನ್ಸರ್ಸ್ ಪಂದಿಪ್ಪ ಮೂರು ಲೋಗೋ ಬರ್ಪುಂಡು ಅವ್ರು ಲೋಗೋ ಬರ್ಪುಂಡು ಆತ ಬರ್ಪುಂಡು ಒಂದು ನಿಖಿಲ ನಮ್ಮ ಟಿವಿ ಕುಡೊಂಜಿ ಟಿವಿ ಮಲ್ತದ ಅಲ್ಪ ಪೂರ ಲೋಗೋ ಪಾಡ್ದಾರ ಅಂಚೆ ಒಂಚೆ ಒಂತೂರು ಪರ್ತ ಅವಲೇ ಪಾಡುಂದು ಸೊ ಹೌ ಡಿಡ್ ದಿಸ್ ಕಾನ್ಸೆಪ್ಟ್ ಕಮ್ ನಮ್ಮ ಟಿವಿದ ಟಿವಿ ಮಲ್ತದ್ದು ಟಿವಿದೆಲ್ಲ ಹಿಡ್ದು ಗೊತ್ತಿಜಿ ಬತ್ತನ ವಂಚನೆ ಗೊತ್ತಾಯ್ತು ಅತ್ತ ಹಾಂ ಪಲ್ಲೆ ಈಜೆ ಒಂದು ಸಡನ್ಲಿ ಥಾಟ್ ಬತ್ತನೆ ಈಜಂಡ ಇರ್ ಬನ್ಲೆಕ್ಕನೆ ಲಾಸ್ಟ್ ಮೂಮೆಂಟ್ಗೆ ಒಂದು ಥಾಟ್ ಬತ್ತನೆ ಇಂಕ್ಲೆಗ ಅಂಚದಂಚ ಮನ್ಪಗ ಅಂದ್ ಅಂಚದು ಮಂತನೆ ಬಗ್ ಒಂಜಿ ಕಾನ್ಸೆಪ್ಟ್ ಇತ್ತಂಡು ಅಂಡ ಬೇತೆ ಬೇತೆ 2 ಜನ ಬೇತೆ ಬೇತೆ ಡ್ಯಾನ್ಸ್ ಫಾರ್ಮ್ ಮನ್ಪುನಿದ ಒಂಜಿ ಇತ್ತಂಡು ಅದಕ್ಕೆ ಒಂದೇನೊಂಜಿ ಆ್ಯಡ್ ಮಂತೇನೆ ನಮ್ಮ
ಅಂಚ ಒಂದೊಂದು ಎಡಿಷನ್ ಎಡಿಷನ್ ಲಾಸ್ಟ್ ಮಿನಿಟ್ಗೆ ಥಾಟ್ ಬರ್ತೀನಿ ಖುಷಿ ಅಂದರೆ ನಮ್ಮ ಟಿವಿನ ಹೆಂಗೆ ನಿಖಿಲ್ ಡಿಪೆಕ್ಟ್ ಮಲ್ತೊಂದುಲ್ಲಾರು ತಪ್ಪಣ್ಣ ಕರಾವಳಿ ಕರ್ನಾಟಕದ ಸ್ಯಾಟಲೈಟ್ ಚಾನೆಲ್ ಲೆಕ್ಕನೇ ಒಂಜಿ ಪುಗರ್ತೆ ಪಡೆದಂಡ ಯೂಟ್ಯೂಬ್ಡು ಅಥವಾ ಆ್ಯಪ್ಡು ಕೋಟಿಗಟ್ಟಲೆ ವ್ಯೂಸ್ ಸಿಕ್ಕುದು ಪನ್ಪುನ ಒಂಜಿ ಚಾನೆಲ್ ಪಂಡ ದಟ್ ಈಸ್ ನಮ್ಮ ಟಿವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಕ್ರೆಡಿಟ್ ದಟ್ ಯು ಗಿವನ್ ಜನಕುಲವೆನ್ ತೂವೊಂದುಲ್ಲೇರು ಆ ಒಂಜಿ ಟಿವಿಡ್ದ ಆತರ ಎಷ್ಟೋ ಜನ ಕಲಾವಿದರ್ನಕ್ಲೆಗೆ ಇನಿ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸಸ್ ಕೊರೊಂದುಲ್ಲೇರು. ಸೊ ಫುಲ್ ಒನ್ ಟ್ರಿಬ್ಯೂಟ್ ಟು ನಮ್ಮ ಟಿವಿ ಕೊರೊಂದು ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್, ವೆರಿ ನೈಸ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. ಸಾಕಾತುಂಡು ಅದೇ ನನ್ನ ಜಾಸ್ತಿ ಸಾಕಾಗ್ಬಿಟ್ಟು ತುಂಬ ಜಡ್ಜಸ್ ಟ್ಯಾಂಕಲ್ ಕಮೆಂಟ್ಸ್ಗೆ ಏನ್ಗ ಮಾನ್ಸಿ ಮೇಡಮ್ ಓವರ್ ಟು ಯು. ಅಕ್ಷತಾ ಅವರೇ, ಸಂತೋಷ್ ಅವರೇ, ನಮಸ್ತೆ. ನಮಸ್ತೆ ಮ್ಯಾಮ್. ತುಂಬ ಖುಷಿಯಾಯಿತು. ನಾವು ಪ್ರತಿ ಎಪಿಸೋಡಲ್ಲೂ ನಿಮಗೆ ನಿಮ್ಮ ರೌಂಡಿಗೆ ಪ್ರತಿ ಇದಕ್ಕೂ ಹೇಳ್ತಾನೆ ಬಂದಿದ್ದೇವೆ, ಯು ಆರ್ ಅ ವೆರಿ ಗುಡ್ ಡ್ಯಾನ್ಸರ್. ಥ್ಯಾಂಕ್ ಯು. ಇವತ್ತು ನೀವು ಪುನಃ ಪ್ರೂವ್ ಮಾಡಿದ್ರಿ, ಯು ಆರ್ ಅ ವೆರಿ ಗುಡ್ ಡ್ಯಾನ್ಸರ್. ಥ್ಯಾಂಕ್ ಯು. ಇನ್ನೊಂದು ನಮಗೆ ನಿಮ್ಮ ಕೊರಿಯೋಗ್ರಫಿಯಲ್ಲಿ ಸಂತೋಷ್ ಅವರೇ ತುಂಬ ಖುಷಿಯಾದದ್ದು, ನಾನು ಯಾರೋ ಒಬ್ಬರು ಡೈರೆಕ್ಟ್ರು ಹೇಳೋದನ್ನು ಕೇಳ್ತಿದ್ದೆ, ಗ್ರೂಪ್ ಸಮೂಹ ನೃತ್ಯದಲ್ಲಿ ಯಾವತ್ತು ಒಂದೇ ಸ್ಟೆಪ್ ಎಲ್ಲರೂ ಮಾಡೋದ್ರಿಂದ ಅದಕ್ಕಿಂತ ಸಹ ಭಿನ್ನವಾಗಿ ಯಾರು ಒಬ್ಬರು ಇಲ್ಲದಿದ್ದರೂ ಆ ಕೊರಿಯೋಗ್ರಫಿ ಅಪೂರ್ಣ ಆಗಬೇಕು, ಅದು ಗ್ರೂಪ್ ಕೊರಿಯೋಗ್ರಫಿದು ತಾಕತ್ತು. ಸೇಮ್ ಸ್ಟೆಪ್ ಇಬ್ಬರು ಅಂದರೆ ಗ್ರೂಪ್ನವ್ರು ಎಲ್ಲರೂ ಮಾಡೋದಲ್ಲ ಅಂತ. ಸೊ ನನಗೆ ಇವತ್ತು ನಾನು ಅದನ್ನು ಆ ದೃಷ್ಟಿಯಿಂದ ನೋಡ್ತಾ ಇದ್ದೆ. ನನಗೆ ತುಂಬ ಖುಷಿಯಾದದ್ದೇನು ಅಂದರೆ ಇವತ್ತು ನಿಮ್ಮ ಡ್ಯಾನ್ಸ್ನಲ್ಲಿ ಯಾರು ಒಬ್ಬರು ಇಲ್ದಿದ್ರೂ ಅದು ಅಪೂರ್ಣ ಆಗ್ತಿತ್ತು. ಸೊ ಇಬ್ಬರು ಒಬ್ರಿಗೊಬ್ರು ಅಷ್ಟು ಚಂದ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ರಿ, ತುಂಬ ಚೆನ್ನಾಗಿತ್ತು. ಮತ್ತು ಅಕ್ಷತಾ ಅವರದ್ದು ಕೆಲವು ತುಂಬ ಕಷ್ಟದ ಸ್ಟೆಪ್ ಎಲ್ಲ ಇದ್ರು, ಅದನ್ನು ಚಂದ ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಎಕ್ಸಿಕ್ಯೂಟ್ ಮಾಡಿದ್ದೀರಿ, ತುಂಬ ಖುಷಿ ಆಯ್ತು ಅದು. ಆಮೇಲೆ ಇನ್ನೊಂದು ಗಮನಿಸಿದ್ದು, ಎಲ್ಲೋ ಒಂದು ಕೊರಿಯೋಗ್ರಫ್ನ ಮಧ್ಯೆ ಏನೋ ಒಂದು ಸಣ್ಣ ಎಕ್ಸ್ಪ್ರೆಷನ್ ಕೊಡ್ತಾ ನಿಧಾನವಾಗಿ ಸ್ಲೋ ಡೌನ್ ಆಗಿ ಒಂದು ವಾಕ್, ಸ್ವಲ್ಪ ರೆಸ್ಟಿಂಗ್ ಟೈಮ್ ಅಂತ ನೋಡಿದರೆ ಈ ಡ್ಯಾನ್ಸಲ್ಲಿ ರೆಸ್ಟಿಂಗ್ ಟೈಮೇ ಇಲ್ಲ, ಸರಿ ಕುಣಿಸಿದ್ದೀರಿ ಅವರನ್ನು ನೀವು. ತುಂಬ ಅಂದರೆ ಫುಲ್ ಥ್ರೂ ಔಟ್ ದ ಆ್ಯಕ್ಟ್ ಅಷ್ಟು ಒಂದು ಪ್ಯೂರ್ ಡ್ಯಾನ್ಸ್ ಇತ್ತು. ಮತ್ತು ನಾನು ಯಾವತ್ತೂ ಹೇಳೋದಿದೆ, ಯಾವತ್ತೂ ಪ್ರಾಪ್ಸ್ಗಳು ನಮ್ಮ ಡ್ಯಾನ್ಸಿಗೆ ಒಂದು ಸಬ್ಸ್ಟ್ಯೂಟ್ ಆಗಿ ಬರಬಾರ್ದು, ಒಂದು ಆ್ಯಡ್ ಆಗಿ, ಒಂದು ಸಪ್ಲಿಮೆಂಟ್ ಆಗಿ ಬರಬೇಕು, ಸಪೋರ್ಟ್ ಮಾಡುವ ಹಾಗೆ ಬರಬೇಕು ಅಂತ. ಸೊ ಇವತ್ತು ಆ ದೃಷ್ಟಿಯಲ್ಲಿ ನೋಡಿದಾಗ ನಿಮ್ಮ ಪ್ರಾಪ್ಸಿಂದ ನನಗೇನು ನಿಮ್ಮ ಡ್ಯಾನ್ಸಿಗೆ ಆ್ಯಡ್ ಆಗಿದೆ ಅನ್ನಿಸ್ಲಿಲ್ಲ, ಅದು ನನ್ನ ಅಭಿಪ್ರಾಯ. ಯಾಕಂದರೆ ನಾನು ಹೀಗೆ ಥಿಂಕ್ ಮಾಡಿದೆ, ನಮ್ಮ ಟಿವಿಯ ಸ್ಕ್ರೀನ್ ಒಳಗಿಂದ ಇಬ್ಬರು ಕ್ಯಾರೆಕ್ಟರ್ಸ್ ಹೊರಗೆ ಬಂದು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ನಮ್ಮ ಟಿ ವಿ ಲೋಗೋ ಇದೆ, ಅದರ ಬಗ್ಗೆ ನಾನು ಅದೇನಿಲ್ಲ, ಕಮೆಂಟ್ಸ್ ಏನಿಲ್ಲ. ಬಟ್ ಹಾಗೆ ನೋಡಿದಾಗ ವಿದೌಟ್ ಪ್ರಾಪ್ಸ್ ಆಲ್ಸೋ ಇದು ಒಂದು ಪರಿಪೂರ್ಣವಾಗಿ ಚಂದದ ಆ್ಯಕ್ಟೇ. ಸೊ ಅದರಿಂದ ಏನು ನಿಮಗೆ ಬೆನಿಫಿಟ್ ಆಯಿತು ಅಂತ ನನಗೆ ಗೊತ್ತಾಗಲಿಲ್ಲ. ಓವರ್ ಆಲ್ ಹೇಳೋದು ಅಂತಾದರೆ ಐ ರಿಯಲಿ ಎಂಜಾಯ್ಡ್. ತುಂಬ ಚಂದ, ನೀಟ್ ಇತ್ತು, ಚಾಲೆಂಜಿಂಗ್ ಸ್ಟೆಪ್ಸ್ ಇತ್ತು. ಅಕ್ಷತಾ ಅವರು ಅಗೇನ್ ಯು ಆರ್ ಅ ವೆರಿ ಗುಡ್ ಡ್ಯಾನ್ಸರ್. ಥ್ಯಾಂಕ್ ಯು. ಐ ಲವ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸೊ ಲವ್ ಯು ಟು. ಥ್ಯಾಂಕ್ ಯು ಸೋ ಮಚ್. ಹೇಳೋದೆಲ್ಲ ಹೇಳಿ ಆಯಿತು, ಇನ್ನಿಬ್ರು ಜಡ್ಜಸ್ ಮಾತಾಡ್ತೀರಾ ಅಲ್ಲ ಕೇಳಿದೆ. ಬಟ್ ರಿಯಲಿ ಕ್ಯೂಟ್ಲಿ ಸೆಡ್. ಥ್ಯಾಂಕ್ ಯು ಸೋ ಮಚ್. ಗೋಯಿಂಗ್ ಅಪ್ ಟು ಸೂರಜ್ ಅನಿಲ್ ಸರ್. ಅಕ್ಷತಾ. ಎಸ್ ಸರ್. ನಮಸ್ತೆ. ನಮಸ್ತೆ ಸರ್. ಇಟ್ಟ ಪಾತ್ರನೇ ತುಂಬ ಯಾನಿನ ಕೊರಿಯೋಗ್ರಾಫರ್ ಒಂಚು ಪಾತ್ರಲ್ಲ ಎಂಕಿ ಹಾಯ್ ಹಾಯ್ ಸರ್. ಈ ಟಿ ವಿ ಕಾನ್ಸೆಪ್ಟ್ ದಾದ ಎಕ್ಸಾಕ್ಟ್ಲಿ ಒಂದು ಎರಡು ಟಿ ವಿ ನಿಕ್ಲು ಬರ್ಪರ್ ದಾದೆ ಅವೆ ದಾಲ ಇರೋದಲ್ಲ ಕ್ರಿಯೇಟಿವ್ ಅದು ಎನ್ನಿದಾರ ಐತ ಬಗ್ಗೆ ದಾದಂಡಲ್ ಆ್ಯಕ್ಚುಲಿ ಕೋಡ್ ಅವು ಡಿಸೈಡ್ ಆಡಿ ಒಂದು ಪ್ರಾಪರ್ಟೀಸ್ ಇದ ಆ್ಯಕ್ಚುಲಿ ಬೇತನೇ ಆಗ್ತಿತ್ತು ಬಟ್ ಎಂಗ್ಲಿಗೆ ಬಣ್ಣ ಪ್ರಾಪರ್ಟೀಸ್ ಪ್ರಾಬ್ಲಮ್ ಬರ್ ಮಸ್ತ್ ಲಾಂಗ್ ಆಪಣ್ ಎಂಗ್ಲಿಗೆ ಕಣಾರ ಪುರ. ಸೊ ಇತ್ತು ಒಂಜಿ ಪ್ರಾಪರ್ಟಿ ಇರ್ದಿತ್ತಾರೆ. ಓಕೆ ಓಕೆ ಐಕ್ ದಾದಾಂಡಲ್ ಒಂಜಿ ಕನೆಕ್ಟ್ ಉಂಡ ಒಂದೇ ಕನೆಕ್ಟ್ ದಾರದ ಬಣ್ಣ ಆ್ಯಕ್ಚುಲಿ ನಾರ್ಮಲ್ ಅದು ಮಾತೆಲ್ಲ ಮಲ್ಪರ ಒಂಜಿ ಪ್ರಾಪರ್ಟೀಸ್ ಮಾಡಿದೆ. ಬಟ್ ನಾನು ಡಿಫ್ರೆಂಟ್ ಬಣ್ಣ ಕರಾವಳಿದ ಬೆಸ್ಟ್ ಒನ್ ಆಫ್ ದ ಚಾನಲ್ ಪಂಡ ನಮ್ಮ ಟಿ ವಿ ಅವನೇ ನಮ್ಮ ಒಂಚೂರು ಇಂಟ್ರೊಡ್ಯೂಸ್ ಮಲ್ಪಗ ಅಂದಾತೆ. ಸೊ ಟಿವಿ ಹಿಡಿದು ರೆಡ್ ಕ್ಯಾರೆಕ್ಟರ್ ರಿಯಾಲಿಟಿ ಮುಲ್ಪ ತೋಜಿಪೌಂದು. ಓಕೆ ಓಕೆ ಫೈನ್. ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸಸ್ ಕೊರಿಯೋಗ್ರಾಫರ್ಗೆ ಪನೊಂದುಲ್ಲ ಒಂಜಿ ವೆಯ್ಟ್ ಬ್ಯಾಲೆನ್ಸ್ ಮಂತದ್ದು ಒಂಜಿ ಮೂಮೆಂಟ್ ಎಂಚ ಕೊರುಲಿ ಅಂದು ಈರಿನಿ ಎಡ್ಡ ರೀತಿ ಪ್ರೂವ್ ಮಂತಾರೆ. ಏತೇತ್ ಫ್ಲೋರಿಂಗ್ ಸ್ಟೆಪ್ ಉಂಡು ಅಲ್ಪ ಈರ್ ಕುಲ್ದು ಅರೆ ನುಂತದ್ ಮಂತಾರೆ ದಾಪಣ್ಣ. ದಟ್ ಈಸ್ ದ ಸೇಫ್ಟಿ ಮೆಷರ್ಸ್ ಆಫ್ ಎ ಕೊರಿಯೋಗ್ರಾಫರ್. ದಟ್ ಈಸ್ ಅ ವೆರಿ ಕ್ಲೆವರ್ ಮೂವ್. ಅವು ಕೊರಿಯೋಗ್ರಾಫರ್ ಗೊತ್ತು ಬೋಡ ಆ್ಯಂಡ್ ಯು ಡಿಡ್ ಇಟ್. ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಆ್ಯಂಡ್ ಮಸ್ತ್ ಕಡೆ ಎಂಕ್ ಓಲ್ಲ ಡಾನ್ಸ್ ಮಿಸ್ ಆಂಡ್ ಅನಿಸಿ ಥ್ರೂ ಔಟ್ ಇಟ್ಸ್ ಎ ಪ್ಯೂರ್ ಡಾನ್ಸ್ ಆ್ಯಕ್ಟ್. ದಾಯಪಂಡ ಮಸ್ತ್ ಕಡೆ ಇತ್ತೆ ಸ್ಟೋರಿ ಉಪ್ಪುಂಡು ಕಾನ್ಸೆಪ್ಟ್ ಉಪ್ಪುಂಡು ಅಪ್ಪಾಗ ಪ್ರಾಪ್ಸ್ ಕನಾರ ಪೋಪುನು ಕೊನೊಪ್ಪುನು ಅಂಚಿಂದ ಟೈಮ್ ಒಂಚೂರು ಬ್ರೇಕ್ ಆಂಡಲ್ ತಿಕ್ಕುಂಡು. ಹಿಯರ್ ಇಟ್ ವಾಸ್ ಎ ಫುಲ್ ಆನ್ ಡಾನ್ಸ್. ಆ್ಯಂಡ್ ಅಕ್ಷತಾ ಕೆವಿ ಕಂಗ್ರ್ಯಾಚುಲೇಷನ್ಸ್. ಇನಿ ಈದ್ ವೆಯ್ಟ್ ಪತ್ತೊನ್ಲ ಈತೆಡ್ಡೆ ಡಾನ್ಸ್ ಮಂತರ್ ಪನ್ರೆ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದಾಯಪಂಡ
ಎಷ್ಟೋ ಜನ ಗಿವ್ ಅಪ್ ಮನ್ಪರಿಜಿ ಯಾನ್ ವೆಯ್ಟ್ ಇಲ್ಲ ಯಾನ್ ಡಾನ್ಸ್ ಮನ್ಪುಜಿ ಅಂಚಿಂದಾಡಿ ಈ ಸೆಮಿಫೈನಲ್ ರೀಚ್ ಆತಾರೆ ಎಂಕಲ್ಲ ನೆಗೆಟಿವ್ ಕಾಮೆಂಟ್ಸ್ ಪಾಸಿಟಿವ್ ಕಾಮೆಂಟ್ಸ್ ಅಯ್ಯೋ ಮಕ್ಳೇ ನೇಪ ಸಮಾಧಾನ ಅನ್ಪನ್ ಇಂಚಿಂದ ವಿಷಯ ಪತಂ ಪೋದು ಯು ವರ್ಕ್ಡ್ ಹಾರ್ಡ್ ಆ್ಯಂಡ್ ಯು ಕೇಮ್ ಬ್ಯಾಕ್ ಟುಡೇ ವಿತ್ ಅ ಗುಡ್ ಪರ್ಫಾರ್ಮೆನ್ಸಸ್ ಎಂಕ್ ದಾದ ಪಂಡ ಮಸ್ತ್ ಕ್ರಿಯೇಟಿವ್ ಮೂವ್ಸ್ ತಿಕ್ಕಂಡು ಕೆಲವೊಂಜಿ ಇರ್ನ ಬ್ಯಾಕ್ ಇಡ್ದಾರ್ ಕಾರ್ಟ್ ವೀಲ್ ಪಾಡ್ಯರ್ ಒಂಜಿ ಬಕೊಂಜಿ ಇರ್ನ ಲೆಗ್ ಪತ್ತದ ಸ್ಟ್ರೆಚ್ ಮಂತದ ಮೂಮೆಂಟ್ಸ್ ಒಂದು ಪೂರ ಮಸ್ತ್ ಕ್ರಿಯೇಟಿವ್ ಮೂವ್ಸ್. ಕ್ರೆಡಿಟ್ ಗೋಸ್ ಟು ಯುವರ್ ಕೊರಿಯೋಗ್ರಾಫರ್ ಒನ್ಸ್ ಅಗೇನ್. ಆ್ಯಂಡ್ ಈ ಸಲ ಮಸ್ತ್ ಹಾರ್ಡ್ ವರ್ಕ್ ಬಂತ ತೋಜುಂಡು ಹೆಂಗೆ ಮಸ್ತ್ ಕಡೆ ಇರ್ನ ಎನರ್ಜಿ ಅಡ್ಡೆ ಪಾಪ್ ಆಯ್ನ ತೋಜುಂಡು ಕೆಲವು ಹಿಪ್ ಹಾಪ್ ಮೂಮೆಂಟ್ಸ್ ಆವಡು ಕ್ರಂಪಿಂಗ್ ಆವಡು ಅಥವಾ ರೊಬೋಟಿಕ್ ಮೂಮೆಂಟ್ಸ್ ಇಲ್ಲ ವೆರಿ ಪರ್ಫೆಕ್ಟ್ ಇತ್ತನ್ ಹ್ಯಾಂಡ್ ಮೂಮೆಂಟ್ಸ್ ಪೂರ ಕ್ಲಿಯರ್ ಅದು ಬತ್ತಿತ್ತನ್ ಹೆಂಗೆ ದಾದ ಪಂಡ ನನ್ನೊಂಜಿ ಎಕ್ಸ್ಟ್ರಾ ಆ್ಯಡೆಡ್ ಪಂಡ ಒಂದಕ್ಕೆ ದಾದಂಡ ಕ್ರಿಯೇಟಿವ್ ಕಾನ್ಸೆಪ್ಟ್ ವಿಸ್ಟರ್ನ್ಗಳ ಕಾನ್ಸೆಪ್ಟ್ ನಮಗೆ ಇನ್ವಾಲ್ವ್ ಮನ್ಪೇರು ಅತ್ತು ಗಿಮಿಕ್ಸ್ ಕಾಸ್ಟ್ಯೂಮ್ ಚೇಂಜ್ ಆವಡು ಮ್ಯಾಜಿಕ್ ಆವಡು ಕೆಲವು ಮ್ಯಾಜಿಕ್ ಪ್ರಾಪ್ಸಿನ್ ಯೂಸ್ ಮನ್ಪನಾಡು ಕಾಸ್ಟ್ಯೂಮ್ ಚೇಂಜ್ ಅವ್ರು ಅಂಚದಾದ ಮನ್ನಲ್ಲಿ ಸೆಮಿಫಿನಾಲಿಗೆ ಒಂಜಿ ಗ್ರ್ಯಾಂಡ್ ಪರ್ಫಾರ್ಮೆನ್ಸ್ ಅದೊಂದು ಬೈದು ಅಂದೇನೊಂದು ಜೊಪ್ಪಿನ ಅದರ್ ದನ್ ದಸ್ ಇಟ್ ಈಸ್ ಅನ್ ಗುಡ್ ಆ್ಯಕ್ಟ್ ಆ್ಯಂಡ್ ಪ್ಯೂರ್ ಡಾನ್ಸಿಂಗ್ ಆ್ಯಕ್ಟ್ ವೆರಿ ಗುಡ್ ಆನ್. ಥ್ಯಾಂಕ್ ಯು. Awesome, superb. Maldijar. Okay, going to the third comment. Nitesh sir, over to you. Hi Akshata. Hi, KV. sir. Hi Santosh. First of all, ಪನ್ ಪಂಡ ಇರ್ನ ಸ್ಟಾರ್ಟಿಂಗ್ ದಲ್ಲ ಪರ್ಫಾರ್ಮೆನ್ಸ್ ತುಯರ ಪೋಂಡಲ್ಲ ಇತ್ತದಲ್ಲ ಯಾನಿರೆಗು ಒಂಜಿ ಲಕದೊಂದು ಸೆಲ್ಯೂಟ್ ಮನ್ಪೆರ ಸೆಟ್ ನೋಂಪೆ ದಯಪಂಡ ದಿಸ್ ಈಸ್ ಫಾರ್ ಯುವರ್ ಅಟೆಂಪ್ಟ್ ಆ್ಯಂಡ್ ದ ವೇ ಯು ಕ್ಯಾರಿ ಯುವರ್ ಬಾಡಿ ಆ್ಯಂಡ್ ಯುವರ್ ಇನ್ಸ್ಪಿರೇಷನ್ ಫಾರ್ ಅದರ್ಸ್ ಆಸ್ ವೆಲ್. ಫಾರ್ ದ್ಯಾಟ್ ಐ ಆಮ್ ಸೆಲ್ಯೂಟಿಂಗ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. Superb. ಇಂಚನೆ ಇನ್ಸ್ಪಿರೇಷನ್ ಕೊರಲೆ ಬೇತೆಕ್ಲೆಗ್ಲ ಇರೆಂತದ್ದು ಎಲ್ಲ ನನೊಂಜಲ್ನ ಎಂಕಲ ಮನ್ಪೊಡು ಈ ಸ್ಟೇಜ್ ಪಂಡ ಅಕ್ಲ ಒಂಜಿ ಇನ್ಸ್ಪೈರ್ ಆಪೇರ್ ಇರೆಡ್ದು ದಟ್ ಈಸ್ ವಾಟ್ ಐ ಗೇವ್ ಯು ಸೆಲ್ಯೂಟ್ ಫಾರ್ ಯು ಆ್ಯಂಡ್ ಯು ಆರ್ ಎ ಬೋರ್ನ್ ಪರ್ಫಾರ್ಮರ್ ಪನ್ಪೆರತೆ ಯು ಆರ್ ಟೂ ಗುಡ್ ಸೂಪರ್ ಇರ್ ಡ್ಯಾನ್ಸಿಂಗ್ ವೈಸ್ ಈಸ್ ಟೂ ಗುಡ್. ಥ್ಯಾಂಕ್ ಯು ವೆರಿ ಮಚ್. ಇರ್ ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್ ಇಟ್ ಈಸ್ ಸೂಪರ್. ಆ್ಯಂಡ್ ಸಂತೋಷ್ ಅವೇ ಆರ್ಲಕ್ಕೆ ನೀರು ಎನ್ನಲ್ಲ ಮೈಂಡೆಡ್ ಕ್ವಶನ್ ಇತ್ತನ್ ಕಿ ವೈ ದಟ್ ಟಿ ವಿದಾಗ ಅವು ದಾದಂದು ಎಂಕಲ್ ಅರ್ಥ ಇದೆ ಆ್ಯಕ್ಚುಲಿ ಅವು ಇತ್ತೆ ಕ್ವಶನ್ಗಾರ ಆನ್ಸರ್ ಮಂತೇರು. ಸೊ ಇರೆಗೆ ಅವು ಟಿ ವಿ ಯೂಸ್ ಮಂದನಲ್ಲ ಅವೇನು ಇರೆಗೆ ಬೇತೆ ಟೈಪ್ ಇಟ್ಲ ಐಟೊಂಜಿ ದಾದನೊಂಜಿ ಗಿಮಿಕ್ ದಿದ್ದು ಮಂತದೋಲಿ ಇರೆಗೆ ಎಸ್ ಏನೊಂಜಿ ಸಜೆಷನ್ ಇರೆಗೆ ಆ್ಯಸ್ ಎ ಕೊರಿಯೋಗ್ರಾಫರ್ ಏನೊಂಜಿ ಇರೆ ಪನ್ ದಾದ ಪಂಡ ಸಮಥಿಂಗ್ ಒಂಜಿ ಗಿಮಿಕ್ ಬೋಡಿತ್ತಂದು ಇದು ಓನ್ಲಿ ಡ್ಯಾನ್ಸಿಂಗ್ ಆ್ಯಂಡ್ ನೈಸ್ ಡ್ಯಾನ್ಸಿಂಗ್ ಶೋ ಡ್ಯಾನ್ಸಿಂಗ್ ಉಪ್ಪಡು ಬಟ್ ಸಮಥಿಂಗ್ ಒಂಜಿ ದಾದನ ಒಂಜಿ ಮಿಸ್ಸಿಂಗ್ ಆಂಡ್ ನೆಟ್ ಕಿ ಒಂಜಿ ಯುನೀಕ್ ಒಂಜಿ ಐಡಿಯಾಸ್ ಬೈದೋಡೊಂದು ಯಾನೊಂಜಿ ಕೇನೊಂದು ಬೇಡಿ ಇರಡ ಪಣ ಒಂಜಿ ರಿಕ್ವೆಸ್ಟ್ ಪಂಪನ್ ಕಿ ಒಂಜಿ ಸಮಥಿಂಗ್ ಒಂಜಿ ಯುನೀಕ್ ಬೋಡಿತ್ತು ನೆಟ್ ಒಂಜಿ ಮಿಸ್ಸಿಂಗ್ ಆಡ್ ಇಂಕ್ ಬಟ್ ಡ್ಯಾನ್ಸಿಂಗ್ ವೈಸ್ ಸೂಪರ್. ಯಾನೊಂಜಿ ಕೆಲವು ಮೂಮೆಂಟ್ ತೂತುಜಿ ಸ್ಟೇಜ್ ಇಡ್ ನಿಕಲ್ ಮಂತಿನ ಇನಿ ದೆ ವಾಸ್ ಯುನೀಕ್ ಮೂಮೆಂಟ್ಸ್ ಇರು ಫ್ಲೋರ್ಡ್ ಮಂತೊಂದುಲ್ಲಾರ ಆರು ಮಿತ್ತು ಮಂತೊಂದುಲ್ಲೇರು ಆಡ್ದೊಕ್ಕ ನಿಕಲ್ ರಡ್ಜಲ್ನ ಒಂಜಿ ಪತ್ತದು ಬಂತಾರೆ ಆಡ್ದೊಕ್ಕ something 3-4 movement was unique. Superb it was. And dancing ಕೆಲವು ಪಾಪಿಂಗ್ ಸ್ಟೆಪ್ಸ್ ಹಿಪ್ ಹಾಪ್ ಸ್ಟೆಪ್ಸ್లో ನಿಕಲ ಕೆಲವು ಭಾರಿ ಶೋಕ್ ಇದ್ದನು ಎಂಕಲ್ ಅವಂತು ನೆಲ್ಲ ನಿಕಲೊಟ್ಟಿಗೆ ಬಂದು ಡ್ಯಾನ್ಸ್ ಮನ್ಪೊಡು ಬಂದು ತಂಚಿನ ಸ್ಟೆಪ್ಸ್ ಇದ್ದನು ದಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ಪಾರ್ಟ್ ವಾಸ್ ರಿಯಲಿ ಗುಡ್, ಸೆಕೆಂಡ್ ಪಾರ್ಟ್ ಒಂಚೂರು ಡ್ರಾಪ್ ಆನ್. ಸೊ ಡ್ಯಾನ್ಸಿಂಗ್ ವೈಸ್ ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ಫಾರ್ ಮೀ ಒಂಚೂರು ನಲ್ಲ ಒಂಜಿ ದಾದನ್ಲ ಒಂಜಿ ಗಿಮಿಕ್ ಗಿತ್ತದೋಡು ಇರ್ಲ ಆ್ಯಕ್ಟೆಡ್ ಅಂದ್ ಅವು ಒಂಜಿ ಮಿಸ್ಸಿಂಗ್ ಆಡ ಇಂಕ ಆತೆ ನಥಿಂಗ್ ಬ್ಯಾಡ್ ಅಲ್ಲ ಬ್ಯಾಡ್ ಇಜ್ಜಿ ನೆಟ್ ಬಟ್ ನಿಕಲ್ ಅಟೆಂಪ್ಟ್ ಮಂದರ್ ಕೊರಿಯೋಗ್ರಾಫರ್ ಜಾಸ್ಟ್ ಟ್ರೈ ಮಂತಿರ್ ಅಕ್ಷತ ಕೇವಿನ್ ಮಿತ್ ಕನರೆ ಬಟ್ ಇಟ್ಸ್ ಅ ರಿಯಲಿ ಅ ಗುಡ್ ಪರ್ಫಾರ್ಮೆನ್ಸ್. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಅ ಬ್ಯಾಡ್ ಪರ್ಫಾರ್ಮೆನ್ಸ್ ಬಟ್ ಒಂಜಿ ದಾದನ ಒಂಜಿ ಇತ್ತ ಪನ್ಪೆರ್ದು ಒಗ್ಗರ್ನೆಗೆ ಒಂಜಿ ದಾದನ ಶುಂಠಿ ಆತ್ ಎಂಜ ಬೊಳ್ಳುಲ್ಲಿ ದಾದನ ಕಮ್ಮಿ ಆಣಂದು ಅಂಚ ಒಂಜಿ ಪರ್ಫಾರ್ಮೆನ್ಸ್ಗೆ ಒಂಜಿ ಒಗ್ಗರ್ನೆ ಒಂಚೂರು ಕಮ್ಮಿ ಆಂಡ್ ಇಂಕ ಅಂಚ ಆಂಡ್. Okay, I would like to wish you good luck and edde manpule next whatever the step is. Thank you. Future. Thank you sir. Good luck ahead. Thank you so much. Adding to Nitesh yan dada pandre ishtapade panda ನಮ್ಮ ಮುಲ್ಪ ಜಡ್ಜ್ಮೆಂಟೆಡ್ ಎಂಕುಲು ಕ್ರಿಯೇಟಿವಿಟಿ ಥೀಮ್ ಆ್ಯಂಡ್ ಕೊರಿಯೋಗ್ರಫಿ ಇಂಚೆ ಡಿವೈಡ್ ಮಂತುಪ್ಪ ಮಸ್ತ್ ಸೆಕ್ಷನ್. ಸೊ ನಿಕಲ ಪರ್ಫಾರ್ಮೆನ್ಸ್ ಡಾನ್ಸ್ ಎಡ್ಡೆತ್ತಿಂದು ಥ್ರೂ ಔಟ್ ಸಿನ್ಸ್ ಇಟ್ಸ್ ಸೆಮಿ ಫಿನಾಲ್ ಐ ಹ್ಯಾವ್ ಟು ಟೆಲ್ ದಿಸ್ ನಿಕಲ ಥ್ರೂ ಔಟ್ ಡಾನ್ಸ್ ಪೂರ ಎಡ್ಡೆತ್ತಿನ ಮೂಮೆಂಟ್ಸ್ ಎಡ್ಡೆತ್ತಿನ ಎನರ್ಜಿ ಎಕ್ಸ್ಪ್ರೆಷನ್ ಕಾಸ್ಟ್ಯೂಮ್ ಎಡ್ಡೆತ್ತಿನ ಬಟ್ ವೆನ್ ಇಟ್ ಕಮ್ಸ್ ಟು ಥೀಮ್ ಕ್ರಿಯೇಟಿವಿಟಿ ಕೊರಿಯೋಗ್ರಫಿ ಅಲ್ಪ ಎಫೆಕ್ಟ್ ಆಪನ್. ಸೊ ನೆಕ್ಸ್ಟ್ ಓಲಾ
ಇನ್ ಕೇಸ್ ಇಫ್ ಶಿ ಕಮ್ಸ್ ಟು ಫಿನಾಲೆ ಆಲ್ಸೋ ಇಂದು ಪೂರ ಒಂಜಿ ಡೀಟೇಲ್ ಮೈಂಡೆಡ್ ಉಪ್ಪಡಂದು ಎಂಕಲ್ ಪನ್ನೊಂದುಲ ಆಲ್ ದ 3 ಜಡ್ಜಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಆ್ಯಂಡ್ ಡೆಫಿನೆಟ್ಲಿ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಎಡ್ಡೆ ಕಮೆಂಟ್ಸ್ ತಿಕ್ಕದುಂಡು. ಯಾನ್ ಏಪಲಕ್ಕೆ ಏನು ಕೊರಿಯೋಗ್ರಾಫರ್ನ ಎನರ್ಜಿ ಜಾಸ್ತಿ ಇಪ್ಪುಂಡು ಆ್ಯಂಡ್ ಮೂಲೆಂಗೆಲ್ಲ ಪಾರ್ಟಿಸಿಪೇಟ್ನ ಎನರ್ಜಿ ಜಾಸ್ತಿ ಇಪ್ಪುಂಡು ಅಂಚೆ ಮ್ಯಾಚ್ ಮಲ್ಪರದಾದನ ಬಂಗಾಂಡೆ ಪ್ರಾಕ್ಟೀಸ್ ಮಲ್ಪನಾಗ ಬಂಗದಾಲೆಜ್ಜಿ ಆ್ಯಕ್ಚುಲಿ ಯಾರು ಹಾರ್ಡ್ ವರ್ಕ್ ಮಲ್ತೊಂದಿಲ್ಲಾರೆ ಎನಿ ಟೈಮ್ ಲೇಟ್ ನೈಟ್ ಮಲ್ತಲ್ಲ ಮತ್ತು ಹಾರ್ಡ್ ವರ್ಕ್ ಮಲ್ಪೇರು. ಸೊ ಹೆಂಗೆ ಟೈಮ್ ತಿಕ್ಕೊಂದಿಜ್ಜಿ ಯಾರಿಗೆ ಸ್ಪೆಂಡ್ ಮಲ್ಪಾರೆ ಬಟ್ ಆರು ಓನಾದ ಬದ್ದು ಮಲ್ತೊಂದಿಲ್ಲಾರೆ ಐಟ್ ಖುಷಿ ಆಪಣ ಅಂಚ ಒಂಚೂರು ರೆಡ್ಡ ಪರ್ಫಾರ್ಮೆನ್ಸ್ ಬತ್ತಂಡ. ವೆರಿ ನೈಸ್. ಅಕ್ಷತಾ, ಎನಿ ಸಚ್ ಇನ್ಸಿಡೆಂಟ್ಸ್ ಪ್ರಾಕ್ಟೀಸ್ ದ ಥ್ರೂ ಅಥವಾ ಎಂಚಿನ ಒಂಜಿ ಶೇರ್ ಮಲ್ಪರೆ ಇಷ್ಟ ಆಯ್ತಿನ? ಖುಷಿ ಆಯ್ನಾ ಅಥವಾ ಟೆನ್ಷನ್ ಆಯ್ನಾ ಅಥವಾ ಬೇಜಾರಾಯ್ನಾ? ಅಯ್ಯೋ ಒಂದು ಬೊಡ್ಚಿತ್ತು ನಂದು ಆಪನಂಚಿನ ಒಂದು ಸಿಚುವೇಶನ್ ಅದ ಇತ್ತಂಡ ಅಂಚಿನದಾಲ ಇಜ್ಜಿ ಬಟ್ ಯಾನೇ ಇಷ್ಟ ಬಂತದ ಬತ್ತಿನತ ಅಂಚಾದ ಹಾರ್ಡ್ ವರ್ಕ್ ಮನ್ಪೊಡೆ ಅಪ್ಪುಂಡು ಬೊಕೊಂಜ್ ಪಂಡ ಇಂಕ್ ಒಂಚೂರು ಹೆಲ್ತ್ ಪ್ರಾಬ್ಲಮ್ ಉಂಡು ಪಂಡ ನೀಸ್ ರಡ್ಲ ಮಸ್ತ್ ಪೇಯ್ನ್ ಅಂಡ ತೀರ್ಥ ಗುಲ್ಲದ ಲಕ್ಕದೊಂತದ ಮನ್ಪೇರ ಚೂರು ಭಂಗ ಆಪುಂಡು ಬಟ್ ಹೀ ಕ್ಯಾರಿಡ್ ಪಂಡ ಎಂಕೋಸ್ಕರ ಆತ ಲೋ ಲೆವೆಲ್ಡ್ ಕೊರಿಯೋಗ್ರಫಿ ಮಾಡ್ತೀನಿ ಬಟ್ ಎಂಕ್ಲನ್ ಟೀಮ್ ಉಂಡು ಇಸ್ ವೆರಿ ಗುಡ್ ಟೀಮ್ ಆ್ಯಂಡ್ ವೆರಿ ಗುಡ್ ಕೊರಿಯೋಗ್ರಾಫರ್ ಅಂಚಾದ ಯಾನಾರೆ ಮಸ್ತ್ ಥ್ಯಾಂಕ್ಸ್ ಪನ್ನೋಡು ಪಂಡ ಎನ್ನ ಲೆವೆಲ್ಗೆ ಆರು ಜತ್ತದ ಆರು ಕೊರಿಯೋಗ್ರಫಿ ಮಂತೊಂದುಲ್ಲೇರು. ದಟ್ಸ್ ಮೈ ಹೆಲ್ತ್ ಪ್ರಾಬ್ಲಮ್ ಅದು ಚೂರು ಅವೇನಾರಡ ಪಂತೆ ಪನೊಂದಿಪ್ಪೆ ಸರ್ ಒಂಜಿ 5 ವರ್ಷ ದುಂಬ ಏನು ಒಂಜಿ ಪೋತುನೆ ಇರೇನು ಗ್ಯಾರಂಟಿ ಇರೇ ಏಪಲ ಬ್ಯಾಡ್ ಕಮೆಂಟ್ ಬರೆಯರು ಸಾಧ್ಯನೇ ಇಜ್ಜ. ಆ್ಯಕ್ಚುಲಿ ಅಕ್ಷತಾ ಒಂದು ಎಂಕಲ್ ಪಂಡಿನ ಪೂರ ಕಮೆಂಟ್ಸ್ ಆಯಿ ಬೊಕ್ಕ ಎಂಕ್ಲೆಗೆ ಗೊತ್ತಾಯ್ನಿ ಕರೆಕ್ಟ್. ಜಡ್ಜಸ್ ನಕಲ್ನ ಪೂರ ಎಡ್ಡೆ ಕಮೆಂಟ್ ಬತ್ತಾಯಿ ಬೊಕ್ಕ ಎಂಕ್ಲೆಗೆ ಗೊತ್ತಾಯ್ನಿ ಇರೆಗೆ ಆತಜಿಂದು ನನ್ ಆಫ್ ದ ಜಡ್ಜಸ್ ಪಂಡೆ ಇರ್ನ ಕೊರಿಯೋಗ್ರಾಫರ್ ಎಡ್ ಕ್ರಿಯೇಟಿವ್ ಮೂವ್ ಮಂದಿರನ್ ಫ್ಲೋರಿಂಗ್ ಸ್ಟೆಪ್ ಪೂರ ಆರ್ ಮಂತದ ಇರ್ನ ವೆಯ್ಟ್ ಬ್ಯಾಲೆನ್ಸ್ ಮಂದಿರನ್ ಪಣ್ಯ ಐಕೆ ದಟ್ ಈಸ್ ವಾಟ್ ಹೀಸ್ ಡ್ಯೂಟಿ ಆ್ಯಂಡ್ ಹಿ ಹಸ್ ಡನ್ ಇಟ್ ವೆರಿ ವೆಲ್. ನನೊಂಜಿ ಇರೆಗೆ ದಾದ ಪನ್ಪೆ ಪಂಡ ಈರಿ ನೀ 5 ವರ್ಷ ಪಿರಪೋಡ್ ಅಂದಿಜ್ಜಿ ನೀ ಪ್ರೂವ್ ಅಂತಂದಿಲ್ಲ ಸೆಮಿಫಿನಾಲ್ ಇರೆಡ್ದು ಯಂಗೆಸ್ಟ್ ದಕ್ಕಲು ಅತ್ ಇರೆಡ್ದು ವೆಲ್ ಫಿಸಿಕ್ ಫಿಟ್ನೆಸ್ ಇತ್ತಿನಕಲು ಎಲಿಮಿನೇಟ್ ಆದ ಇಲ್ಲಡುಲ್ಲೇರು ಮೇ ಬಿ ಇರ್ನ ಎಪಿಸೋಡ್ ತಗೊಂಡು ಪೇರ್ ಫ್ಯೂಚರ್ಡ್ ಓಕೆ ಬಟ್ ಯು ಹ್ಯಾವ್ ಡನ್ ಇಟ್ ಟುಡೇ. ಸೆಮಿಫೈನಲ್ ಬರ್ತ್ನ ಒಂಜಿ ಮಲ್ಲ ವಿಷಯ ಆಡಿಷನ್ಡ್ 5 ಅಶ್ಪಜನಟ್ ಈರು ಇಡಮುಟ ಬೈದರ್ ಟಾಪ್ 10 ಇಡುಲ್ಲರು. ಸೊ ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್ ನಲ್ಲ ಈರ್ ಬತ್ತಡ ಫೈಟ್ ಮನ್ಪ್ಲೆ ಅತ್ತೆ ಫೈಟಿಂಗ್ ಇಸ್ ಅ ಲೈಫ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್ ಅಕ್ಷತಾ ಕೇವಿ ಈರು ಎಂಕ್ಲೆಗ್ಲ ಇನ್ಸ್ಪಿರೇಷನೇ ಆ್ಯಕ್ಚುಲಿ ದ್ವಿಯರ ಪೊಂಡ ಬಟ್ ಈರು ಐಕ್ ಸ್ಯಾಡ್ ಫೀಲ್ ಅವರ್ಚಿ ದಟ್ ಈಸ್ ನಾಟ್ ಯುವರ್ ಇರ್ನ ವೀಕ್ ಪಾಯಿಂಟ್ ನೀರದು ಅಂಪಡ್ಸಿ. ಸೊ ಯು ಆರ್ ಎ ವೆರಿ ಸ್ಟ್ರಾಂಗ್ ಲೇಡಿ ಆ್ಯಂಡ್ ಯು ಆರ್ ಎ ಸ್ಟ್ರಾಂಗ್ ಮಮ್ಮಿ. ಸೊ ಇರು ಯಾನ್ ಇರೇ ಪಂಡೆ ಇರು ಇನ್ಸ್ಪೈರ್ ಮಂತೊಂದುಲ್ಲಾರು ಇರೇರ್ದು ಇನ್ಸ್ಪಿರೇಷನ್ ಅವೊಂದುಂಡು ಪೂರ ಇರಲ್ಲ. ಸೊ ಎನ್ನ ಒಂಜಿ ಸಜೆಷನ್ ಇರೇಗಿ ಫೀಲ್ ಪ್ರೌಡ್ ಫಾರ್ ದಿಸ್ ಮೂಮೆಂಟ್. ಪ್ಲೀಸ್ ಡೋಂಟ್ ಫೀಲ್ ಸ್ಯಾಡ್. ಇರು ಓಲ್ ಉಲ್ಲಾರು ಐಕೆ ಇರು ಒಂಜಿ ಅಪ್ರಿಷಿಯೇಟ್ ಎಂಪ್ಲೆ ಇರು ಯೋರ್ ಸೆಲ್ಫ್ ಡೋಂಟ್ ಬಿ ಸ್ಯಾಡ್. ಎಂಕ್ ಇರ್ನೊಟ್ಟಿಗೆ ಒಂಜಿ 2 ಸ್ಟೆಪ್ ಇರ್ನ ಪಾಡೋಡಿದ್ದೆ. ಅರೆ ವಾ ಸೂಪರ್ ಪ್ಲೀಸ್. ಇರ್ನ ಮಸ್ತ್ ಫ್ಯಾನ್ ಫಾಲೋವರ್ಸ್ ಫ್ಯಾಮಿಲಿ ಪೂರ ಉಲ್ಲೇರ ಅಂದ. ಕ್ಯಾನ್ ವಿ ಹ್ಯಾವ್ ಸಮ್ ನಾಯ್ಸ್ ಫಾರ್ ಅಕ್ಷತಾ? Yes, thank you. Please come. Akle poda. Yes. Can we have the team? Mast cheer maltondu leri dance class the team family agotaiji. Dance class the team. Please come over. Nitesh sir, are interested batadi noting nalpodondu baidare. That means you're lucky. So congratulations and so glad you came here.
Okay, congratulations and thank you so much. Thank you. If you don't mind, one minute ಆ ಜೋಕ್ಲೆಗೆ ಒಂಜಿ ಚಾನ್ಸ್ ಕೊರ್ಲೆ dance. Yes, please They are come all forward. doing really nice. Please come Now forward. it's your time. 1 minute. Nikhil pura love song. Alpad, हाँ. Please music please. तेरे जैसी माशूका मुझे यार चाहिए, ना पैसा चाहिए ना ही करार चाहिए। ये हुस्न का है खुमार मेरा तुझ पे है छाया जो, कुर्बान हुआ जो मुझ पे खुश नसीब बड़ा है वो। शराबी क्या शराबी दिल में जिसके गम न हो, लुट गया समझो शराबी पास जिसके हम न हो। Let's go. Super performance. Thank you so much and good luck to all the kids. Superb. Team Dapudar. ಚಿಗುರು ಡಾನ್ಸ್ ಸ್ಕೂಲ್. Chiguru Dance School, the Mata Joklu. Well done and congratulations. Irnane, Santosh. Yeah. Congratulations. Thank Well you. done once again, Akshita. And we don't know what happens. Fingers crossed. And Olandala, Bete Vediki Avadi, Vediki Avadikunda, Nanat success Erecticad, and all the very best. Thank you. We have so gift much. hampers ready for you from our main sponsor, Sun Premium Refined Sunflower Oil, the Vatir Devanji. Healthy oil. We have Chakki, whole wheat Chakki Atta from Sun Premium. We have Floroma floor cleaners, Vatir Devanji gift hamper. This is again for you. And we have Chatpata Masala, tried, tasted and trusted Aruna Masala for you. Thank you so much. Thank you so much and good luck. Okay. ವಾ ಇದಕ್ಕೆ ಹೇಳೋದು ಈ ವೇದಿಕೆ ಕೇವಲ ಡಾನ್ಸ್ಗೋಸ್ಕರ ಮಾಡಿದಂಥ ಕಾಂಪಿಟೇಷನ್ ವೇದಿಕೆ ಅಲ್ಲ. ಇಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಎಪ್ರಿಸಿಯೇಷನ್ ಇದೆ, ರೆಕಗ್ನಿಷನ್ ಇದೆ, ಬಾಂಡಿಂಗ್ ಇದೆ, ಫ್ಯಾಮಿಲಿ ಎನ್ವೈರ್ಮೆಂಟ್ ಇದೆ. ಇದೆಲ್ಲರ ಒಂದು ಕಾಂಬಿನೇಷನ್ ಆಗಿ ನಮ್ಮ ಈ ಕಾರ್ಯಕ್ರಮ ನಡೀತಾ ಇದೆ. ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ನೀಡಿದಂಥ ನಮ್ಮ ಮೇನ್ ಸ್ಪಾನ್ಸರ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಪವರ್ಫುಲ್ ಸಪೋರ್ಟನ್ನು ನೀಡಿದಂತಹ ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲ ಇವರಿಗೆ ಥ್ಯಾಂಕ್ಸನ್ನು ಹೇಳ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಸಹಕಾರವನ್ನು ನೀಡಿದಂತಹ ಶಶಿ ಪ್ಲಸ್ ಬ್ಯೂಟಿ ಸೋಪ್, ನಿತ್ಯ ಚಪಾತಿ, BA ಪ್ಲೈವುಡ್, ಜನಪ್ರಿಯ ರೈಸ್ ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾವು ತಗೊಳ್ತಾ ಇದ್ದೇವೆ ಒಂದು ಚಿಕ್ಕ ಬ್ರೇಕ್. ಡೋಂಟ್ ಗೋ ಎನಿವೇರ್. ಹೋದ್ರು ರಪ್ಪ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. Yes, hello. Welcome back once again to Sun Premium Refined Sunflower Oil Dance Mommy Dance Season 5, powered by Citadel Developers and Aruna Masala. ಖಂಡಿತವಾಗ್ಲೂ ಈ ವೇದಿಕೆಯಲ್ಲಿ ಮಮ್ಮೀಸ್ ಬಂದು ನಮ್ಮನ್ನೇ ಶಾಕ್ ಮಾಡ್ತಾ ಇದ್ದಾರೆ. ಅವರ ಎನರ್ಜಿಯಿಂದ, ಅವರ ಥೀಮಿಂದ, ಅವರ ಕಾನ್ಸೆಪ್ಟಿಂದ, ಅವರ ಒಂದು ಜುಗಲ್ಬಂದಿಯಿಂದ ವಾ ಅಂತ ಹೇಳಿ ಸಾಕಾಗಲಿಕ್ಕೆ ಇಲ್ಲ. ಯಾಕಂದರೆ ಈ ರೌಂಡಲ್ಲಿ ಎಲ್ಲ ಇದೇ ಥರ ಹೋಗ್ಲಿಕ್ಕಿದೆ. ಕೊರಿಯೋಗ್ರಾಫರ್ ಜೊತೆ ಜುಗಲ್ಬಂದಿ ಆಗ್ತಾ ಇದೆ. ಗುರು ಶಿಷ್ಯರ ಒಂದು ಅಪೂರ್ವವಾದಂಥ ಜೋಡಿ ಪ್ರದರ್ಶನ ನಡೀತಾ ಇರುವಂಥ ಸುತ್ತು. ಮತ್ತೊಮ್ಮೆ ಬ್ರೇಕ್ನ ನಂತರ ನಿಮ್ಮೆಲ್ಲರನ್ನ ಸ್ವಾಗತಿಸುವಂಥ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಕಾಮತ್ ಟಿ, ಸ್ಮರಣಿಕಾ ಉಡುಪಿ ಇವರಿಗೆಲ್ಲರಿಗೂ ಥ್ಯಾಂಕ್ಸನ್ನು ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟನ್ನು ಕರೆಯುವಂಥ ಸಮಯ. ಡೆಫಿನೆಟ್ಲಿ ಅವರ ಎನರ್ಜಿ ಎಕ್ಸ್ಪ್ರೆಷನ್ನಿಂದ ಎಲ್ಲರ ಮನಸ್ಸನ್ನು ಸೂರೆಗೊಂಡು ಇದೀಗ ಯಾವ ರೀತಿ ಎನರ್ಜಿಯನ್ನು ತಗೊಂಡು ಈ ರೌಂಡಲ್ಲಿ ನಮ್ಮನ್ನು ಎಂಟರ್ಟೈನ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ನಾವು ಕುತೂಹಲದಿಂದ ಕಾಯ್ತಾ ಇದ್ದೇವೆ. ಲೆಟ್ಸ್ ಪುಟ್ ಅವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ನೀತಾ ಸುರೇಶ್ ಕಾಂತ್ ಆ್ಯಂಡ್ ಹರ್ ಕೊರಿಯೋಗ್ರಾಫರ್. ಎಸ್, ಏನಪ್ಪ ಇವತ್ತಿನ ಒಂದು ಸಂಚಿಕೆ ಹೇಗಿದೆ ಅಂತ ಹೇಳಿದರೆ, ಗುರುವಿಗಿಂತ ಒಂದು ಪಟ್ಟು ಮೇಲು ಶಿಷ್ಯನ ಪರ್ಫಾರ್ಮೆನ್ಸ್, ಶಿಷ್ಯನಿಗಿಂತ ಇನ್ನೂ ಒಂದು ಪಟ್ಟು ಮೇಲು ಗುರುವಿನ ಪರ್ಫಾರ್ಮೆನ್ಸ್. ಸೊ ದಟ್ಸ್ ವಾಟ್ ಕೊರಿಯೋಗ್ರಾಫರ್ ರೌಂಡ್ ಅಲ್ವಾ. ಅದಕ್ಕೆ ಇವತ್ತಿನ ಒಂದು ಪರ್ಫಾರ್ಮೆನ್ಸಲ್ಲಿ ಆ ರೀತಿಯ ವೈಬ್ಸ್ ಇದೆ ಅಂತ ಹೇಳ್ಬೋದು. ಸೊ ಎಸ್, ಅಫ್ಕೋರ್ಸ್ ನಾನು ಮುಂದಿನ ಕಂಟೆಸ್ಟೆಂಟನ್ನು ಕರೀತಾ ಇದ್ದೇನೆ ಆ್ಯಂಡ್ ಅವರ ಜೊತೆ ಕೊರಿಯೋಗ್ರಾಫರ್ ಕೂಡ ಬರ್ತಾ ಇದ್ದಾರೆ. ಬನ್ನಿ ನೋಡುವ ಯಾವ ರೀತಿ ಇವರ ಪ್ರಿಪರೇಷನ್ ನಡೆದಿದೆ ಅಂತ ಹೇಳಿ. ಲೆಟ್ಸ್ ವೆಲ್ಕಮ್ ದೆಮ್. ಹಾಯ್ ಸರ್. ಹೆಲೋ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ ಇವತ್ತು. ಥ್ಯಾಂಕ್ ಯು ಸೋ ಮಚ್. ನನಗೊಂದು ಗುಟ್ಟು ಗೊತ್ತಾಯ್ತು ಏನಂತ ಹೇಳಿ. ಕೊರಿಯೋಗ್ರಾಫರ್ ಡಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿಯಾ? ಹೌದು ಅಂತ ಹೇಳೋಕ್ಕಾಗಲ್ಲ, ಅಲ್ಲಾನು ಅಂತ ಹೇಳೋಕ್ಕಾಗಲ್ಲ. ಆದರೆ ಕೊರಿಯೋಗ್ರಾಫರ್ ಇಲ್ಲೇ ಇದ್ದಾರಲ್ವಾ, ಅದಕ್ಕೆ ಓಕೆ. ಬಟ್ ಎನಿ ಹೌ, ಸೊ ಇಷ್ಟೆಲ್ಲ ರೌಂಡ್ಸ್ಗಳನ್ನು ಪಾಸ್ ಮಾಡಿಕೊಂಡು ಇವತ್ತು ಸೆಮಿಫಿನಾಲೆ ನಡೀತಾ ಇದೆ. ಒಂದು ಪ್ರೆಷರ್ ಅದಾದರೆ ಇನ್ನೊಂದು ಪ್ರೆಷರ್ ನಿಮ್ಮ ಜೊತೆಗೆ ನಿಮ್ಮ ಕಲಿಸಿದಂತಹ ಗುರು ಡಾನ್ಸ್ ಮಾಡಲಿಕ್ಕಿದ್ದಾರೆ. ಸೊ ಹಾಗಿರುವಾಗ ಎರಡು ಪ್ರೆಷರೈಸ್ಡ್ ಇರೋದ್ರಿಂದ ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ನನ್ನ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಇವರು. ಆ್ಯಕ್ಚುಲಿ ನನ್ನ ಗುರುದು ಅಸಿಸ್ಟೆಂಟ್. ಆ್ಯಕ್ಚುಲಿ ಅವರು ಶಿವದೂತ ಗುಳ್ಗ ಅದರಲ್ಲಿ ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಹಾಗಾಗಿ ಆ ಒಂದು ಟೈಮ್ ಅವರಿಗೆ ಸಿಗ್ತಿಲ್ಲ. ಹಾಗಾಗಿ ಇವರು ಅಸಿಸ್ಟೆಂಟ್ ಅವರ ಜೊತೆ ವರ್ಕ್ ಮಾಡೋರು ನಮ್ಮ ಜೊತೆ ಮಾಡ್ತಿದ್ದಾರೆ ಇವತ್ತು.
ಅಂದರೆ ಇವ್ರ ಬಗ್ಗೆ ಹೇಳಬೇಕಂದ್ರೆ ಸಖತ್ ಸಪೋರ್ಟಿಂಗ್, ನನಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಏನು ಅವ್ರ ಹತ್ರನೇ ಕೇಳಿ ಅವ್ರ ಹತ್ರನೇ ಕೇಳಿ ಅವರ ಹೇಗಿದ್ದಾರೆ ಅಂತ ಹೇಳಿದರೆ, ನನಗೀಗ ನನ್ನ ತಲೆಯಲ್ಲಿ ಡಾನ್ಸ್ ಓಡ್ತಾ ಇದೆ, ಅದು ಒಮ್ಮೆ ಪರ್ಫಾರ್ಮೆನ್ಸ್ ಆಗಿ ಒಮ್ಮೆ ಮುಗಿಸಿಬಿಡುವ ಅಂತ ಹೇಳಿ. ಬಟ್ ಎನಿ ಹೌ ಸರ್, ವೆಲ್ಕಮ್. ಆ್ಯಂಡ್ ಹೇಳಿದರು ಅಸಿಸ್ಟೆಂಟ್ ಕೊರಿಯೋಗ್ರಫಿ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಹೇಗೆ ಅನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಯೋರ್ ಮೇನ್ ಕೊರಿಯೋಗ್ರಾಫರ್. ಸೊ ಅದಾದ ನಂತರ ನೀವು ಅವ್ರ ಜೊತೆ ಅಸಿಸ್ಟ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಆದರೆ ಅವರ ಹಾರ್ಡ್ ವರ್ಕ್ ತುಂಬ ಒಳ್ಳೆಯದುಂಟು. ಯಾಕೆಂದರೆ ಮಮ್ಮೀಸ್ ಅವರು ಈ ರೇಂಜಲ್ಲಿ ಕುಣಿಯೋದಿಲ್ಲ, ಈಗ ಡಬಲ್ ಇದರಲ್ಲಿ ಬರ್ತಾ ಇದ್ದಾರೆ ನಿಮ್ಮ ಮುಂದೆ ಈಗ. ಸೊ ಮಮ್ಮೀಸ್ಗಳ ರೇಂಜೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಎನಿ ಹಾವ್, ಈಗ ನಿಮ್ಮ ಮೇನ್ ಕೊರಿಯೋಗ್ರಾಫರ್ ನಿಮ್ಮ ಹತ್ರ ಕೆಲವು ವರ್ಕ್ ಅಸೈನ್ ಮಾಡಿ ಹೋಗಿರ್ತಾರೆ, ಇವರನ್ನು ಈ ಥರ ಟ್ರೈನ್ ಮಾಡಿ ಅಂತ ಹೇಳಿ. ಸೊ ಇವರು ಹೇಗೆ ನಿಮ್ಗೆ ಜಾಸ್ತಿ ಹೆದರ್ತಾರ ಅಥವಾ ಮೇನ್ ಕೊರಿಯೋಗ್ರಾಫರ್ಗೆ ಜಾಸ್ತಿ ಹೆದರ್ತಾರ? ನನಗೆ ಹೆದರ್ತಾರೆ. ನಿಮ್ಗೆ ಹೆದರ್ತಾರಾ? ಹಾಗಾದರೆ ಅವರು ತುಂಬ ಪಾಪ ಅಂತ ಕಾಣುತ್ತೆ. ಹೌದು, ಆ್ಯಕ್ಚುಲಿ ಅವರಾದರೂ ಸ್ವಲ್ಪ ಹೇಳಿ ಹೋಗ್ತಾರೆ, ಇವರು ಆಗಲ್ಲ, ಸಖತ್ ಹಾರ್ಡ್ ವರ್ಕ್ ಅಂದರೆ ಅವರು ಹಾರ್ಡ್ ವರ್ಕರ್, ಆದರೆ ಇವರು ಅದಕ್ಕಿಂತ ಎಕ್ಸ್ಟ್ರಾ ಇದ್ದಾರೆ ಇವರು. ಸೂಪರ್ ಅಪ್ಪ ಬಿಡಿ. ಸೊ ಇಬ್ರು ನನ್ನನ್ನು ಒಂದೊಂದು ಮೂಮೆಂಟ್ ಪರ್ಫೆಕ್ಷನ್ ನೋಡ್ತಾನೆ ಇದ್ದಾರೆ. ಒಂದು ಮೂಮೆಂಟ್ ಆದಮೇಲೆ ಒಂದು ಎಕ್ಸ್ಪ್ರೆಷನ್ಗೂ ಬಿಡ್ತಿಲ್ಲ. ಆ್ಯಕ್ಚುಲಿ ಅವರ ಮಾಸ್ಟ್ರೇ ಇದರಲ್ಲಿದ್ದಾರೆ, ಎಕ್ಸ್ಟ್ರೀಮ್ಗಿಂತ ಎಕ್ಸ್ಟ್ರೀಮ್ ಇದ್ದಾರೆ ಅಂತ ಹೇಳಿ. ಬಟ್ ಎನಿ ಹೌ, ಈಗ ಸರ್ ನೀವು ಈಗ ಇವ್ರ ಜೊತೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಆ್ಯಂಡ್ ನಿಮ್ಗೆ ಗೊತ್ತಿದೆ, ಯಾಕಂತ ಹೇಳಿದರೆ ಕೊರಿಯೋಗ್ರಾಫರ್ ಆರ್ ಪ್ರೊಫೆಷನಲ್ ಟ್ರೈನ್ ಡಾನ್ಸರ್ ಆಗಿದ್ರೆ ಅವ್ರ ಜೊತೆ ಮ್ಯಾಚ್ ಆಗಿ ಹೋಗಬೇಕು, ಆ ಥರ ಏನಾದರೂ ನಿಮಗೆ ಅನಿಸ್ತಾ ಇದೆಯಾ? ಲೈಕ್ ಹೇಗೆ ನಿಮ್ಮ ಒಂದು ಲೆವೆಲಲ್ಲಿ ಅವ್ರು ಪರ್ಫಾರ್ಮೆನ್ಸ್ ಮಾಡುವಾರ ಅಥವಾ ನೀವು ಅವರಿಗೆ ಹೊಂದ್ಕೊಂಡು ಹೋಗ್ಬೇಕಾ? ಇಲ್ಲ, ಅವರು ನಮ್ಮ ರೇಂಜಲ್ಲಿ ಇದ್ದಾರೆ, ಈಗ ರೆಡಿಯಾಗಿ ಬಂದಿದ್ದಾರೆ ಫುಲ್ಲು, ಹಾಗೆ ಟೆನ್ಷನ್ ಇಲ್ಲ. ಯಾಕೆಂದರೆ ಬೇರೆ ಯಾರು ಅಷ್ಟು ನಾರ್ಮಲಿ ಡ್ಯಾನ್ಸರ್ಸ್ ಹಾಗೆ ಬರ್ತಿಲ್ಲ, ಆದರೆ ಇವರು ಡ್ಯಾನ್ಸರನ್ನು ಮೀರಿ ಬಂದಿದ್ದಾರೆ. ವಾವ್, ಸೂಪರ್. ಸೊ ನಿಮಗೆ ಇಲ್ಲೇ ಕಮೆಂಟ್ಸ್ ಎಲ್ಲ ಸಿಕ್ಕಿದೆ, ಅಲ್ಲಿ ಬೇಡವಾ? ತುಂಬನೇ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ಒಂದೊಂದು ವಿಷಯದಲ್ಲಿ ಅವ್ರು ವರ್ಕ್ ಹೋಗೋದೇ ಸ್ಟಾಪ್ ಮಾಡಿದ್ದಾರೆ. ಅವರು ವರ್ಕ್ ಅಂದರೆ ಅಷ್ಟು ಬ್ಯುಸಿ ಇರ್ತಾರೆ, ಅದನ್ನು ಬಿಟ್ಟು ನನಗೋಸ್ಕರ ಅವರು ಸ್ಪೆಂಡ್ ಮಾಡ್ತಿದ್ದಾರೆ. ಇದಕ್ಕಾಗಿ ಒಂದೊಂದು ವಿಷಯನೂ ನಾನು ತುಂಬಾ ಥ್ಯಾಂಕ್ಸ್ಫುಲ್ ಅವರಿಗೆ. ಆ್ಯಕ್ಚುಲಿ ಸೊ ಇವತ್ತು ಏನು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ಹಾಯ್ ರಾಮ ಸಾಂಗ್ ಕಂಟೆಂಪ್ರರಿ ಸೆಮಿ ಎಲ್ಲನೂ ಮಿಕ್ಸೆಡ್ ಫ್ಯೂಷನ್ ಆಗಿ ಮಾಡ್ತಿದ್ದೀನಿ. ಎಲ್ಲನೂ ಮಿಕ್ಸೆಡ್ ಆಗಿ, ಎಲ್ಲ ಫ್ಯೂಷನ್ ಕಂಟೆಂಪ್ರರಿ ಅದೇ ಥರ. ಓಕೆ, ವೆರಿ ನೈಸ್. ಸೊ ಇವರು ಹೇಳೋ ಪ್ರಕಾರ ಹೇಗಿದೆ ಅಂತ ಹೇಳಿದರೆ, ಒಂದು ಕಡೆ ಡಾನ್ಸ್, ಒಂದು ಕಡೆ ಫುಲ್ ಇದು, ಒಂದು ಕಡೆ ಪ್ರೆಷರೈಸ್ಡ್. ಇದು ಹೇರ್ ಸ್ಟೈಲ್ ಹೇಗೆ? ಈಗ ಇದು ಡಾನ್ಸ್ಗೋಸ್ಕರನೇ ಈ ಥರ ಪ್ರಿಪೇರ್ ಮಾಡ್ಕೊಂಡು ಬಂದ್ರಾ ಅಥವಾ ನಿಮ್ಗೊಂದು ಪ್ಲಸ್ ಪಾಯಿಂಟ್ ಅಂತ ಅನಿಸುತ್ತೆ ಅವರ ಹೇರ್ ಸ್ಟೈಲ್? ಆ್ಯಕ್ಚುಲಿ ಅವರು ಡ್ಯಾನ್ಸಿಗೆ ಅಂತಲೇ ಅವ್ರದ್ದು ವೆರೈಟಿ ಇದು ಮಾಡಿದ್ದಾರೆ. ಈಗ ಫುಲ್ಲಾಗಿ ಅಲ್ಲದ್ರೆ ಫುಲ್ ಪೋನಿ ಹಾಕ್ಕೊಂಡು ಇದು ಮಾಡ್ತಾರೆ. ಈ ಸಾಂಗಸ್ಗೆ ಫುಲ್ ಡಿಫ್ರೆಂಟ್ ಆಗಿದ್ದಾರೆ ಈಗ. ಇದು ಯಾರ್ದು ಐಡಿಯಾ? ಈ ಹೇರ್ ಸ್ಟೈಲ್ ಈ ಥರ ಇರಲಿ ಅಥವಾ ಪೋನಿ ಕಟ್ಲಿ ಅಂತ ನಿಮ್ಮ ಐಡಿಯಾನ ಇದು ಅವ್ರದ್ದೇ ಐಡಿಯಾ? ಇಲ್ಲ, ಅವರದ್ದೇ ಆ್ಯಕ್ಚುಲಿ. ಓಕೆ, ನಿಮ್ಮ ಐಡಿಯಾ ಏನೆಲ್ಲ ಹಾಕಿದ್ರಿ? ಡ್ರೆಸ್ ಕಾಸ್ಟ್ಯೂಮ್ ಇಷ್ಟು ಚೆನ್ನಾಗಿದೆ, ಆ್ಯಂಡ್ ಐಡಿಯಾಲಜಿ ಯಾವ ಥರ ರೆಡಿ ಮಾಡ್ಕೊಂಡ್ರಿ? ಯಾವ ಥರ ಇವರಿಗೆ ಸೂಟ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ಹೇಗೆ ಅನಿಸ್ತು? ಆ್ಯಕ್ಚುಲಿ ಇದೆಲ್ಲ ಐಡಿಯಾ ಹಾಕಿದ್ದು, ಪ್ಲ್ಯಾನ್ ಹಾಕಿದ್ದು ಮೇನ್ ಸರ್. ನಾನು ಖಾಲಿ ಲಿಫ್ಟಿಂಗ್, ಸ್ಟಂಟ್ ಮತ್ತು ಖಾಲಿ ಪರ್ಫೆಕ್ಷನ್ ಎಲ್ಲ ನೋಡ್ತೇನೆ. ಸೊ ನಿಮ್ಮ ಮೇನ್ ಸರ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು? ಪ್ರೀತೇಶ್ ಕುಮಾರ್ ಬಲಾಲ್ಬಾಗ್ ಅಂತ, ಪರ್ಲ್ ಡ್ಯಾನ್ಸ್ ಅಕಾಡೆಮಿ ಅವ್ರದ್ದು ಇನ್ಸ್ಟಿಟ್ಯೂಟ್. ಓಕೆ, ವೆರಿ ನೈಸ್. ಸೊ ಎನಿ ಹಾವ್, ಆಲ್ ದ ವೆರಿ ಬೆಸ್ಟ್. ಸೊ ಫಿನಾಲೆಯಲ್ಲಿ ಒಂದು ವೇಳೆ ವಿನ್ ಆದರೆ, ನಾವು ಇಲ್ಲಿ ಇಷ್ಟೊಂದು ಇಂಟರ್ವ್ಯೂ ಮಾಡಿದ್ವಪ್ಪ, ಎಲ್ಲ ನಾನು ಹೇಳಿದೆ. ಸೊ ಪಾರ್ಟಿ ಅಂತೂ ಇದೆಯಾ? ಕನ್ಫರ್ಮ್ ನಿಮಗೆ ಪಕ್ಕ. ಓಕೆ, ಡನ್. ಎನಿ ಹಾವ್, ಕಂಗ್ರ್ಯಾಚುಲೇಷನ್ಸ್, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ? ಸೊ ದಿಸ್ ಈಸ್ ವಾಟ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಕೊರಿಯೋಗ್ರಾಫರ್ ರೌಂಡ್. ಹಾಗೆಯೇ ಈ ನಮ್ಮ ಇಷ್ಟು ಒಂದು ಸುಂದರವಾಗಿರುವಂತಹ ರಿಯಾಲಿಟಿ ಶೋನ ಒತ್ತು ಸಹಕಾರ ಕೊಟ್ಕೊಂಡು ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ. ದಟ್ ಈಸ್ ರೆವೆಂಟೋ, ಯೋರ್ ಆಯುರ್ವೇದಿಕ್ ವೆಲ್ ಬೀಯಿಂಗ್ ಪಾರ್ಟ್ನರ್, BA ಪ್ಲೈವುಡ್ ತುಂಬೆ, ಸ್ಮರಣಿಕಾ ಉಡುಪಿ ಆ್ಯಂಡ್ ಶ್ರೀನಿವಾಸ್ ಹಾಸ್ಪಿಟಲ್ ಮುಖ.
सामने हम काबू में कैसे रहे तेरी ऐसी अदा पे तो फिदा हम है इतनी प्यारी हो सामने हम काबू में कैसे रहे तेरी ऐसी अदा पे तो फिदा हम है तुम्हें ऐसी जिद करने लगे जोने तुमने क्या क्या सोचा आगे आगे हम तो अब डरने लगे अरे सोचा है ये कि रात और दिन तुझे प्यार करेंगे हम डरते हो क्यों हो जाने मन मेरे प्यार से इतनी प्यारी हो सामने हम काबू में कैसे रहे तेरी ऐसी अदा पे तो फिदा हम है क्या हुआ क्यों ऐसे हमें सताने लगे इतनी प्यारी हो सामने हम काबू में कैसे रहे हमको तो आती शर्म है तेरी ऐसी अदा पे तो फिदा हम है ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪಂಡ ಮಾತೆರ್ಲ ಜೈದೇರು ಪಂಡ ನಿದ್ರೆ ಹಿಡ್ದಾದನ ಒಂಜಿ ಕನತು ಒಂದುಲ್ಲನ ಒಂಜಿ ಡ್ರೀಮ್ ಹಿಡ್ದಾದನ ಡ್ಯಾನ್ಸ್ ಆವೊಂದುಂಡ ಅಂಚಿನ ಫೀಲಿಂಗ್ ಬತ್ತಂಡು ಬಟ್ ನೋ ದಿಸ್ ಇಸ್ ಟ್ರೂ ದಿಸ್ ಇಸ್ ರಿಯಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆ ಆಗ್ತದ ಇದೆ ಸೀಸನ್ 5 ಆಗ್ತಾ ಇದೆ ಅದರಲ್ಲಿ ನಮ್ಮ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎನರ್ಜೆಟಿಕ್ ಕಂಟೆಸ್ಟೆಂಟ್ ಇದ್ದಾರೆ ಆ್ಯಂಡ್ ವೀಕ್ ಕೊರಿಯೋಗ್ರಾಫರ್ ಇದ್ದಾರೆ ಆದರೂ ಎಲ್ಲ ಸರ್ಕಸ್ ಮಾಡಿದ್ದಾರೆ ಇರು ಹುಷಾರಿಲ್ಲರದ ಬೆರಿದಾಲೆಜ್ಜಿ ಓಲ್ಲ ತಾಗದಿಜ್ಜಿ ಹಾಂ ಕೊಳುಪು ಗಿಳುಪು ದಾಲೆಜ್ಜಿ ಸೀರಿಯಸ್ಲಿ ಲಕ್ಕದಂದ್ಲೆಗೆ ಭಯಂಕರ ಶಕ್ತಿಮಾನ್ ಮಿಸ್ಟರ್ ಶಕ್ತಿಮಾನ್ ಅಂತ ಕೊರಲಿ ಕೊರ್ಲ ತಾಲಿಯಾ 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 ನೋ ಅಫೆನ್ಸ್ ನಥಿಂಗ್ ಬಟ್ ರಿಯಲಿ ಇರಡ್ಲ ಜಾಸ್ತಿ ನಾರೇನೆ ಅಪ್ರಿಷಿಯೇಟ್ ಮಾಡ್ತೇವೆ ಫುಲ್ ಬೋಲ್ಡ್ ಆದ ಒಂಜಿ ಪರ್ಫಾರ್ಮೆನ್ಸ್ ಮಾಡ್ದೇರೆ ಸೊ ಕಂಗ್ರ್ಯಾಚುಲೇಷನ್ಸ್ ಕೊರಿಯೋಗ್ರಾಫರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀತಾ ಫಾರ್ ದಿಸ್ ಲವ್ಲಿ ಪರ್ಫಾರ್ಮೆನ್ಸ್ ಜಜಸ್ ಆದ ಪನ್ಪೇರು ಹೆಂಗೆ ಗೊತ್ತುಜಿ ಬಟ್ ಐ ಲವ್ ದಿಸ್ ಬಿಕಾಸ್ ಯು ಆರ್ ಇನ್ ಟು ದ ಪರ್ಫಾರ್ಮೆನ್ಸ್ ಯು ಆರ್ ಅ ಪರ್ಫಾರ್ಮರ್ ಇನ್ ಯುವರ್ ಡ್ಯಾನ್ಸ್ ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಯು ಲುಕಿಂಗ್ ವೆರಿ ಪ್ರಿಟಿ ಥ್ಯಾಂಕ್ ಯು ಸೊ ಪ್ಲೀಸ್ ಕಮ್ ಟು ಯುವರ್ ಪ್ಲೇಸ್ ನಿಜ ಇರೆಗೆ ಒಲ್ಲ ತಾಗದ ಜೊತೆ ಲೈತಾರು ಬೂರಿಯಾರು ನಾಲೆಜ್ ಓಕೆ ಏನು ಹಾಂ ಟೆಕ್ನಿಕ್ ಉಂಡು ಓಕೆ ಅಂದ್ರೆ ಮೀರೇಂಚ ಒಂದುಂಡು ಪರ್ಫಾರ್ಮೆನ್ಸ್ ಆಯ್ಬೊಕ್ಕ ಸೂಪರ್ ಸಾಕಾತನೆ ನಾನೊಂಚೂರು ಕುಲ್ಲುಗಾನ ರಿಲ್ಯಾಕ್ಸ್ ಬೋರ್ಡೆ ಎನ್ನಿದಿ ಲೆಕ್ಕ ಬೈದುಂಡೆ ಅಥವಾ ವಾಟ್ ಇಸ್ ಇಟ್ ವಾಟ್ ಡಿಡ್ ಯು ಎಕ್ಸ್ಪೆಕ್ಟ್ ಹೌ ಡಿಡ್ ಇಟ್ ಕಮ್ ಔಟ್ ಒಂಚೂರು ಲಿಫ್ಟಿಂಗ್ ಆತ ನಾವು ಒಂಚೂರು ಅದರ್ವೈಸ್ ಇಟ್ ಇಸ್ ಗುಡ್ ಕೊರಿಯೋಗ್ರಾಫರ್ಡ್ ಅಗೇನ್ಗ
ಸರಿ ಇರ್ನ ಪುದರ್ ಸುದರ್ಶನ್ ಸುದರ್ಶನ್ ಹೆಂಚಾಂಡ್ ಸೂಪರ್ ಒನ್ ಓಕೆ ಎಸ್ ಕೆಲವು ಟೆಕ್ನಿಕ್ ಮಾತ್ರ ಲಿಫ್ಟಿಂಗ್ ದ ಟೆಕ್ನಿಕ್ ಒಂಚೂರು ನಾನು ಮಿಸ್ ಓಕೆ ಎಸ್ ನೀತಾ ಆ್ಯಕ್ಚುಲಿ ಎನ್ನ ಕೊರಿಯೋಗ್ರಾಫರ್ನ ಅಸಿಸ್ಟೆಂಟ್ ಆ್ಯಕ್ಚುಲಿ ಯಾರು ಪ್ರೀತೇಶ್ನ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆರು ಹಿಂಗೆ ಸಪೋರ್ಟಿಂಗ್ ಅದು ಬೈದಾರೆ ಆ್ಯಕ್ಚುಲಿ ಅರೆಗೆ ಬರ್ತದ ಶಿವದೀತ ಗುಳುಗ ಐಟ್ ಅಂಚರು ಆ ಒಂದೇಟೆ ಬ್ಯುಸಿ ಇಲ್ಲರ ಅನ್ಸದ ಅರೆಗೆ ಬರೇ ರಾಯ್ಜಿ ಅನ್ಸದ ಅರ್ನ ಬದಲ್ ಮೇರ್ ಮಲ್ತೊಂದಿಲ್ಲ ಮತ್ತೆ ಬದಲಿಗೆ ಬತ್ತಿದ್ಲ ಮಲ್ತೇರತ್ತ ಲಿಫ್ಟ್ ಮಲ್ತೇರು ತುಂಬಿಯರು ಪಾಡಿಯರು ಪತ್ತಿಯರು ಓ ಮೈ ಗಾಡ್ ಹೆಂಗೆ ಮಸ್ತ್ ಅವನತ್ತಂಡು ದಾಲ ಐಜಿ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಜಡ್ಜಸ್ ಆದ ಬಂದ್ಪೇರ್ತುಕ ಓಕೆ ಎಸ್ ಓವರ್ ಟು ದ ಜಡ್ಜಸ್ ಸೀದಾ ಮಾನಸಿ ಮೇಡಮ್. ಅಯ್ಯೋ ನೀವು ನನ್ನ ಹೆಸರು ಯಾಕಪ್ಪ ಫಸ್ಟ್ ಚೇಂಜ್ ಮಾಡ್ತೀರಾ? ಚೇಂಜ್ ಮಾಡೋಣ, ಚೇಂಜ್ ಮಾಡೋಣ. ಏನು ಅಂದರೆ ಸ್ಪೀಚ್ಲೆಸ್ ಆಗಿದೆ, ನಂಗೆ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಫಸ್ಟ್ ಅವರಿಬ್ರು ಮಾತಾಡಲಿ, ಅದರಿಂದ ಮೆಲ್ಲ ಕದ್ದು ಏನಾದ್ರು ಹೇಳ್ತೇನೆ ಅಂತ ಪ್ಲ್ಯಾನಲ್ಲಿದ್ದೆ. ನೀವು ಫಸ್ಟ್ ನನಗೆ ಕೇಳಿಬಿಟ್ರಿ. ಹೌದು, ನಿಜವಾಗಿಯೂ ಸ್ಪೀಚ್ಲೆಸ್. ಐ ಮೀನ್ ವಾವ್, ನನಗೆ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನಾನು ಆಗ ತಾನೇ ಹೇಳಿದೆ ಪ್ರಾಪ್ಸ್ ಬಗ್ಗೆ. ನೋಡಿ, ಈ ಒಂದು ಹಾಡಿಗೆ, ಅದರ ಭಾವಕ್ಕೆ, ಅವರ ಪ್ರತಿ ಮೂಮೆಂಟು ಆ ಹಾಡಿನ ಭಾವದಲ್ಲೇ ಇತ್ತು. ಹಾಗಾಗಿ ನಮಗೆ ಯಾವುದೋ ಒಂದು ಪ್ರಾಪ್ಸ್ ಬೇಕು ಅಂತ ಏನು ಬೇಕು ಅನ್ನಿಸ್ಲೇ ಇಲ್ಲ. ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಒಂದು ಸ್ಟೆಪ್ನ ಮೂಲಕ, ನಮ್ಮ ಬಾಡಿಯ ಮೂಲಕವೇ ಒಂದು ಕ್ಯಾರೆಕ್ಟ್ರನ್ನು ಪ್ರವೇಶಿಸುವುದಂದರೆ ಹೀಗೆ ಇರಬೇಕು. ಎಸ್. ಆ್ಯಂಡ್ ಪ್ರತಿಯೊಂದು ಕಾಸ್ಟ್ಯೂಮ್ ಇರ್ಬೋದು, ಕೊರಿಯೋಗ್ರಫಿ ಇರ್ಬೋದು, ನಿಮ್ಮ ಎನರ್ಜಿ, ಇನ್ವಾಲ್ವ್ಮೆಂಟ್, ನನಗೇನು ಹೇಳಬೇಕು ಗೊತ್ತಾಗ್ತಾನೆ ಇಲ್ಲ. ನಾನು ಹಿಂಗೆ ನೋಡ್ತಾ ಇದ್ದೆ, ಶೀಟ್ ಪೂರ ಖಾಲಿ. ಇದು ಲಾಸ್ಟ್ ಟೈಮು ಹೇಳಿದ್ದೆ, ಏನು ಬರೀಲಿಲ್ಲ ನಾನು. ಹಾಗೆ ಮೆಲ್ಲ ಅವರಿಬ್ರು ಏನಾರು ಹೇಳ್ತಾರೆ ಅಂತ ಕಾಯ್ತಾ ಇದ್ದೆ. ಎನಿವೆ, ಐ ಲವ್ಡ್ ಇಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಬೆಸ್ಟ್ ಆ್ಯಕ್ಟ್. ಲವ್ ಯು, ಆಲ್ ದಿ ಬೆಸ್ಟ್. ಆಸಮ್, ಥ್ಯಾಂಕ್ ಯು ಸೋ ಮಚ್. ನಾನು ಅದೇ ಹೇಳಿದ್ದು, ಶಿ ವಾಸ್ ಡೆಫಿನೆಟ್ಲಿ ಇನ್ ಟು ಹರ್ ಕ್ಯಾರೆಕ್ಟರ್. ಪರಕಾಯ ಪ್ರವೇಶ ಅಂತ ಹೇಳ್ತೇವೆ, ಕಂಪ್ಲೀಟ್ಲಿ ಇನ್ ಟು ವಾಟ್ ಶಿ ವಾಸ್ ಪರ್ಫಾರ್ಮಿಂಗ್. ಸೊ ದಟ್ ವಾಸ್ ದ ಬ್ಯೂಟಿ ಆಫ್ ಇಟ್. ಕೇವಲ ಒಂದು ಮಂಚ, ಒಂದು ಬೆಡ್ ಹಿಡ್ಕೊಂಡು, ಅದರಲ್ಲಿ ಬೆಡ್ ಸಹ ಇಲ್ಲ, ಬಿದ್ದರೆ ಢಡ್ ಬುಡ್ ಆಗ್ತಾ ಇತ್ತು. ಸೊ ಕೇವಲ ಒಂದು ಮಂಚದ ಒಂದು ಪ್ರಾಪರ್ಲಿ ಮಾಡಿದಂಥ ಪರ್ಫಾರ್ಮೆನ್ಸ್. ಆ್ಯಂಡ್ ಇನ್ನೊಂದು ನನಗೆ ತುಂಬ ಇಷ್ಟ ಆದದ್ದು, ದ ವೆರಿ ಬಿಗಿನಿಂಗ್ ಅವರ ಪೋಸ್, ಆ ಒಂದು ಚಂದದ ಆರ್ಟಿಸ್ಟಿಕ್ ಫೋಟೋಗ್ರಫಿ, ಒಂದು ಒಳ್ಳೆ ಚಿತ್ರ ನೋಡಿದಾಗಿತ್ತು. ಅಷ್ಟು ಚಂದ. ಐ ಮೀನ್, ನನಗೀಗ ಹುಡುಕ್ತಾ ಹೋದರೆ ನಾನು ಪ್ರತಿ ಇದು ಸಹ ಹೇಳ್ತೇನೆ, ಆ ಲಿಫ್ಟ್ಗಳಿರ್ಬೋದು, ಆ ಬ್ಯಾಲೆನ್ಸಿಂಗ್ ಇರ್ಬೋದು, ಆ್ಯಂಡ್ ವಾಟ್ ಅ ಬೋಲ್ಡ್ ಪರ್ಫಾರ್ಮೆನ್ಸ್. ನನಗೆ ಅದೇ ಈಗ ಯಾವುದನ್ನು ಪಾಯಿಂಟ್ ಔಟ್ ಮಾಡಬೇಕು ಗೊತ್ತಾಗ್ತಲ್ಲ. ಐ ಆಮ್ ಟೋಟಲಿ ಕನ್ಫ್ಯೂಸ್. ಆ್ಯಂಡ್ ಬೆಸ್ಟ್ ಆದ ಕಾರಣ ನಾನು ಹೀಗೆ ಆಗಿದೆ ನಾನು ಅಂತ ಹೇಳ್ತೇನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗೋಯಿಂಗ್ ಟು ನಿತೇಶ್. ಹಾಯ್ ನೀತಾ, ಸುರೇಶ್ ಕಾಮತ್. ಹಾಯ್ ಮಾಸ್ಟರ್. ಹಾಯ್ ಸುದರ್ಶನ್. ಸುದರ್ಶನ್ ತುಳು. ಓಕೆ. ಫಾರ್ ಮೀ, ಆ್ಯಸ್ ಆನೆಸ್ಟ್ ಪನೋಡ್ ಪಂದಂಡ, in this whole season 5, this is, I can must say, this is one of the best act for me. Wow. Thank you so one much. Of the best Superb. Act, one of the best act in this season, in this stage actually. ದಯಪಂಡ ಒಂದಿತ್ತೆ ಒಂಜಿ ರಡ್ಜ್ ಅಂತಲ್ಲ ಕೋಆರ್ಡಿನೇಷನ್ ಕರೆಕ್ಟ್ ಉಪ್ಪುಡು ನೆಟ್ ದಯಪಂಡ ಮೋರ್ ವರ್ಕ್ ಉಪ್ಪುನ್ ಪಾರ್ಟ್ನರ್ಡ ಇರ್ನ ಕೊರಿಯೋಗ್ರಾಫರ್ ಸುದರ್ಶನ್ ಪಾರ್ಟ್ ಒಂದು ಇರ್ನ ಇಡೀ ಬಾಡಿದ ಕಂಟ್ರೋಲ್ ಅರಡು ಒಪ್ಪುನ್ ಆಂಡಲ ಆರು ಅರ್ನ ವೆಯ್ಟ್ಲ ಇರ್ನ ವೆಯ್ಟ್ಲ ಪತ್ತದು ಈ ಆ್ಯಕ್ಟ್ ಪೂರ ಮಂತೇರು ಕಂಪ್ಲೀಟ್ ಮಂತೇರು. ದ್ಯಾಟ್ ಈಸ್ ಅಪ್ರಿಷಿಯೇಟೆಡ್ ಸುದರ್ಶನ್, ಸೂಪರ್. ಬಟ್ ಇರ್ನ ಕಾನ್ಫಿಡೆಂಟ್, both are confident is high. ದಾದ ಪಂಡ ಒಂದು ಪಂಡ ಈ ಸ್ಟೇಜ್ ಎಂಕ್ಲಾನೆ ಸ್ಟೇಜ್ ಪಂಡ ಎಂಕ್ಲ ಇಲ್ಲಾಡ್ ನಲ್ತಿಲಕ ಪಂಡ ಅಂಚ ನಲ್ತೊಂದುಲ್ಲ ರಡ್ಜನ್ಲ. ಕಾನ್ಫಿಡೆಂಟ್ ವಾಸ್ ಸೂಪರ್. ಸಾಂಗ್ ಸೆಲೆಕ್ಷನ್ ವಾಸ್ ಸೂಪರ್. ನೆಕ್ ರಾಂಚಿ ಆಕ್ಟ್ ಪನ್ಪೇರು ಎಂಗ್ಲು ಬಾಂಬೆ. ಇಟ್ಸ್ ಲೈಕ್ ಮೋರ್ ಆನ್ ಅವಿಯಾನ್ ಟಿ ವಿ ನೆಟ್ ಪಂಡ್ರೆ ಅಪ್ಪಜಿ ಪಂಡ ದಿಸ್ ಫ್ಯಾಮಿಲಿ ಶೋ. But compared to this performance is like a raunchy act ಪನ್ಪೇರು ನೆಕ್ ಪಂಡ ರಡ್ ಮೂರ್ತಿ ನಕ್ಲು ಜೀವ ಅದು ಬತ್ತದು ಅಕುಲು ಒಂಜಿ ನಲಿಪುನು ಪೊಕ್ಕ ಕೂಡ ಬೋದು ಮೂರ್ತಿ ಆಪಿನೆ ಅಂಚಿನ ಒಂಜಿ ಆ್ಯಕ್ಟ್ ಎಂಗಲ್ ತೂತ ಐಕೆ ಅನ್ ಪನ್ಪುನು ಪಂಡ ಈ ಕುಡ್ಲಾಡು ಈ ಲೆವೆಲ್ಡ್ ಮನ್ಪೇರು ಬಂದು ಎಂಕೊಂಜಿ ಆಶ್ಚರ್ಯ ಅನ್ ಮಾರೆ. ಆ್ಯಕ್ಚುಲಿ ಲಿಫ್ಟ್ ಗಿಫ್ಟ್ ಅದು ಪಲ್ ಬಕ್ಕೊಂಜಿ ಪನ್ಪುನು ಪಂಡ ಕ್ಲಾಸಿಕಲ್ ಸೆಮಿ ಕ್ಲಾಸಿಕಲ್ ಪಾಡ್ಯರ್ ಇನ್ ಬಿಟ್ವೀನ್. ದ್ಯಾಟ್ ವಾಸ್ ರಿಯಲಿ ಸೂಪರ್ ನೈಸ್. ಮಿಕ್ಸ್ ಆಫ್ ಮರ್ಜ್ ಮಂತರ್, ದ್ಯಾಟ್ ವಾಸ್ ನೈಸ್. Neeta, you are superb. Thank you, Master. Thank you. You are really a born performer. You are superb talented performer. I appreciate your attempt. And Sudarshan irregla irnala attempt arena dirtondula lift gift avu kelavu tricks mantaru in ainaji tricks ittun superb ittun. but ಒಂದೊಂಜಿ ಸ್ಟ್ಯಾಂಡಿಂಗ್ ಆರೆ ಒಂತೆ ಎತ್ತೀನಿ ದಯಪಂಡ ನಿಕ್ಲ ಲ್ಯಾಂಡಿಂಗ್ ಒಂಚೂರು ಬಾಡಿ ಕಂಟ್ರೋಲ್ ಇಜ್ಜನ್ ದಪಕ್ ತಿಪಕ್ ತಪಕ್ ತಪಕ್ ಅಂದು ಬೂರಿಯ ರಡ್ಸಲ್ಲ.
ಸೊ ಸಾರಿ ಬೇಜಾರ ಪಂಡಿ ನಿಕ್ಲ ಮಿಸ್ಟೇಕ್ ಬನ್ನಿ ಅವೇನು ಬುಡ್ಡ ಪರ್ಫಾರ್ಮೆನ್ಸ್ ವಾಸ್ ಸೂಪರ್. 99% ಇಟ್ ವಾಸ್ ದೇರ್. 1% ಇಕ್ಲ ಲ್ಯಾಂಡಿಂಗ್ ಉಂಡತೆ ಅವಂಚೂರು ಫಮ್ಮಲಾಂಡ್ ಮಸ್ತ್ ಇರ್ ಬೂರಿಯಾರು ಬೊಕ್ಕ ಕುಡಂಜಿ ಲಿಫ್ಟೆಡ್ ಇರೆ ಕಂಟ್ರೋಲ್ ತಿಕ್ಕಿಜಿ ಇರ್ ಕೂಡ ತಿರ್ತು ಬೂರಿಯಾರು. ಸೊ ದೇ ವಾಸ್ 2-3 ಫಮ್ಮಲಾಂಡ್ ಅವೇ ಬೇತದಾಲೆಜಿ. ಓವರ್ ಆಲ್ ಪರ್ಫಾರ್ಮೆನ್ಸ್ ಇಸ್ ಸೂಪರ್. ಐ ರಿಯಲಿ ಎಂಜಾಯ್ ದ ಪರ್ಫಾರ್ಮೆನ್ಸ್. ಮುಲ್ಪ ಕುಡ್ಲಾಡ್ ಬರ್ತದೆ ಎಂಕೋ ಜಿಂಚಿನ ರಾಂಜಿ ಆಕ್ಟ್ ದಿಕ್ಕಣ ಒಂದು ಫಸ್ಟ್ ಟೈಮ್ ಅಂತೂಯಿನಿ. ಇಟ್ ವಾಸ್ ರಿಯಲಿ ಸೂಪರ್ ಆಕ್ಟ್. ಬೋತ್ ಆರ್ ಲುಕಿಂಗ್ ರಿಯಲಿ ಗ್ರೇಟ್. ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಷನ್ ಬೋತ್ ಆಫ್ ಯು ಲೈಕ್ ಫಾರ್ ದಿಸ್ ಆಕ್ಟ್ ಆ್ಯಂಡ್ ಅವೇನು ಮುಲ್ಪ ಪ್ರೆಸೆಂಟ್ ಮಂತಿನ ಇಕ್ಲ ಯಾ ನಿಕ್ಲೆ ಕಂಗ್ರ್ಯಾಚುಲೇಷನ್ ಮನ್ಪ. ಸೊ ಐ ವಿಶ್ ಯು ಗುಡ್ ಲಕ್. ಸೂಪರ್ ಬೋತ್ ಆಫ್ ಯು. ಲವ್ ಯು ಬೋತ್. ಥ್ಯಾಂಕ್ ಯು. Awesome. Thank you so much. ಸೂರಜ್ ಸರ್ನ ಕಮೆಂಟ್ ಬಂದಾಗ ಮಾತಲ್ಲಿ ಒಂಚೂರು ನರ್ವಸ್ ಆಪೇರು ಅಂಚದು. ಓವರ್ ಟು ಸೂರಜ್. ಹಾಯ್ ನೀತಾ. ಹಾಯ್ ಮಾಸ್ಟರ್. ಎಂಚನ್ ಪರ್ಫಾರ್ಮೆನ್ಸ್ ಮಂತಿ ಬಕ್ಕಿತ್ತ ರಡ್ಡು ಜಡ್ಜಸ್ ಆಲ್ರೆಡಿ ಕಮೆಂಟ್ ಕೊರಿಯರ್ ಎಂಚ ಫೀಲ್ ಆವೊಂದುಂಡು? ಹ್ಯಾಪಿ. ಹಾ ಹ್ಯಾಪಿ. ಎಸ್. ಕರೆಕ್ಷನ್ ಮಲ್ಬೋಡು ಅಡ ಎಸ್ ಎಸ್. ಐ ವಾಂಟೆಡ್ ಟು ಸ್ಪೀಕ್ ಟು ಯುವರ್ ಕೊರಿಯೋಗ್ರಾಫರ್, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಸುದರ್ಶನ್. ಸುದರ್ಶನ್, ಕೊರಿಯೋಗ್ರಫಿದೊಟ್ಟಿಗೆ ಯು ಆರ್ ಎ ವೆರಿ ವೆರಿ ಗುಡ್ ಪರ್ಫಾರ್ಮರ್. Awesome. ವೆರಿ Superb. ಐ ಥಿಂಕ್ ಬೇಗನೆ ಎಂಕುಲು ಇರೇನೊಂಜಿ ನ್ಯಾಷನಲ್ ಟಿವಿ ಇಡ್ತು ಯಾರು ಇಷ್ಟಪಡೆ. Thank you. ಸೊ ವರ್ಕ್ ಹಾರ್ಡ್ ಆ್ಯಂಡ್ ಕೀಪ್ ಡೂಯಿಂಗ್ ಬಿಕಾಸ್ ಎಂಕ್ ಕುಡ್ಲಡ್ ಮಸ್ತ್ ಜನ ಪುದರ್ ಬರೋಡೊಂದು ಎನ್ನಲ ಒಂಜಿ ಏಮ್ ಉಂಡು. ದಮಂಡೆ ಮಾತ ಕಡೆಲ ಐತೆ ಪೋನಾಗ ಕುಡ್ಲದಕಲ ಪುದರ್ ಉಪ್ಪುಂಡು. ಸೊ ಫ್ಯೂಚರ್ಲ ಅವು ಕಂಟಿನ್ಯೂ ಆವಡದೆ ಇತ್ತೆ ಮಂತ್ ನಕಲು ಎಂಡ ಅಂಡ್ ಆಡೆಗೆ ಮುಗಿಣಂದತ್. ಸೊ ಯು ಹ್ಯಾವ್ ದಟ್ ಪೊಟೆನ್ಶಿಯಾಲಿಟಿ. ಸೊ ಫ್ಯೂಚರ್ ಇರೋಂಜಿ ಡೆಫಿನೆಟ್ಲಿ ಯು ಶುಡ್ ಟ್ರೈ ದಿಸ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಅವರ್ ಪರ್ಫಾರ್ಮರ್ ನೀತಾ, ಕೆಲವೊಂಜಿ ಪರ್ಫಾರ್ಮೆನ್ಸಸ್ ಎಂಚ ಆಪುಂಡು ಪಂಡ ಎಂಕ್ಲೇನೆ ಮರೆತು ಬಿಟ್ಪ. ಸೊ ಅಂಚಿಂದ ಒಂಜಿ ಪರ್ಫಾರ್ಮೆನ್ಸ್ ಟುಡೇ ಐ ಸಾ ಆನ್ ದ. ಯಾನ್ ಏನನೇ ಮರೆತದು ಯಾನ್ ಡಾನ್ಸ್ ಮಾಡಿ ಡಾನ್ಸ್ ಟುಲ್ಲೆನ ತೊಗೊಂಡಲ್ಲ ನ್ಯಾಷನಲ್ ಟಿವಿ ಒಂಜಿ ಮಲ್ಲ ರಿಯಾಲಿಟಿ ಶೋಡು ಲೈಕ್ ಪರ್ಫಾರ್ಮೆನ್ಸ್ ತೂಯಿನ ಅಂಚಿಂದ ಒಂಜಿ ಫೀಲ್ ಇತ್ತಂಡು. ವೆರಿ ವೆರಿ ಗುಡ್, ವೆರಿ ಸೆನ್ಸೇಷನಲ್ ಆ್ಯಕ್ಟ್. ಯಾನ್ ತೂತ ಟಿವಿಡ್ ಮನ್ಪನ ಈ ಸೆನ್ಸೇಷನಲ್ ಆ್ಯಕ್ಟ್ ಮನ್ಪನಾಗ ಒಂಜಿ ಡೀಟೇಲಿಂಗ್ ದಾದ ಬೋರ್ಡ್ ಪಂಡ ಚೂರು ಅಂಚಿಂಚಾಂಡ್ ಇಟ್ ವಿಲ್ ಬಿಕಮ್ ಎ ವಲ್ಗ್ಯಾರಿಟಿ. ಸೊ ಬಟ್ ಮೂಲ ಓಲಾ ವಲ್ಗ್ಯಾರಿಟಿ ಆದಿಜೆ ಎಂಕ್ ವೆರಿ ವೆರಿ ಸೆನ್ಸೇಷನಲಿ ಯು ಪ್ರೂವ್ಡ್ ಇಟ್. And characterizations, yes, definitely you were into character, 100% you gave. And yes, Radmuji kade lifts balance miss and nikala jugal bandit in classical baka kathak, semi classical and kathak alpa onchuru enka dada panda form the authenticity onchunchuru anchinchand. Since it's a semi finale elelle detail panondule, but for me irna expression, characterization, costume, choreography pura tudu as an it is an national level performance to inakana ainedavara. This is an standing ovation performance. Thank you sir, thank you so much. Awesome. Congratulations. Congratulations. Actually the credit pura engala master Pritesh satyavadla are engla actually are full maltidine engla work out pandarna. This is what I call an outstanding core level performance. Thank you sir, thank you master. Congratulations, superb. Congratulations. Actually enkulo undek mast restricted adita ini standing ovation borchi semi finale mast stuff upun judgment avpura. But irna onji motivational adi anund mantondula result maybe ired best next month perle yav year la battade I never know. But as a motivational, as a you took that risk. And ಎಂಕುಲು ಈ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಪ್ರತಿ ಸಲದ ಅದನ್ನು ಹೊಸತ್ತು ಓಡಂದು ಎಕ್ಸ್ಪೆಕ್ಟ್ ಮನ್ಪ. ಆ್ಯಂಡ್ ಐ ಕುಡ್ ಸಿ ದ್ಯಾಟ್ ಟುಡೇ ಆ್ಯಂಡ್ ಯು ಆ್ಯಂಡ್ ಯುವರ್ ಕೊರಿಯೋಗ್ರಾಫರ್ ಡಿಡ್ ಎ ವಂಡರ್ಫುಲ್ ಜಾಬ್. ಆ್ಯಂಡ್ ಆ ಟ್ರಸ್ಟ್ ಫ್ಯಾಕ್ಟರ್ ಪನ್ಪ ಎಂಕುಲ್ ಕೊರಿಯೋಗ್ರಫಿಡ್ ಒರಿಯನ ಮಿತ್ತು ಒರಿಯ ಟ್ರಸ್ಟ್ ಬೋರ್ಡ್ ಆ ಲಿಫ್ಟ್ಸ್ ಆವಡು ಆ ಜಂಪ್ಸ್ ಆವಡು ಆ ಸ್ಟಂಟ್ಸ್ ಆವಡು ಮನ್ಪರೆ ಅವು ಡೆಫಿನೆಟ್ಲಿ ರಡ್ಡು ಜನ ಏತ್ ಒಂಜಿ ಲಿಫ್ಟ್ ಮಿಸ್ ಆಂಡು ಟಾಪರ್ದು ಮಿಸ್ ಆದ ಫ್ಲೋರು ಲ್ಯಾಂಡ್ ಆಯ್ರು ಫಸ್ಟ್ ಲಿಫ್ಟ್ ಅಲ್ಪರ್ದೆ ಅವು ಟ್ರಸ್ಟ್ ಫೇಸ್ ನಿಕ್ಲು ಕ್ಯಾರಿ ಮಂತಿಜ ರಪ್ಪ ದೆತ್ತರ್ ನೆಕ್ಸ್ಟ್ ಸ್ಟೆಪ್ ಆ್ಯಂಡ್ ಯು ಕ್ಯಾರಿಡ್ ಔಟ್ ಎತ್ತಿನೇ ಫ್ಲೋರ್ಗೆ ಬರ ಹಿಂಗೆ ಗೊತ್ತಾಂಡು ಸ್ಲೈಡ್ ಟೆಕ್ನಿಕ್ ಮಿಸ್ ಅಂದಂದು. ಸೊ ಬಟ್ ಶಿ ಕಂಟಿನ್ಯೂಡ್ ಆ್ಯಂಡ್ ಯು ಆಲ್ಸೋ ಕಂಟಿನ್ಯೂ. ರಡ್ಡು ಜನ ಸೂಪರ್. All the best to you. Thank you so much. Thank you so much judges and a wonderful presentation. Actually here dance malpodittinde actually dance master Pritesh and Pritesh haru olipun uller actually the baidere manchariga drama porand ansadariga ಆ time adjust avundiji. Pritesh ire thank call maltini murani enk pandaren dertare rap ji ancha betaklen korpe and actually ಶಿವದತ್ತ ಗುಲಿಗಡೆ ಇಪ್ಪನೇ joking really joking. So the choreographer is here. If Pritesh is there we would like to ask him to come on the stage. Yes.
టీవీ ఎదురు పనొందల్లి ఇంకేనల్ల ఫోన్ బైజి ఒక్కడే ಬನ್ನಿ ಬಟ್ ಸೂಪರ್ ಅಟೆಂಪ್ಟ್ ಈ ಒಂಜಿ ಕಾನ್ಸೆಪ್ಟ್ ಈ ಒಂಜಿ ವೇದಿಕೆಡ್ ವಿಜುವಲೈಸ್ ಮಾಡ್ತಾರ ಅದ ರಿಯಲಿ ನೈಸ್ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಮಮ್ಮಿ ಅದು ಯು ಹ್ಯಾವ್ ಟೇಕನ್ ದಟ್ ಬೋಲ್ಡ್ ಸ್ಟೆಪ್ ಟು ಆ್ಯಕ್ಟ್ ಇಟ್ ಔಟ್ ಮಸ್ತ್ ಜನ ಏನು ವೇರಿ ಯಾನ್ ಡಾನ್ಸ್ ಮಲ್ತಿಂಡ ಜನಕಲ್ದಾದ ಏನು ವೇರಿ ಬಟ್ ಯು ಆರ್ ಜಸ್ಟ್ ಇನ್ ಟು ದಟ್ ಕ್ಯಾರೆಕ್ಟರ್ ಏನು ಪಂಡೆ ಪರಕಾಯ ಪ್ರವೇಶ ಇದು ಆರ್ಟಿಸ್ಟ್ ಆಯ್ನಕಲ್ ಡೆಫಿನೆಟ್ಲಿ ಹೂವೇ ಕ್ಯಾರೆಕ್ಟರ್ ಕೊರಂಡಲ್ಲ ಆ ಒಂಜಿ ಕ್ಯಾರೆಕ್ಟರ್ ಎಡ್ಗೆ ಹೋಗ್ಬಿಟ್ಟಿಗೆ ಇದು ರಾವಣ ಕೊರಂಡ ಆಯ್ ರಾವಣ ಆಯ್ ಒಂಜಿ ವಿಲನ್ ಅಂದತ್ ಯು ಆರ್ ಪ್ಲೇಯಿಂಗ್ ದ್ಯಾಟ್ ಕ್ಯಾರೆಕ್ಟರ್ ವೆನ್ ಯು ಕಮ್ ಔಟ್ ಆಫ್ ದಟ್ ಕ್ಯಾರೆಕ್ಟರ್ ಯು ಮೇ ಬಿ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಇನ್ ದ ವರ್ಲ್ಡ್ ರಾಮ ಪಾಡ್ನೆ ಆಯ್ ಬಾರಿ ಎಡ್ಡೆ ಜನ ಅಂದತ್ ಬಟ್ ವೆನ್ ಈಸ್ ಇನ್ ದಟ್ ಕ್ಯಾರೆಕ್ಟರ್ ಎಂಕಲ್ ಮಾತೆಲ್ಲ ಕೈ ಮುಗಿವ ಸೊ ವೆನ್ ಯು ಕೇಮ್ ಇನ್ ಟು ದಟ್ ಕ್ಯಾರೆಕ್ಟರ್ ಯು ಆರ್ ಡೀಪ್ಲಿ ಇನ್ ಟು ದಟ್ ಕ್ಯಾರೆಕ್ಟರ್ ಅಂಡ್ ಐ ರಿಯಲಿ ಅಪ್ರಿಷಿಯೇಟ್ ಆಸ್ ಅ ಲೇಡಿ ಫಾರ್ ಟೇಕಿಂಗ್ ಅಪ್ ದಟ್ ಬೋಲ್ಡ್ ಸ್ಟೆಪ್ ಫಾರ್ ಗೆಟಿಂಗ್ ಸಚ್ ಅ ಪರ್ಫಾರ್ಮೆನ್ಸ್ ಇನ್ ದಿಸ್ ಸ್ಟೇಜ್ ಐ ರಿಯಲಿ ಅಪ್ರಿಷಿಯೇಟ್ ದಟ್ ಸೀರಿಯಸ್ಲಿ ವೆರಿ ಗುಡ್ ಆ್ಯಂಡ್ choreographers both of you did a wonderful job ಅರೆ ಗೊಂಜಿ ಸ್ಪಾ ಬೊಕ ಬಾಡಿ ಮಸಾಜ್ ಪೂರ ಮಲ್ಪಾಲೆ ಅವೆ ಪ್ಲೀಸ್ ಎಂಕೆ ಬೇಜಾರ ಉಪ್ಪುನೆ ಇಂಚ ಅಂಜನೆ ಇಪ್ಪುನೆ ಪ್ರಾಕ್ಟೀಸ್ ಆದು ಉಪ್ಪುನ ಓಕೆ ಎನಿ ಒನ್ ಇನ್ಸಿಡೆಂಟ್ ನಿಕಲ್ನ ಪ್ರಾಕ್ಟೀಸ್ ಟೈಮ್ ಇಡು ಒಲಂಡ ಲಿಫ್ಟ್ ಮಿಸ್ ಆಯ್ನ ಅಥವಾ ಬೂರ್ನೆ ಅಥವಾ ಕಂಕಣಿ ಬೂರ್ನೆ ಆ ಕಾರ್ ನಾದನ್ ಸುದರ್ಶನ್ಗೆ ಸುಮಾರು ಇಪ್ಪ ಇಂಚಿನ ಬಲ್ಲಿ ಇತ್ತೆ ಡಾನ್ಸ್ ಆಂಡ್ ಕಮೆಂಟ್ ಸಿಕ್ಕದ ಅಂಡ್ ಸ್ಟ್ಯಾಂಡಿಂಗ್ ಅವೇಷನ್ ಅಂಡ್ ಫುಲ್ ನವ್ ಯು ಕ್ಯಾನ್ ಸೇ ನೋ ಪ್ರಾಬ್ಲಮ್ ಆಕ್ಚುಲಿ ಎಂಕ್ಲು ಪ್ರಾಕ್ಟೀಸ್ ಮಾಡಿ ನಾನು ಐಗ್ ಅಂತ ಒಂದಾದ ನೆತ್ತರ ಬ್ಲಡ್ ಬಾತಿತ್ತನ ಆ ಕಂಟ್ರೋಲ್ ತತ್ತದಾರೆ ಮಂಡೆಗೆ ಹಾಕದು ಹೋಯ್ರು ಪ್ರಾಕ್ಟೀಸ್ ಮಲ್ಪನ ಟೈಮ್ ಆಂಡಲ ಸ್ಟಾಪ್ ಮಲ್ತಿದ್ದಾರೆ ಆ ಡ್ಯಾನ್ಸ್ ಕಂಟಿನ್ಯೂ ಮಾಡ್ತಾರೆ ಪ್ರಾಕ್ಟೀಸ್ ದಪ್ಪಾಗಲ್ಲ ಎಂಕ್ಲು ಒಂಥರ ಮಂಡಲ ಒಂಥರಕ್ಕೆ ಒಂದಿದ್ದಾರೆ ಬ್ಲಡ್ ಕ್ಲಿಯರ್ ಮಲ್ಪನ ಕೊಡ್ಸಿ ಅಂಚೆ ಸೊ ಇಂದು ಇತ್ತೆ ಇಪ್ಪು ನಾವು ಅವು ದಾದೆ ಗೊತ್ತುಂಡೆ ಅಪ್ಪ ನೋಡಿ ಬ್ಲಡ್ ಬತ್ತು ನಾನು ಎಂಕುಲ್ ಅವು ಎಸ್ಯೂಮ್ ಅನ್ಪು ಅಲ್ಪ ಬೇಲೆ ಮನ್ಪುನಾಗ ಅವು ಬ್ಲಡ್ ಬತ್ತು ನಾವು ಎಟ್ಟೆ ಅಂದೆ ದಟ್ ಈಸ್ ಫಾರ್ ಯುವರ್ ಹಾರ್ಡ್ ವರ್ಕ್ ದ ಐಕ್ ಪೇಡ್ ಆಪುಂಡು ಐಕ್ ಗೊತ್ತಾಂಡೆ ಏತ್ ಹಾರ್ಡ್ ವರ್ಕ್ ಮನ್ಪೋರು ಐತ ರಿಸಲ್ಟ್ ಇದು ಇನಿ ನಿಕ್ಲೆ ತಿಕ್ಕೊಂದುಂಡು ಗೊತ್ತಾಂಡೆ ಬ್ಲಡ್ ಬರ್ಪುನ್ಲ ಎಡ್ಡೆಗೆ ಎಂಕ್ಲು ಅಂಚನೇನು ಇನಿ ಆ್ಯಕ್ಟ್ ಸೂಪರ್ ಇಟ್ಟಿಯಾ ಬ್ಲಡ್ ಬತ್ತನ್ ಲೈಕ್ ದ್ಯಾಟ್ ವಿ ಎಸ್ಯೂಮ್ ದಟ್ ಈಸ್ ಅ ಗುಡ್ ಸೈನ್ ಎಲ್ಲ ರೀತಿ ಮಾತ್ರ ಬರಾಡು ನೀತಾ ಎವ್ರಿ ಹಾರ್ಡ್ ವರ್ಕ್ ಒಂಜಿ ರಿಸಲ್ಟ್ ಉಪ್ಪುಂಡ್ಗೆ ಪಂಡ ಒಂಜಿ ಬೆಗರ್ ಜತ್ತನಲ್ಲ ಐಕ್ ಒಂಜಿ ರಿಸಲ್ಟ್ ಉಪ್ಪುಂಡ್ಗೆ ಸೊ ಕ್ಯಾರೆಕ್ಟರೈಸೇಷನ್ ಮಂದರು ಆ್ಯಂಡ್ ಇರ್ನ ಕೊರಿಯೋಗ್ರಾಫರ್ನ ಸಪೋರ್ಟ್ ಇದ್ದಾರೆ ಆ್ಯಂಡ್ ಆಲ್ ದ ವೇ ಫ್ರಮ್ ಚೆನ್ನೈ ಯು ಕೇಮ್ ಹಿಯರ್ ಟು ಪ್ರೂವ್ ಯುವರ್ ಸೆಲ್ಫ್ ಆಸ್ ಎ ಫ್ರಮ್ ಪುತ್ತೂರು ಇಫ್ ಐ ಆಮ್ ನಾಟ್ ರಾಂಗ್ ಕೃಷ್ಣಾಪುರ ಓಕೆ ಸುರತ್ಕಲ್ ಕೈತಲ್ ಓಕೆ ಅಲ್ಪದ ಬೈದರು ಸೊ ಇರ್ನ ಹಾರ್ಡ್ ವರ್ಕ್ ಇಂಚಿನ ಕಂಟಿನ್ಯೂ ಆಲ್ಡ್ ಇನ್ ಕೇಸ್ ಫಿನಾಲೆ ಬತ್ನಲ್ಲ ಇಂಚಿನ ಒಂಜಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊರ್ಲೆ ಎಂಕುಲು ಏರೆಗ್ಲ ಎಂಕುಲು ಇಂಡಿವಿಜುವಲಿ ಸಪೋರ್ಟ್ ಮಂದಿ ಆ್ಯಸ್ ಎ ಜಡ್ಜ್ ಎನ್ನ ಒಂದು ಡ್ಯೂಟಿ ಸಪೋರ್ಟ್ ಮಂತ್ನ ರಿಯಲ್ ಟ್ಯಾಲೆಂಟಿಗೆ ಸೊ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಪನ್ನೋಡಾಂಡ ಎಂಕ್ ಕೊಡೊಂಜಿ ಕ್ಯಾರೆಕ್ಟರೈಸೇಷನ್ ಅನ್ಪಂಡು ದಟ್ ಈಸ್ ದೈ ಬೈದ ತಿಡೆ ಒಂಜಿ ಜನ ಪರಕಾಯ ಪ್ರವೇಶ ಮಂತದನ್ನ ಅವಾರ್ಡ್ಸ್ ಬರೋದು ತೊಂದರೆ ಇರ್ನ ಕೈತಳ್ಳಿ ಒಳ್ಳೆರು ಸೊ ದಟ್ ಈಸ್ ಆಲ್ಸೋ ಶಿ ವಾಸ್ ಇನ್ ಟು ದ ಕ್ಯಾರೆಕ್ಟರ್ ಕಂಗ್ರ್ಯಾಚುಲೇಷನ್ ಫಾರ್ ಯು ಆಲ್ಸೋ ಯು ಆರ್ ಬೂಸ್ಟಿಂಗ್ ಒನ್ ಮೋರ್ ಟ್ಯಾಲೆಂಟ್ ಹಿಯರ್ ಎಸ್ ಆ್ಯಂಡ್ ಪ್ರಿತೇಶ್ ಶುಕ್ಲಾ ವೆರಿ ಗುಡ್ ಕೊರಿಯೋಗ್ರಫಿ ಲಾಟ್ ಆಫ್ ಕ್ರಿಯೇಟಿವಿಟಿ ಹಾರ್ಡ್ ವರ್ಕ್ ಆ್ಯಂಡ್ ಇಟ್ಸ್ ಎ ಟೀಮ್ ವರ್ಕ್ ಪಂದ್ರೆ ನಾನು ಖುಷಿ ಪಡ್ಬೇದೆ ಪಂಡ ಇನ್ನು ಕೊರಿಯೋಗ್ರಫಿನ ಸುದರ್ಶನ್ ಕ್ಯಾರಿ ಮಂತದ್ದು ಅರ್ನೋಟಿ ಮಂತ್ನ ಓವರ್ ಆಲ್ ದ ಹೋಲ್ ಟೀಮಿಗೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು so much judges and enk still ಸುದರ್ಶನಕ್ಕೆ ದಾಲ ಪೆಟ್ಟಾಯ್ಜ ಅಂದಕ್ಕೆ ಏನೋ ದಾಲ ತಾಗದಿನ ಏಜಿ ಬಂದು ದಿಸ್ ಇಸ್ ಸೂಪರ್ ಅಗೇನ್ ಬೋಡೋಣ ಮಲ್ಪ ಅರ್ನ ಸ್ಟೂಡೆಂಟ್ಸ್ ಲಂಚ್ ನಂಗೆ ಸಪೋರ್ಟ್ ಮಾಡಿದ್ರೆ ಮಸ್ತ್ ಜನ ಗರ್ಲ್ಸ್ ಹಾಕಲ್ಲ ಎಂಕ್ ಲೆಫ್ಟಿಂಗ್ ನಾನು ಅರೆಗೆ ಒಂಚೂರು ಮಲ್ತಿದ್ದು ಎಂಕ್ ತೊಜಪ ಒಂದು ಬರೋ ಮಸ್ತ್ ಜನ ಸಾಗರಿ ನೀಲು yes make some noise the whole team who is there to support her lovely thank you so much once again congratulations and we will still want to see you dancing Pritesh all right yes can we have the gift hampers this is from our side Sun Premium Refined Sunflower Oil the matirdu onji healthy oil irek bodu healthy tinle onchur gatti ale ave right whole chakki wheat atta and we have Floroma floor cleaners the matirdu onji gift hamper yes thank you and tried tasted and trusted Aruna masala is the patirdu onji masala packet thank you so much and good luck all the best ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ನೀಡಿದಂಥ ನಮ್ಮ ಮೇನ್ ಸ್ಪಾನ್ಸರ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಪವರ್ಫುಲ್ ಸಪೋರ್ಟನ್ನು ನೀಡಿದಂತಹ ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲ ಇವರಿಗೆ ಥ್ಯಾಂಕ್ಸನ್ನು ಹೇಳ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಸಹಕಾರವನ್ನು ನೀಡಿದಂತಹ ಶಶಿ ಪ್ಲಸ್ ಬ್ಯೂಟಿ ಸೋಪ್ ನಿತ್ಯ ಚಪಾತಿ BA ಪ್ಲೈವುಡ್ ಜನಪ್ರಿಯ ರೈಸ್ ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾವು ತಗೊಳ್ತಾ ಇದ್ದೇವೆ ಒಂದು ಚಿಕ್ಕ ಬ್ರೇಕ್ ಡೋಂಟ್ ಗೋ ಎನಿವೇರ್ ಹೋದರೂ ರಪ್ಪ ವಾಪಸ್ ಬನ್ನಿ ಟೇಕ್ ಅ ಬ್ರೇಕ್ Hello and welcome back after
after the short break to Sun Premium Refined Sunflower Oil presents Dance Mommy Dance Season 5 powered by Citadel Developers ಹಾಗೂ ಅರುಣಾ ಮಸಾಲ. ನಮ್ಮ ಕಾರ್ಯಕ್ರಮಕ್ಕೆ ಇನ್ನಷ್ಟು ಸಹಕಾರವನ್ನು ನೀಡಿದಂಥ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಸ್ಮರಣಿಕಾ ಉಡುಪಿ, BA ಪ್ಲೈವುಡ್, ಜನಪ್ರಿಯ ರೈಸ್ ಇವ್ರು ಎಲ್ರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾನೆ. ಆ್ಯಂಡ್ ದೇರ್ ವಿ ಗೋ ಟು ದಿ ಎಂಡ್ ಆಫ್ ದಿ ಎಪಿಸೋಡ್. ಸಂಚಿಕೆ ಕೊನೆಗೆ ಬಂದಿದ್ರು ಕೂಡ ನಮ್ಮ ಅನೌನ್ಸ್ಮೆಂಟ್ಸ್ ಅಥವಾ ಸಸ್ಪೆನ್ಸ್ ಬಾಕಿ ಇದೆ. ರೆವೆಂಟೋ ಯು ಆಯುರ್ವೇದಿಕ್ ವೆಲ್ ಬೀಯಿಂಗ್ ಪಾರ್ಟ್ನರ್ ಇವರು ಸ್ಪಾನ್ಸರ್ ಮಾಡಿದಂಥ ಯುನಿಶೇಟ್ ಪ್ಲಸ್ ಕ್ರೀಮ್ನ ವತಿಯಿಂದ ದ ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ವಿನ್ನರ್ ಯಾರು ಅಂತ ನೋಡ್ಲಿಕ್ಕೆ ನಾವೆಲ್ಲರೂ ಕಾತರರಾಗಿದ್ದೇವೆ. ಡೆಫಿನೆಟ್ಲಿ ಈ ವಾರದ ಅಥವಾ ಈ ಸಂಚಿಕೆಯ ಎಲ್ಲ ಡಾನ್ಸರ್ಸ್ ಸೂಪರ್ ಆಗಿ ಡಾನ್ಸ್ ಮಾಡಿದ್ದಾರೆ. ಆದರೆ ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ವಿ ಡೋಂಟ್ ನೋ, ಓನ್ಲಿ ದ ಜಡ್ಜಸ್ ನೋ. ಆದರೆ ಜಡ್ಜಸ್ ಅದನ್ನು ಅನೌನ್ಸ್ ಮಾಡುವ ಮೊದಲು ಒಂದು ಚಿಕ್ಕ ಪ್ರಶ್ನೆ. ಐ ಥಿಂಕ್ ದಿಸ್ ಟೈಮ್ ವಿಲ್ ಗೋ ಟು ದ ಜಡ್ಜ್ ಸೂರಜ್ ಸನಿಲ್. ಆರ್ ವಿ ರೆಡಿ? Yes. Yes, Suraj, you've been a dancer. From dancer, you became a choreographer to an actor to a model to a judge. So, must transition to tar. So, what is it which is most difficult and which is it that is most liked by you? Difficult was lecturing, which you did not mention. Teacher ade, okay, lecturer la ade tar. Okay, done. Presented and teach mannaga 2,500 student ittare per year. And I was teaching for MCom, BCom and BBM, both three in the batch. Marketing book, human resource development in a subject. So I thought human psychology la detondite. So it was very ಪಂಡ ಪ್ರತಿ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಅಂಚ ಬೇತೆ ಬೇತೆ ಊರದ್ದು ಬರ್ಪನ ಸ್ಟೂಡೆಂಟ್ಸ್ ಇತ್ತೇನೆ. ಸೊ ಕೆಲವರಿಗೆ ಇಂಗ್ಲೀಷ್ ಅರ್ಥ ಅಬ್ಜಿ, ಕೆಲವರಿಗೆ ಕನ್ನಡ. ಸೊ ಅಕಲ ಜಾನರ್ ಜತ್ತದು ಅಕ್ಲೆ ಕಲ್ಪವನ. ಆ್ಯಂಡ್ 5 years ಲೆಕ್ಚರಿಂಗ್ ಇಂಕ 5 years ಇಲ್ಲ 100% ರಿಸಲ್ಟ್ ಇತ್ತಂಡು ಎನ್ನ ಸಬ್ಜೆಕ್ಟ್. ಆ್ಯಂಡ್ ಅಲ್ಪ ಇಂಕ 5 years ಹಾನರ್ ಮಂದಿರ್ ಬಿಕಾಸ್ ಐ ಗಾಟ್ 100% ರಿಸಲ್ಟ್. ಆ್ಯಂಡ್ ಟೀಚಿಂಗ್ ವಾಸ್ ದ ಟಫೆಸ್ಟ್ ಫಾರ್ ಮೀ ಬಿಕಾಸ್ ಎವ್ರಿ ಡೇ ಯಾನ್ ಅಪ್ಡೇಟ್ ಆವಡಿತ್ತೇನೆ. ಬಿಕಾಸ್ ಕೆಲವು ಸ್ಮಾರ್ಟ್ ಸ್ಟೂಡೆಂಟ್ಸ್ ದೇ ಯೂಸ್ ಟು ಆಸ್ಕ್ ಮೀ ಕ್ರಾಸ್ ಕ್ವಶನ್ಸ್. ಸೊ ಯಾನ್ ಮಾತಕ್ಕೆಲ್ಲ ರೆಡಿ ಆದಿತ್ತೆ. ಆ್ಯಂಡ್ ಆಲ್ಸೋ ಅಲ್ಪ ಡಾನ್ಸ್ ಕೊರಿಯೋಗ್ರಫಿಲ್ಲ ಮಂತೊಂದಿತ್ತೆ. ದಟ್ ಈಸ್ ನಾಟ್ ಆ್ಯಸ್ ಎ ಪ್ರೊಫೆಷನ್, ಆ್ಯಸ್ ಎ ಸಪೋರ್ಟ್ ಟು ದ ಕಾಲೇಜ್. ಆ್ಯಂಡ್ ಅಲ್ಪದ ಕಾಲೇಜ್ದ ಬರ್ತದೆ ನಮ್ಮ ಫಸ್ಟ್ ನಮ್ಮ ದ ರಿಯಾಲಿಟಿ ಶೋ ಡಾನ್ಸ್ ವಾರಿಯರ್ಸ್ ವಿನ್ನರ್ ಆದಿತ್ತ. 63 ಕಾಲೇಜ್ ಬೆಸೆಂಟ್ ವುಮೆನ್ಸ್ ಕಾಲೇಜ್ ಗಾಟ್ ದ ಫಸ್ಟ್ ಪ್ಲೇಸ್. ಅಂದ್ ಅಂಚ ವುಮೆನ್ಸ್ ಇತ್ತಿನ ಕಾಲೇಜಿನ 19 ಮಸ್ತ್ ಹಿಪ್ ಹಾಪ್ ಟೀಮ್ ಅಂಚ ಪೂರ ಇತ್ತಂಡು. ಬಟ್ ಖಾಲಿ ಪೊಣ್ಣುಲು ಒಂಜಿ ಎನ್ಮ ಜನ ಪೊಣ್ಣುಲೇನು 11 ಇಂಕುಲು ಪರ್ಫಾರ್ಮೆನ್ಸ್ ಕೊರಿಯ. ಬಟ್ ಕೊರಿಯೋಗ್ರಾಫರ್ ಆ್ಯಂಡ್ ಡಾನ್ಸರ್ ಬಗ್ಗೆ ಪನ್ನೊಡಂದಾಂಡ ಆರ್ಟ್ ಒಂಜಿ ಫೀಲ್ಡ್ ಯಾನಿತ್ತ ಪುಸ್ತಕದ ಪೂರ ಓದ್ನದ ಬಗ್ಗೆ ಗೊತ್ತಿತ್ತದ ಪನ್ನು. ಆರ್ಟ್ ಒಂಜಿ ಫೀಲ್ಡ್ ಮಾತ್ರಗೆ ನಮಗೆ ದೇವೇರು ಒಂಜಿ ಶಕ್ತಿ ಕೊಡ್ತಿಂದ ಆಲ ಕ್ರಿಯೇಟ್ ಮನ್ಪೆರೆ. ಇಜಿಂದ ದೇವೇರು ಕೊಡ್ತೇನೆ ಯೂಸ್ ಮನ್ಪೆರೆ ಮಾತ್ರ ಮನುಷ್ಯ ಗೊಪ್ಪುನ್. ಸೊ ಆರ್ಟಿಸ್ಟ್ ಪಂಡ ಮಾತ್ರ ಅಕುಲೆ ಒಂಜಿ ಓನ್ ಇತ್ತೆ ಡಾನ್ಸ್ ಆವಡು, ಒಂಜಿ ಟೈಲರ್ ಪೋಲ್ನ ಡ್ರೆಸ್ ಆವಡು, ಪೂರ ಅಕುಲು ಕ್ರಿಯೇಟ್ ಮನ್ಪೆರೆ ಒಂದು ಶಕ್ತಿನ ದೇವೇರು ಕೊಡ್ತಿರ್ಗೆ. ನಿಕ್ಕುಲು ಯಾನ್ ಕೊರ್ನ ಆರ್ಟ್ ಅತ್ ಕಲೆಟ್ ದಾದಾಂಡಲ ಒಂಜಿ ಎಕ್ಸ್ಟ್ರಾ ಕ್ರಿಯೇಟ್ ಮನ್ಪ್ಲೇನ್. ಸೊ ಐ ಆಮ್ ವೆರಿ ಬ್ಲೆಸ್ಡ್ ಟು ಬಿ ಎ ಕೊರಿಯೋಗ್ರಾಫರ್ ಬಿಕಾಸ್ ಇಟ್ಸ್ ಇನ್ ಟು ಕ್ರಿಯೇಟಿವಿಟಿ, ಕ್ರಿಯೇಷನ್. ಕೊರಿಯೋಗ್ರಾಫರ್ ದಿನೋಲ ಪ್ರಾಕ್ಟೀಸ್ ಮಂತ್ ಪರ್ಫಾರ್ಮರ್ ಅವಲಿ. ಆ್ಯಂಡ್ ಪರ್ಫಾರ್ಮರ್ ಕೊರಿಯೋಗ್ರಾಫರ್ ಆಗಿರುವಂಥ ಕಷ್ಟ ದಾಪಂಡ ಆಯ್ಡ ಕ್ರಿಯೇಟಿವಿಟಿ ಬೋರ್ಡು ಅವು ಬ್ಲೆಸ್ಡ್ ಬೈ ಗಾಡ್. ಸೊ ಮುಲ್ಪ 8 ಜನ ಕೊರಿಯೋಗ್ರಾಫರ್ ಲೇರ್ ಅಕುಲು ರಿಯಲಿ ಬ್ಲೆಸ್ಡ್ ಬೈ ದ ಗಾಡ್. ಆ್ಯಂಡ್ ಯಾನ್ ಕೊರಿಯೋಗ್ರಾಫರ್ ಅದು ಚೂಸ್ ಮನ್ಪೆ ಬಿಕಾಸ್ ಯಾನ್ ಕೊರಿಯೋಗ್ರಾಫರ್ ಆದಿತ್ನ ಆ ಬ್ಲೆಸ್ಸಿಂಗ್ ಪ್ರಾಕ್ಟೀಸ್ ಮತ್ತು ಎಡ್ಡೆ ಪರ್ಫಾರ್ಮರ್ ಆವಲ್ಲ ಇಂಕ್ ಕಾನ್ಫಿಡೆನ್ಸ್. ಥ್ಯಾಂಕ್ ಯು. Awesome. ಇರೆಗೊಂದು ಮಿಸ್ಟರ್ ವರ್ಲ್ಡ್ ಕ್ವೆಶ್ಚನ್ ತಿಕ್ಕದನ್ನ ಕ್ರೌನ್ ಏಜೆಂಟ್ ಒಂದು ಸ್ಯಾಶ್ ಇರೆಗೆ and the winner goes to thank you but so this much. winner is different but very nice. Suraj Sanil ಏಪ ಪಾತ್ರನಾಗಲ್ಲ it's very convincing. Our dil se direct ಪಾತ್ರ ಬೇರೆ. So it's very convincing. Yes, a choreographer can practice and become a performer but performer will not have that creativity to create stuff and be a choreographer. So once again hats off to all the choreographers. ಯಾಪಂಡ ಈ ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆ ಡಾನ್ಸ್ ಮಮ್ಮಿ ಡಾನ್ಸ್ ಮಮ್ಮೀಸ್ ಬತ್ ಡಾನ್ಸ್ ಮಲ್ಪಡು ದಾಂಡ ಅವ್ರನ್ನ ಫ್ರೆಂಡ್ ಆದಿಪ್ಪು, ಸಿಸ್ಟರ್ ಆದಿಪ್ಪು, ಏರಾಂಡ್ ಆದಿಪ್ಪು ಅಥವಾ ಸ್ವತಃ ಆರೇ ಕೊರಿಯೋಗ್ರಾಫರ್ ಆದಿತ್ತಂಡ ದ್ಯಾಟ್ ಟ್ಯಾಲೆಂಟ್ ಇಸ್ ಮೇಕಿಂಗ್ ರಿಸಲ್ಟ್ ಹಿಯರ್. ಸೊ ಕುಡೋಸ್ ಟು ಆಲ್ ದ ಕೊರಿಯೋಗ್ರಾಫರ್ಸ್. ಈತ ನೆಟ ಏರು ಪೂರ ಒಂಜಿ ಅಕಲ್ನ ಒಂಜಿ ಟ್ಯಾಲೆಂಟನ್ನು ಯೂಸ್ ಮಾಡ್ತದೆ ಮಮ್ಮೀಸ್ಗೆ ಅಥವಾ ಟೀಮ್ಗೆ ಅಕಲ್ನ ಒಂಜಿ ಟ್ಯಾಲೆಂಟನ್ನು ಕೊಡ್ತೀರ ಅಥವಾ ಈ ರೌಂಡು ಏರು ಸಪೋರ್ಟ್ ಆದ ಬೈದಾರ ಅಕ್ಲೆ ಮಾತೆರೆಗ್ಲ ಕುಡೋರ ಥ್ಯಾಂಕ್ಸ್ ಪನ್ನೊಂದು. ಥ್ಯಾಂಕ್ ಯು ಸೂರಜ್ ಸರ್ ಫಾರ್ ದಟ್ ಲವ್ಲಿ ವರ್ಡ್ಸ್. ಆ್ಯಂಡ್ ನೌ ಇಟ್ಸ್ ಟೈಮ್ ಟು ಡಿಸೈಡ್ ದ ವಿನ್ನರ್ ಆಫ್ ದ ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್. And the super stylish step of the week goes to Neeta Suresh Kant. मेरे प्यार से क्या हुआ ऐसे हमें सताने लगे तुम इतनी प्यारी हो सामने हम काबू में कैसे रहे. Yes, congratulations Neeta. Okay. Yes, choreographer la ready ಆದಲ್ಲೇರಿ ಇರೇನಾ?
So congratulations, and very happily I hand over this hamper from Rivento Unishade plus Dakal Korpananjina Super Stylish Step of the Week winner this week. Congratulations. 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 And with this we come to the end of the episode. Definitely not the end of the round. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಮ್ಮೀಸ್ ತಮ್ಮ ಕೊರಿಯೋಗ್ರಾಫರ್ಸ್ ಜೊತೆ ತಮ್ಮ ಡ್ಯಾನ್ಸ್ನ ನೃತ್ಯ ವೈಭವವನ್ನು ತೋರಿಸ್ಲಿಕ್ಕಿದ್ದಾರೆ, ಅವರ ಕ್ರಿಯೇಟಿವಿಟಿಯನ್ನು ತೋರಿಸ್ಲಿಕ್ಕಿದ್ದಾರೆ, ಆ್ಯಂಡ್ ನಾವೆಲ್ಲರೂ ಅದಕ್ಕೋಸ್ಕರ ಕಾಯ್ಲಿಕ್ಕಿದ್ದೇವೆ. ಸೊ ಯು ಆ್ಯಂಡ್ ಮೀ ಮೀಟ್ ನೆಕ್ಸ್ಟ್ ಎಪಿಸೋಡ್. ಟಿಲ್ ದೆನ್ ಟಾಟಾ ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ವೇಟಿಂಗ್ ಟು ವಾಚ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. Mommy dance.